ವೀಕ್ಷಕರ ನಮಸ್ಕಾರ. ಇವತ್ತಿನ ಈ ಒಂದು ವಿಶೇಷವಾದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಸುದ್ದಿ ಅನೇಕ ಹೊಸ ಕಾರ್ಯಕ್ರಮಗಳನ್ನ ಪರಿಚಯ ಮಾಡಿಕೊಂಡು ಬರ್ತಾ ಇರುವಂತದ್ದು ತಮಗೆ ಗೊತ್ತಿದೆ. ಸುದ್ದಿಯ ಸಂಸ್ಥಾಪಕರು ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಯು ಪಿ ಶಿವಾನಂದರ ಸಾರಥ್ಯದಲ್ಲಿ ಮುನ್ನುಗ್ತಾ ಇರುವಂತಹ ಸುದ್ದಿಯ ಮೂಲಕ ಇದೀಗ ಮತ್ತೊಂದು ಹೊಸ ಪರಿಕಲ್ಪನೆಯ ಕಾರ್ಯಕ್ರಮ ಪ್ರಸ್ತುತಗೊಳ್ತಾ ಇದೆ ಅಂತ ಹೇಳಿದ್ರೆ, ನಮ್ಮದು ಹೇಳಿ ಕೇಳಿ ಧಾರ್ಮಿಕ ಕ್ಷೇತ್ರಗಳ ತವರೂರು ಅಂತ ಹೇಳ್ಬೋದು. ಇಲ್ಲಿರುವಂತಹ ಒಂದು ಪುಣ್ಯಕ್ಷೇತ್ರಗಳು, ದೈವಸ್ಥಾನಗಳು ಬಹಳಷ್ಟು. ಸೊ ಇವುಗಳ ಬಗ್ಗೆ ಅಂದ್ರೆ ಈಗಾಗಲೇ ದೀಪಾವಳಿ ಹಬ್ಬ ಮುಗಿದಿದೆ. ದೀಪಾವಳಿ ಹಬ್ಬ ಮುಗಿತಾ ಇದ್ದಂತೆ ದೈವಸ್ಥಾನಗಳಲ್ಲಿ ಜಾತ್ರಾ ಮಹೋತ್ಸವಗಳು, ಪ್ರತಿಷ್ಠಾ ದಿನಗಳು, ವರ್ಷಾವಧಿ, ಕಾಲಾವಧಿ ಉತ್ಸವ, ಹೀಗೆ ಎಲ್ಲದರ ಒಂದು ಪರ್ವ ಆರಂಭ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಅವುಗಳ ಒಂದು ಬಗ್ಗೆ ಸಮಗ್ರವಾದ ಒಂದು ಮಾಹಿತಿಯನ್ನ ವೀಕ್ಷಕ ವರ್ಗಕ್ಕೆ ಒದಗಿಸಿಕೊಡುವಂತಹ ನೆಲೆಯಲ್ಲಿ ಯಾವೆಲ್ಲ ಸಂದರ್ಭದಲ್ಲಿ ಕಾರ್ಯಕ್ರಮಗಳು ಆಯೋಜನೆಯಾಗುತ್ತೋ ಆ ಸಂದರ್ಭದಲ್ಲಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟವರನ್ನ ಅಂದ್ರೆ ಆಡಳಿತ ಮಂಡಳಿ ಇರ್ಬೋದು ಅಥವಾ ಒಂದು ಅರ್ಚಕ ವರ್ಗಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿರ್ಬೋದು, ಒಟ್ಟಾರೆಯಾಗಿ ಆ ಒಂದು ಕ್ಷೇತ್ರದ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ಒಂದು ಸಮಾಜಕ್ಕೆ ತಿಳಿಯಪಡಿಸುವಂತಹ ನಿಟ್ಟಿನಲ್ಲಿ ಒಂದು ವಿಶೇಷವಾದ ಸಂವಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡು ಬರಲಾಗ್ತಾ ಇದೆ. ಆ ಒಂದು ಕಾರ್ಯಕ್ರಮದ ಮೊದಲ ಹೆಜ್ಜೆ ಅಂದ್ರೆ ಮೊದಲ ಕಾರ್ಯಕ್ರಮ ಇವತ್ತು, ಮೊದಲ ಸಂಚಿಕೆ ಇವತ್ತು ಪ್ರಸ್ತುತಗೊಳ್ತಾ ಇದೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇರುವಂತಹದ್ದು ಈಗಾಗಲೇ ನಮಗೆ ಗೊತ್ತಿದೆ, ಪುತ್ತೂರು ಕ್ಷೇತ್ರ ಅಥವಾ ಪುತ್ತೂರು ಭಾಗ ಹಲವು ಕ್ಷೇತ್ರಗಳನ್ನ ಹೊಂದಿದೆ. ಈ ಭಾಗದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಂತಹ ಒಂದು ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಅದು ಬೆಟ್ಟಂಪಾಡಿಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ. ಈ ಒಂದು ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಜಾತ್ರೋತ್ಸವ ಅಂದ್ರೆ ವರ್ಷದಲ್ಲಿ 2 ಬಾರಿ ನಡೆಯುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಇಡೀ ಅವಿಭಜಿತ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳನ್ನ ಪರಿಗಣಿಸಿದ್ರೆ ದೀಪಾವಳಿ ಕಳೆದ ಬಳಿಕ ಪ್ರಥಮವಾಗಿ ಜಾತ್ರೋತ್ಸವ ನಡೆಯುವಂಥದ್ದು ಕೂಡ ಇದೇ ಒಂದು ಕ್ಷೇತ್ರದಲ್ಲಿ. ಹಾಗಿದ್ರೆ ಇದರ ಒಂದು ವೈಶಿಷ್ಟ್ಯತೆ ಏನು? ಈ 2 ಬಾರಿ ಜಾತ್ರೋತ್ಸವ ಯಾಕೆ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಇದರ ಹಿಂದೆ ಇರುವಂತಹ ಕಥೆಗಳೇನು, ಕ್ಷೇತ್ರದ ಇತಿಹಾಸ ಏನು, ಬೆಳೆದು ಬಂದಂತಹ ಹಾದಿ ಹೇಗೆ, ಮುಂದಕ್ಕೆ ಇರುವಂತಹ ಯೋಜನೆಗಳು, ಕ್ಷೇತ್ರಕ್ಕೆ ಹೋಗೋದು ಹೇಗೆ, ಎಲ್ಲ ವಿಚಾರಗಳ ಬಗ್ಗೆ ಒಂದು ಸವಿಸ್ತಾರವಾಗಿ ಮಾತನಾಡುವಂತಹ ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಇದೇ ನವೆಂಬರ್ 7ರಿಂದ 10ನೇ ತಾರೀಕಿನವರೆಗೆ ಬೆಟ್ಟಂಪಾಡಿ ಕ್ಷೇತ್ರದ ಜಾತ್ರೋತ್ಸವ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಆ ಕ್ಷೇತ್ರದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಳುವಂತಹ ನೆಲೆಯಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿದೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಯನ್ನ ಕೊಡೋದಿಕ್ಕೆ ಕ್ಷೇತ್ರದ ಪರವಾಗಿ 3 ಅತಿಥಿಗಳು ಇದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲನೆಯದಾಗಿ ನಮ್ಮ ಜೊತೆಗೆ ಇರುವಂತವರು ವಿನೋದ್ ಕುಮಾರ್ ಬಲ್ಲಾಳ್, ಶಿವಗಿರಿ ಬೀಡು, ಆನುವಂಶಿಕ ಆಡಳಿತ ಮುಕ್ತೇಸರರು. ಅದೇ ರೀತಿ ವಿನೋದ್ ಕುಮಾರ್ ರೈ ಗುತ್ತು ಮುಕ್ತೇಸರರಾಗಿ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವ ಅತಿಥಿ ಮನಮೋಹನ್ ರೈ ಚೆಲ್ಲಿಯಡ್ಕ, ಅಧ್ಯಕ್ಷರು ಅಭಿವೃದ್ಧಿ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಬೆಟ್ಟಂಪಾಡಿ. ಇದರ ಜೊತೆಗೆ ನಮ್ಮ ಸುದ್ದಿಯ ಹಿರಿಯ ವರದಿಗಾರರು, ಅದೇ ಬೆಟ್ಟಂಪಾಡಿ ಭಾಗದವರು ಆಗಿರುವಂತಹ ಉಮೇಶ್ ಮಿತ್ತಡ್ಕ ಅವರಿದ್ದಾರೆ. ಒಂದಷ್ಟು ವಿಚಾರಗಳ ಬಗ್ಗೆ ಅವರು ಕೂಡ ಬೆಳಕನ್ನ ಚೆಲ್ತಾರೆ. ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸೊ ಈ ಕಾರ್ಯಕ್ರಮವನ್ನ ಮುಂದುವರಿಸುವಂಥದ್ದು, ಅತಿಥಿಗಳ ಒಂದು ಪರಿಚಯವನ್ನ ಮಾಡುವಂಥದ್ದು ನಮ್ಮ ಒಂದು ಕಾರ್ಯಕ್ರಮದ ಭಾಗ. ಸೊ ಇವರ ಒಂದು ಪರಿಚಯದ ನೆಲೆಯಲ್ಲಿ ಈಗ ಉಮೇಶ್ ಮಿತ್ತಡ್ಕ ಅವರು ಅತಿಥಿಗಳನ್ನ ಪರಿಚಯಿಸ್ತಾರೆ. ನಮಸ್ಕಾರ. ನಮ್ಮ ಜೊತೆ ಇರುವರು ದೇವಳದ ಆನುವಂಶಿಕ ಆಡಳಿತ ಮುಕ್ತೇಸರಾಗಿರುವಂಥ ಶ್ರೀಯುತ ವಿನೋದ್ ಕುಮಾರ್ ಬಲ್ಲಾಳ್, ಶಿವಗಿರಿ ಬೀಡಿವರು. ಇವರ ಪೂಜ್ಯರಾದಂತಹ ಶಿವರಾಮ ಬಲ್ಲಾಳ್ ಇವರು ಈ ಕ್ಷೇತ್ರದ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೆತ್ತಿಕೊಂಡು ಪರಿಶ್ರಮಪಟ್ಟು, ಅತ್ಯಂತ ಪರಿಶ್ರಮದಿಂದ ಆ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೊಂಡು ಬ್ರಹ್ಮಕಲಶ ಕಾರ್ಯಕ್ರಮಗಳು ನಡೆದು ಬಂದದ್ದು 2013ರಲ್ಲಿ. ಇದು ಇತಿಹಾಸ. ಸೊ ಅವರ ಪುತ್ರರಾಗಿರುವಂತಹ ಶ್ರೀಯುತ ವಿನೋದ್ ಕುಮಾರ್ ಬಲ್ಲಾಳ್ ಇವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕ್ಷೇತ್ರದ ಮುಕ್ತೇಶ್ವರರಾಗಿರುವಂತಹ ವಿನೋದ್ ಕುಮಾರ್ ರೈ ಗುತ್ತು, ಬೆಟ್ಟಂಪಾಡಿ ಗುತ್ತು ಮತ್ತು ಬೆಟ್ಟಂಪಾಡಿ ದೇವಸ್ಥಾನಕ್ಕೆ ಬಹಳ ಒಂದು ರೀತಿಯ ನಿಕಟವಾದಂತಹ ಸಂಬಂಧ ಇದೆ. ಆ ಹಿನ್ನೆಲೆಯಲ್ಲಿ ಗುತ್ತು ಮನೆತನದ ಆಗಿರುವಂತಹ ಶ್ರೀಯುತ ವಿನೋದ್ ಕುಮಾರ್ ರೈ ಗುತ್ತು ಇವರು ನಮ್ಮ ಬೆಟ್ಟಂಪಾಡಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಕೂಡ ಹೌದು. ಅವರಿಗೂ ಕೂಡ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ರು ಮನಮೋಹನ್ ರೈ ಚೆಲ್ಲಿಯಡ್ಕ, ಕ್ಷೇತ್ರದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅದರ ಜೊತೆಗೆ ಇವರದೇ ಆದಂತಹ ಒಂದು ಉದ್ಯಮ ಕ್ಷೇತ್ರದಲ್ಲಿ ಕೂಡ ಇವರು ತೊಡಗಿಸಿಕೊಂಡಿರುವಂಥದ್ದು. ಮಂಗಳೂರಿನ ಬ್ರೈಟ್ ವೇ ಇಂಡಿಯಾ ಕನ್ಸಲ್ಟೆನ್ಸಿ ಅಂಡ್ ಅಲೈಡ್ ಸರ್ವಿಸಸ್ನ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಬೆಟ್ಟಂಪಾಡಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ
ಗೌರವಾಧ್ಯಕ್ಷರಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮನೋಮೋಹನ್ ರೈ ಚಿಲಡ್ಕ ಅವರು, ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಉಮೇಶ್ ಮಿತಾಡ್ಕ ಅವರೇ, ನಮಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ, ವೀಕ್ಷಕರೇ, ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವಂತಹ ತಾವು ಇಲ್ಲಿರುವಂತಹ ಅತಿಥಿಗಳ ಜೊತೆಗೆ ಮಾತನಾಡಬಹುದು. ಬೆಟ್ಟಂಪಾಡಿಯ ಜಾತ್ರೆಯ ಬಗೆಗಿನ ತಮ್ಮ ಅನುಭವಗಳು ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳಿದ್ರೆ ಹಂಚಿಕೊಳ್ಬಹುದು. ಜೊತೆಗೆ ಇನ್ನಿತರ ವಿಚಾರಗಳಿದ್ರು ಕೂಡ ಅದನ್ನ ಹಂಚಿಕೊಳ್ಬಹುದು. ತಾವು ಕರೆ ಮಾಡಬೇಕಾಗಿರುವಂತಹ ಮೊಬೈಲ್ ಸಂಖ್ಯೆ ಈಗಾಗಲೇ ಸ್ಕ್ರೀನ್ ನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಕರೆ ಮಾಡಿ ಮಾತನಾಡಬಹುದು ಅನ್ನುವಂಥದ್ದನ್ನ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಬಹುಶಃ ಬೆಟ್ಟಂಪಾಡಿ ಜಾತ್ರೆ ಅದು ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿರುವಂಥದ್ದು, ಈಗಾಗಲೇ ಗೊತ್ತಿರುವಂಥದ್ದು. ಬೆಟ್ಟಂಪಾಡಿಯ ಬೇಡಿ ಅಂತಾನೆ ಪ್ರಸಿದ್ಧಿಯನ್ನ ಪಡೆದಿರುವಂಥದ್ದು. ಬಹುಶಃ ತಾವು ಇದೇ ಭಾಗದವರು, ಈ ಜಾತ್ರೋತ್ಸವವನ್ನು ನೋಡಿಕೊಂಡೇ ಬೆಳೆದಂಥವರು. ಬಹುಶಃ ಈಗ ಪದಾಧಿಕಾರಿಗಳಾಗಿ ಒಂದಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇದ್ದೀರಿ. ಹಿಂದೆ ಅನುಭವಿಸಿದಷ್ಟು ಜಾತ್ರೆಯ ಸೊಬಗನ್ನ ಈಗ ಅನುಭವಿಸೋದಿಕ್ಕೆ ಸಾಧ್ಯ ಆಗ್ತಾ ಇದೆಯೋ ಇಲ್ವೋ ಅನ್ನುವಂಥದ್ದನ್ನ ಹೇಳೋದಿಕ್ಕೆ ಆಗೋದಿಲ್ಲ. ಸೊ ನೀವು ನೋಡಿದ ಹಾಗೆ ಬೆಟ್ಟಂಪಾಡಿ ಜಾತ್ರೆಯನ್ನ ಒಂದು ವಿವರಿಸೋದಿದ್ರೆ, ಬೆಟ್ಟಂಪಾಡಿ ಜಾತ್ರೆಯ ಬಗ್ಗೆ. ನಾವು ಸಣ್ಣ ಮಕ್ಕಳ ಇರುವಾಗಲೇ ಶಾಲೆಗೆ ಹೋಗ್ತಾ ಇರುವಾಗ ನಾವೆಲ್ಲ ಬೆಟ್ಟಂಪಾಡಿ ಜಾತ್ರೆಯಲ್ಲಿ ತುಂಬ ಸೇರಿ ಇನ್ವಾಲ್ವ್ ಆಗಿ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ವಿ. ನಮ್ಮ ಹಿರಿಯರು ದೇವಾಲಯದ ಆಡಳಿತದಲ್ಲಿದ್ದರು. ಆಗಲೂ ನಮಗೆ ಮನೆಯ ಫಂಕ್ಷನ್ ಆಗಿ ಜಾತ್ರೋತ್ಸವ ಅಂದರೆ ಈಗ ಒಂದು 10 ವರ್ಷದಿಂದ ನಾನು ದೇವಸ್ಥಾನದ ದೇವರೊಂದು ಸೇವೆ ಮಾಡುವ ಅವಕಾಶ ಸಿಕ್ಕಿತ್ತು. ಅದರಿಂದ ಈಗ ಜಾಸ್ತಿ ಅದರಿಂದಲೇ ಗೊಣೆಯ ಮುಹೂರ್ತದಿಂದ ಶುರುವಾಗಿ ಈಗ ಇನ್ನು ಮುಂದೆ ಜಾತ್ರೆ ಮುಗಿಯುವವರೆಗೂ ಆ ದೇವಸ್ಥಾನದಲ್ಲಿ ದೇವರ ಸೇವೆ ಮಾಡುವಂಥ ಅವಕಾಶ ಶ್ರೀದೇವರು ಕೊಟ್ಟಿದ್ದಾರೆ. ತುಂಬ ಸಂತೋಷ. ಜಾತ್ರೋತ್ಸವ ಬಂದರೆ ಮಳೆಗಾಲ ಕಳೆದ ಕೂಡಲೇ, ದೀಪಾವಳಿ ಕಳೆದ ಕೂಡಲೇ ಒಂದು ದೇವಾಲಯ ಜಾತ್ರೆ ಶುರು ಆಗ್ತದೆ. ಅಂದರೆ ಭಾರಿ ಖುಷಿ, ನಮ್ಮ ಊರಿನಲ್ಲಿ ಎಲ್ರಿಗೂ ಖುಷಿ, ಶಾಲಾ ಮಕ್ಕಳಲ್ಲಿ ಸಣ್ಣದಿರುವಾಗಲೇ. ಈಗಂತೂ ದೇವಾಲಯದ ಆಡಳಿತದಲ್ಲಿ ಅದರೊಟ್ಟಿಗೆ ತುಂಬ ಸಂತೋಷ ಆಗ್ತದೆ ಉಂಟು. ಇನ್ನು ಜಾತ್ರೆ ಶುರು ಆದಮೇಲೆ ಇನ್ನು ಊರಿನವರೆಲ್ಲ ಸೇರಿಕೊಂಡು ಒಳ್ಳೆಯ ಒಂದು ಕಾರ್ಯಕ್ರಮ ನಡೆಯುವ ಹಾಗೆ ಎಲ್ಲರೂ ಕೈ ಜೋಡಿಸ್ತಾರೆ ಊರಿನವರು. ಆಗ ಒಂದು ತುಂಬ ಸಂತೋಷದ ಒಂದು ಕ್ಷಣಗಳು. ಇನ್ನೊಂದಷ್ಟು ನೆನಪುಗಳನ್ನು ಮತ್ತೆ ಮೆಲುಕು ಹಾಕೋಣ. ಈಗ ವಿನೋದ್ ರೈ ಸರ್, ನೀವು ನಿಮ್ಮ ಒಂದು ನೆನಪಿನ ಬುತ್ತಿಯನ್ನು ಬಿಚ್ಚೋದಿದ್ರೆ, ನೀವು ನೋಡಿದಂತಹ ಜಾತ್ರೆಯ ಸಂಭ್ರಮ ಸಣ್ಣಂದಿನಿಂದ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾವು ಮೊದಲನೇದಾಗಿ ಈ ಒಂದು ಸುದ್ದಿ ಮಾಧ್ಯಮದ ಪ್ರಮುಖರಾದಂತಹ ಶಿವರಾಮ್ ಮತ್ತು ಅವರ ತಂಡಕ್ಕೆ ನಮ್ಮ ಕ್ಷೇತ್ರದ ಪರವಾಗಿ ಈ ಒಂದು ಅವಕಾಶ ಕೊಟ್ಟದಕ್ಕೆ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ನಾವು ಸಣ್ಣವರಿರುವಾಗ ಹಿಂದಿನ ಕಾಲದಲ್ಲಿ ಈ ಸಂತೆ ಎಲ್ಲ ಜಾಸ್ತಿ ಬರ್ತಾ ಇತ್ತು ಮಕ್ಕಳಿಗೆ. ನಾವು ಸಣ್ಣವರಿರಬೇಕಾದ್ರೆ ಆಟ ಆಡಲಿಕ್ಕೆ ಎಲ್ಲ ತುಂಬ ಅವಕಾಶ ಇತ್ತು. ಆದರೆ ಈಗ ನಮ್ಮದು ಮತ್ತೊಂದು ಸಮಸ್ಯೆ ಅಂದರೆ ಈಗಿನ ಹವಾಮಾನದ ವೈಪರೀತ್ಯ, ಯಾವ ಸಂದರ್ಭದಲ್ಲಿ ಮಳೆ ಬರ್ತದೆ ಅಂತ ಗೊತ್ತಿಲ್ಲ. ಹಾಗೆ ಅಂಗಡಿಗಳೆಲ್ಲ ಕಡಿಮೆ ಈಗ, ಹಿಂದಿನಾಗೆ ಅಂಗಡಿಗಳೆಲ್ಲ ಬರ್ತಾ ಇಲ್ಲ. ಆದರೂ ಜನಸಂಖ್ಯೆ ನೋಡಿದರೆ ಹಿಂದಿನಿಂದ ಜಾಸ್ತಿ ಜನ ಭಕ್ತರು ಬರ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಇದನ್ನು ಮಾಗನೆ ದೇವಸ್ಥಾನ ಅಂತ ನಮ್ಮ ಪ್ರಶ್ನೆಯಲ್ಲಿ ಚಿಂತನೆಯಲ್ಲಿ ತಿಳಿಯಪಡಿಸಿದ್ದಾರೆ. ಆದ ಕಾರಣ ಹೆಚ್ಚಿನ ಸಂಖ್ಯೆ ಸುಮಾರು ಇರ್ದೆ, ಬೆಟ್ಟಂಪಾಡಿ, ನಿಟ್ಪೊಳ್ಳಿ, ಪಾನಾಜ ಈ 4 ಗ್ರಾಮ ಅಲ್ಲದೆ ಪರವೂರಿನಿಂದ ಕೂಡ ಜನ ಬರ್ತಾರೆ. ನಮಗೆ ಈ ಒಂದು ದೇವರ ಸೇವೆ ಮಾಡಲಿಕ್ಕೆ ಒಂದು ಭಗವಂತ ಒಂದು ಅನುಗ್ರಹ ಮಾಡಿದ್ದಾರೆ. ಅಂದರೆ ಇದು ನಮ್ಮದು ಅಧಿಕಾರ ಅಂತಲ್ಲ, ನಾವೊಂದು ಸೇವಕರಾಗಿ ನಾವು ಸೇವೆ ಮಾಡ್ತಾ ಇದ್ದೇವೆ. ತೇನವಿನ ತೃಣಾಪಿನ ಆಚಲತಿ, ಅಂದರೆ ಭಗವಂತನ ಇಚ್ಛೆ ಇಲ್ಲದ್ರೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡುವುದಿಲ್ಲ. ಆ ದೃಷ್ಟಿಯಿಂದ ಒಂದು ನಮಗೆ ಭಗವಂತನ ಇಚ್ಛೆ ಪ್ರಕಾರ ಈ ಒಂದು ಅವಕಾಶ ನಮಗೆ ದೇವರು ಕೊಟ್ಟಿದ್ದಾರೆ. ಅದನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಕೂಡ ಮಾಡುವಂಥ ಒಂದು ಶಕ್ತಿ ಮತ್ತು ಮನಸ್ಸು ಆ ದೇವರು ಕೊಡಬೇಕಂತ ನಾನು ಪ್ರಾರ್ಥಿಸ್ತೇನೆ. ಓಕೆ, ಇನ್ನು ಮನಮೋಹನ್ ರೈ ಸರ್, ತಮ್ಮ ಒಂದು ಅನುಭವ ಜಾತ್ರೆಯ ಬಗ್ಗೆ. ಜಾತ್ರೆ, ನಮ್ಮ ಬೆಟ್ಟಂಪಾಡಿ ಜಾತ್ರೆ ಅಂತ ಹೇಳಿದ್ರೆ ಅದೊಂದು ವೈಶಿಷ್ಟ್ಯಪೂರ್ಣವಾದ ಜಾತ್ರೆ. ಅದು ಪ್ರಮುಖವಾಗಿ ಅಲ್ಲಿ ನಾನು ಸಣ್ಣದು ಇದನ್ನು ನೋಡ್ತಾ ಇದ್ದೇನೆ. ಸಾಧಾರಣ ಒಂದು 30-35 ವರ್ಷಗಳಿಂದ ನಾನು ಅದರಲ್ಲಿ ಒಂದು ಜಾತ್ರೆಯ ಒಂದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಪೂರ್ತಿ ಪ್ರಮಾಣದಲ್ಲಿ ನಾನು ಅದರಲ್ಲಿ ಹೊಂದಾಣಿಕೆ ಮಾಡಿಕೊಳ್ತಾ ಇದ್ದೆ.
ನಮ್ಮ ಒಂದು ಬೆಟ್ಟಂಪಾಡಿ ಜಾತ್ರೆ ಅಂತ ಹೇಳಿದ್ರೆ ಅದು ನಿಜವಾಗಿ ನೋಡಬೇಕಾದ್ರೆ ಸಾಧಾರಣ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ಹೋಲಿಸುವಾಗ ಅಲ್ಲಿ ಒಂದು ಜಾತ್ರೆಗೆ ಸೇರುವ ಒಂದು ಜನಸಂಖ್ಯೆ ಸಾಧಾರಣವಾಗಿ ಎಲ್ಲಿಯೂ ಕಾಣ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. ಅದೊಂದು ವೈಶಿಷ್ಟ್ಯತೆ. ಅದು ಜನಪ್ರಿಯತೆಗಿಂತ ಆ ದೇವರು ಅಲ್ಲಿ ಜನರನ್ನು ಆ ಜಾತ್ರೆಗೆ ಎಳ್ಕೊಂಡು ಬರ್ತಿದ್ದ ಅನ್ನೋ ವಿಷಯ ಅಲ್ಲಿ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಅಲ್ಲಿ ಈಗ ನಾವು ನೋಡ್ತಿರುವಾಗ ಒಂದು ಪ್ರಥಮವಾಗಿ ಈಗ ನಮ್ಮ ದೀಪಾವಳಿ ಕಳೆದ ನಂತರ ಸಾಧಾರಣ ನನಗೆ ಅನಿಸೋ ಮಟ್ಟಿಗೆ ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಪ್ರಥಮವಾಗಿ ನಡೆಯುವಂತಹ ಒಂದು ಜಾತ್ರೆ ಅದು. ಅದರ ನಂತರವೇ ಉಳಿದ ಜಾತ್ರೆಗಳು ನಡೆದುಕೊಂಡು ಬರ್ತಾ ಇರುವಂತ ಒಂದು ರೀತಿಯಿಂದ ಹೇಳ್ತಾ ಇದ್ದಾರೆ. ಅದು ನನಗೆ ಅದವಿಷ್ಟು ಜಾಸ್ತಿ ಇದಿಲ್ಲ, ಆದ್ರೆ ನನಗೆ ಅನಿಸೋ ಮಟ್ಟಿಗೆ ಅದು ಸತ್ಯ. ಪ್ರಥಮವಾಗಿ ಕಾಸರಗೋಡು ಈ ಏರಿಯಾದಲ್ಲಿ ಯಾವ ಸಹ ಒಂದು ಜನತಾ ಜಾತ್ರೆ ನಡೆಯುವುದಿಲ್ಲ. ಅಲ್ಲಿ 2 ದಿವಸಗಳ ಜಾತ್ರಾ ಕಾರ್ಯಕ್ರಮ. ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಬೆಟ್ಟಂಪಾಡಿ ಗ್ರಾಮದವರಲ್ಲದೆ ಪಕ್ಕದ ಇವರು ವಿನೋದ್ ರೈ ಅವರು ಹೇಳಿದಾಗೆ ಮಾಗಣೆ ಅಂತ ಹೇಳಿದ 2-3 ಗ್ರಾಮಗಳು ಸೇರಿಕೊಂಡಿರುವಂತಹ ಒಂದು ಪ್ರದೇಶ ಅದು. ಆ ಎಲ್ಲಾ ಊರಿನ ಜನರು ಅದೊಂದು ಗ್ರಾಮದ ದೇವಸ್ಥಾನ ಆಗದೆ ಸಾಧಾರಣ 3-4 ಗ್ರಾಮದ ಒಂದು ದೇವಸ್ಥಾನವಾಗಿ ಈಗ ಮೂಡಿ ಬಂದಿರುವುದು ಎಲ್ಲರಿಗೂ ವಿಶೇಷ. ಸಾಧಾರಣವಾಗಿ ಜಾತ್ರೆ ಟೈಮಲ್ಲಿ ನಮಗೆ ಒಂದು ಬಟ್ಟಲು ಕಾಣಿಕೆ ಅಂದ್ರೆ ದರ್ಶನ ಬಲಿಯ ಟೈಮಲ್ಲಿ ಒಂದು 2,500ಕ್ಕಿಂತ ಜಾಸ್ತಿ ಜನ ಒಂದೇ ಸ್ಥಳದಲ್ಲಿ ಸೇರ್ತಾರೆ. ಆಮೇಲೆ ಅದಕ್ಕೆ ಮೊದಲನೇ ದಿವಸ ಇದು ಅನ್ನ ಸಂತರ್ಪಣೆ ಆಗ್ತದೆ. ಆ ಟೈಮಲ್ಲಿ ಸಹ ಒಂದು 2,500-3,000 ಜನರಿಗೆ ಅಲ್ಲಿ ಅನ್ನ ಸಂತರ್ಪಣೆ ನಡೀತದೆ. ಮತ್ತೆ ಕಂಟಿನ್ಯೂಸ್ ಆಗಿರುತ್ತೆ. ಮತ್ತೆ ನಮ್ಮಲ್ಲಿ ವೈಶಿಷ್ಟ್ಯವಾಗಿ ಮತ್ತೊಂದು ಅಂತ ಹೇಳಿದ್ರೆ ಅಲ್ಲಿ ಕಟ್ಟೆ ಪೂಜೆಗಳ ವಿಷಯಗಳು ಸಾಧಾರಣ ಒಂದು 9 ಕಟ್ಟೆ ಪೂಜೆಗಳು, ಒಂದು 2-3 ಕಿಲೋಮೀಟರ್ಗಿಂತ ವಿಶೇಷವಾಗಿ ಅಂತ ಹೇಳಿದ್ರೆ ಬಿಲ್ವಗಿರಿ ಪರ್ವತ ಸಾಧಾರಣ ಒಂದು 500 ಅಡಿಗಿಂತಲೂ ಮೇಲೆ ಎತ್ತರವಾಗಿ ಹತ್ತಿ ದೇವರನ್ನು ಅಲ್ಲಿ ಹೊತ್ತುಕೊಂಡು ಹೋಗಿ ಅಲ್ಲಿ ಕಟ್ಟೆ ಪೂಜೆ ಮಾಡುವಂಥ ಒಂದು ವೈಶಿಷ್ಟ್ಯಪೂರ್ಣವಾದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಅಲ್ಲಿ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಒಂದು ಈಗ ಇತ್ತೀಚೆಗೆ ನಾವು ಮೊದಲಿನಿಂದ ನಡೀತಾ ಇತ್ತದು ಸಣ್ಣ ಮಟ್ಟಿನಲ್ಲಿ. ಈಗಿನ ವಿಷಯಕ್ಕೆ ಸಂಬಂಧಿಸಿದಂತೆ ಈಗ ಅಲ್ಲಿ ನಾವೇನು ಮಾಡ್ತಾ ಅಂತ ಹೇಳಿದ್ರೆ ನಮ್ಮ ವಿನೋದ್ ಬಳ್ಳಾರ ಒಂದು ನಾಯಕತ್ವದಲ್ಲಿ ಇದರಲ್ಲಿ ಮುಂದಾಳತ್ವದಲ್ಲಿ ಅಲ್ಲಿ ಈಗ ಊರಿನವರ ಎಲ್ಲರ ಸಹಕಾರದಿಂದ ನಾವು ಬೆಟ್ಟಂಪಾಡಿ ಬೆಡಿ ಅಂತೇಳಿ ಒಂದು ಈಗ ಇತ್ತೀಚೆಗೆ ನಾವು ಶುರು ಮಾಡಿದ್ವಿ. ಅದು ಸಹ ಈಗ ಬಹಳ ಜನಪ್ರಿಯತೆಯನ್ನು ಪಡೆದುಕೊಳ್ತಿದೆ. ರಾತ್ರಿ 2-2:30 ಗಂಟೆಗೆ ನಡೆಯುವಂತಹ ಬೆಡಿಯಲ್ಲಿ 1,500 ಜನರು ಸಹ ಸೇರ್ತಾ ಇದ್ದಾರೆ ಈಗ. ಅಂದ್ರೆ ಅದರ ಒಂದು ವೈಶಿಷ್ಟ್ಯತೆ ಹೇಗಿರ್ಬೋದು ಅಂತೇಳಿ ನಾವು ಒಂದು ಆಲೋಚನೆ ಅವಲೋಕನ ಮಾಡ್ಬೇಕಾಗ್ತದೆ, ಊಹೆ ಮಾಡ್ಬೋದಲ್ಲ. ಹಾಗೆ ಮತ್ತೆ ಹೇಳ್ಬೇಕಿದ್ರೆ ಅದರಲ್ಲಿ ಮತ್ತೊಂದು ವಿಷಯ ನಾವು ಭಾರಿ ವಿಷಯ ಗಮನಿಸಂತ ಹೇಳಿದ್ರೆ ಭಾರಿ ಖುಷಿಯಾಗುವಂತ ವಿಷಯ ಅದು ಬೆಟ್ಟಂಪಾಡಿ ಜಾತ್ರೆ ಅಥವಾ ಬೆಟ್ಟಂಪಾಡಿ ಮಹಾಲಿಂಗೇಶ್ವರ ದೇವಸ್ಥಾನ ನಡೆಯುವಂತ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಅದರಲ್ಲಿ ಯಾವುದೇ ಇವತ್ತಿನ ನಾನು ನೋಡ್ತಾ ಇರುವಂತ ಯಾವುದೇ ಒಂದು ತರಹದ ಭಿನ್ನಾಭಿಪ್ರಾಯ, ಯಾವುದೇ ಒಂದು ವಿಷಯಗಳಲ್ಲಿ ಸಹ ಒಂದು ಭಿನ್ನಾಭಿಪ್ರಾಯ ಬರುವುದಿಲ್ಲ. ಅಂತ ಒಂದು ವಿಷಯ ಇರುವುದು ಆ ಮಹಾಲಿಂಗೇಶ್ವರ ಕಾರಣಿಕರಿಂದಲೇ ನಡೀತಾ ಇದೆ ಅಂತೇಳಿ ನಮ್ಮ ಒಂದು ಅನಿಸಿಕೆ. ಎಲ್ಲವೂ ಕೂಡ ಯಶಸ್ವಿಯಾಗಿ ನಡೀತದೆ. ನೀವು ಅಲ್ಲಿ ಮತ್ತೊಂದು ವೈಶಿಷ್ಟ್ಯತೆ ಇದೆ. ಇಷ್ಟರವರೆಗೆ ಅಲ್ಲಿ ಏನಂತ ಹೇಳಿದ್ರೆ ಯಾವುದೇ ಒಂದು ಭೋಜನ ಕಾರ್ಯಕ್ರಮ ಇರ್ಬೋದು, ಯಾವುದಕ್ಕೆ ಇರ್ಬೋದು, ಯಾವುದೇ ಒಂದು ಕಡಿಮೆ ಆದಂತ ನಿದರ್ಶನಗಳಿಲ್ಲ, ಕೊರತೆ ಆಗ್ಲಿಲ್ಲ. ನಾವು ಅಂದಾಜು ಮಾಡಿರೋದು 1,000 ಜನ ಲೆಕ್ಕಾಚಾರ ಅಂತೇಳಿ, ಆದ್ರೆ ಹಾಗೆ ಆಗೋದಿಲ್ಲ. ಅದು 2,000-2,500 ಆದ್ರೂ ಸಹ ಹೇಗೋ ಒಂದು ವ್ಯವಸ್ಥೆಗಳಾಗ್ತವೆ. ಅದು ಅಲ್ಲಿಯ ಒಂದು ಸ್ಥಳ ಸಾನ್ನಿಧ್ಯ ಅಂತ ಹೇಳಿ ನಾವು ನಮ್ಮೊಂದು ನಂಬಿಕೆ, ಶಕ್ತಿ ಅದು. ಮತ್ತೊಂದು ವಿಷಯ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನೀಗ ಕೆಲವು ಈಗ ನೋಡ್ತಾ ಇರುವಂತೆ ಸುಳ್ಯ, ಕಾಸರಗೋಡು, ಬೇರೆ ಬೇರೆ ಪ್ರದೇಶಗಳಿಂದ ಸಹ ಜನ ಭಕ್ತಾದಿಗಳು ಅಂದ್ರೆ ಖಾಲಿ ಜಾತ್ರೆಗಂತೂ ಅಲ್ಲ, ಅದು ಜಾತ್ರೆಗಂತೂ ಬರ್ತಾರೆ, ಆದ್ರೆ ಬೇರೆ ದಿವಸಗಳಲ್ಲಿ ಸಹ ಬಂದು ಅಲ್ಲಿ ಒಂದು ದೇವರಿಗೆ ಒಂದು ಕೈ ಮುಗಿದು ಹೋಗುವಂತ ಒಂದು ಕ್ರಮ ಇತ್ತೀಚೆಗೆ ರೂಢಿಯಾಗ್ತಾ ಇದೆ. ಮತ್ತೆ ಹಲವಾರು ಕಾರ್ಯಕ್ರಮಗಳು ಈಗ ನೋಡಿ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ ನಮ್ಮ ಜಾತ್ರೆಯಲ್ಲಿ ಅಂದ್ರೆ ಜಾತ್ರೋತ್ಸವ ದೇವರ ಕಾರ್ಯಕ್ರಮ ಮಾತ್ರ ನಡೀತದೆ ನಮ್ಮ ಕೆಮ್ಮಿಂಜೆ ನಾಗೇಶ್ ತಂತ್ರಿಯವರ ಒಂದು ನೇತೃತ್ವದಲ್ಲಿ. ಮತ್ತೆ ಅಲ್ಲಿ ಯಾವುದೇ ಒಂದು ದೇವರ ದಯದಿಂದ ಇವತ್ತಿನವರೆಗೆ ಯಾವುದೇ ಒಂದು ಕುಂದುಕೊರತೆಗಳು, ಯಾವುದೇ ಒಂದು ವಿಷಯ ಘಟನೆಗಳು ನಡೆಯದೆ ಆ ಒಂದು ಸ್ಥಳ ಸಾನ್ನಿಧ್ಯ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಒಂದು ಬೆಳೀತಾ ಇದೆ ನಮ್ಮ ಒಂದು ಕ್ಷೇತ್ರ ಅಂತ ಹೇಳಿ ನಮಗೆ ಹೇಳಲಿಕ್ಕೆ ಹೆಮ್ಮೆ ಬರ್ತಾ ಇದ್ದೇನೆ, ಖುಷಿ ಇದೆ ಅಂತ. ಉಮೇಶ್ ಮಿತಾಡ್ಕ ಅವರು ಬಹುಶಃ ನಿಮ್ಮ ಊರಿನ ಜಾತ್ರೆಯನ್ನ ನೋಡುವ ಜೊತೆಗೆ ಇನ್ನೊಂದಷ್ಟು ಜಾತ್ರೆಗಳನ್ನ ಕೂಡ ಒಂದು ಪತ್ರಕರ್ತರ ನೆಲೆಯಲ್ಲಿ ನೋಡಿರ್ತೀರಿ. ನೀವು ಗಮನಿಸಿದ ಹಾಗೆ ನಿಮ್ಮ ಊರಿನ ಜಾತ್ರೆಯ ವಿಶೇಷತೆ ಏನು ಅಂತ? ತುಂಬಾ ವಿಶೇಷವಾಗಿರುವ ಈಗಾಗಲೇ ಅಲ್ಲಿಯ ಕ್ಷೇತ್ರದ ಇತಿಹಾಸದ ಬಗ್ಗೆ ಆ ರೀತಿಯಾದ ವಿಶೇಷತೆಗಳನ್ನು ಅವರು ಹೇಳಿದ್ದಾರೆ.
ಅದರ ಜೊತೆಗೆ ನಾವು ವಿಷಯವಾಗಿ ಗಮನಿಸುವುದಾದ್ರೆ ಒಟ್ಟು ಒಂದು ಅಲ್ಲಿ ಗ್ರಾಮದವರು ಒಂದು 4 ಗ್ರಾಮದವರು ಒಂದು ಸೇರುವಂತಹ ಜಾಗ ಅಂತ, ತುಂಬಾ ಅತ್ಯಂತ ಭಾವನಾತ್ಮಕವಾಗಿ ಸೇರುವಂತಹ ಒಂದು ಜಾಗ. ಶ್ರದ್ಧಾ ಭಕ್ತಿಯಿಂದ ದೇವರ ಆರಾಧನೆ ಪೂಜೆಯನ್ನು ಮಾಡುವಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಒಂದು ರೀತಿಯಾದ ಒಂದು ತೊಡಗಿಸಿಕೊಳ್ಳುವಿಕೆ, ಸಮಾಜದಲ್ಲಿ ತೊಡಗಿಸಿಕೊಳ್ಳುವಂತ ರೀತಿ ಇದೆಯಲ್ಲ, ಅದು ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಆಗಿರ್ಬೋದು ಅಥವಾ ಪಕ್ಷಗಳಾಗಿರ್ಬೋದು ಎಲ್ಲವನ್ನು ಕೂಡ ಮರೆತು ಸಮಾಜದಲ್ಲಿ ಧಾರ್ಮಿಕ ಕ್ಷೇತ್ರ ಅಂತಾದಾಗ ಅಲ್ಲಿ ಒಟ್ಟುಗೂಡುವಿಕೆ ಅನ್ನೋದು. ಈಗ ದೇವಸ್ಥಾನದ ಈಗ ಜಾತ್ರಾ ಮಹೋತ್ಸವ ಆಗಿರ್ಬೋದು, ಈಗ ನಾಳೆಯ ದಿವಸ ಅಲ್ಲಿ ಶ್ರಮದಾನ ನಡೀಲಿಕ್ಕಿದೆ. ಎಲ್ಲ ಜನರು ಬಂದು ಒಂದು ಕರ ಸೇವೆ ಮಾಡುವಂಥದ್ದು, ಶ್ರಮದಾನ ಮಾಡುವಂಥದ್ದು, ಅತ್ಯಂತ ಭಕ್ತಿಯಿಂದ ತೊಡಗಿಸಿಕೊಳ್ಳುವಂತ ರೀತಿಯಲ್ಲಿ ಅವರನ್ನು ಕರಿಬೇಕು ಅಂತಿಲ್ಲ ಯಾರು ಕೂಡ. ಈಗ ವಿನೋದ್ ಕುಮಾರ್ ಬಲ್ಲಾಳರವರು ಕರಿಬೇಕು ಅಂತಿಲ್ಲ, ಎಲ್ಲರೂ ಕೂಡ ಸ್ವಯಂ ಇಚ್ಛೆಯಿಂದ ಬಂದು ಪಾಲ್ಗೊಳ್ಳುವಂತ ಆ ನಿಟ್ಟಿನಲ್ಲಿ ಆ ಒಂದು ಕ್ಷೇತ್ರ ಅತ್ಯಂತ ನಾವು ಭಾವನಾತ್ಮಕವಾಗಿರುವಂಥದ್ದು ಅಂತ ನಾವು ಖಂಡಿತವಾಗಿ ಕೂಡ ಭಾವಿಸಬಹುದು. ಗೌತಮ್ ರೇ, ಇನ್ನೊಂದಷ್ಟು ವಿಚಾರಗಳಿದೆ, ಮುಂದಕ್ಕೆ ಮಾತನಾಡೋಣ. ಈಗ ದೇವಸ್ಥಾನದ ಬಗ್ಗೆ, ದೇವಸ್ಥಾನದ ಇತಿಹಾಸ ಇರ್ಬೋದು, ಅದರ ಒಂದು ಹಿನ್ನೆಲೆ ಇರ್ಬೋದು, ಇದರ ಬಗ್ಗೆ ಮಾತನಾಡೋದಿದ್ರೆ ಬೆಟ್ಟಂಪಾಡಿ ಕ್ಷೇತ್ರ. ಬೆಟ್ಟಂಪಾಡಿ ಕ್ಷೇತ್ರ ಈಗ ಒಂದು 2013ನೇ ಇಸವಿಯಲ್ಲಿ ಬ್ರಹ್ಮಕಲಶ ಆಗಿ ಈಗ 9 ವರ್ಷ ಆಗ್ತಾ ಬಂತು. ಇತ್ತೀಚಿನ ಬ್ರಹ್ಮಕಲಶ. ಮೊದಲು ನಾವು ಹಿರಿಯರ ನನ್ನ ಅಜ್ಜ ಇದ್ದರು, ಆ ಟೈಮಲ್ಲಿ 1965ನೇ ಇಸವಿಯಲ್ಲಿ ಮೊದಲು ಬ್ರಹ್ಮಕಲಶ ಆಗಿತ್ತು. ಆ ಸಮಯದಲ್ಲೆಲ್ಲ ಕಷ್ಟ ಕಾಲ ಆವತ್ತು ಆದದ್ದು. ಅದರಿಂದ ನಂತರ 2013ರಲ್ಲಿ ನಮ್ಮ ಕೋಡಿಂಬಾಡಿ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಗೌರವಾಧ್ಯಕ್ಷರ ಇದರಲ್ಲಿ ನಾವು ಒಟ್ಟುಗೂಡಿ ಊರಿನವರೆಲ್ಲ ಸೇರಿಕೊಂಡು ಭಾರಿ ವಿಜೃಂಭಣೆಯಿಂದ ಬ್ರಹ್ಮಕಲಶ ನಡೆಯಿತು. ಅದರ ನಂತರ ಇಲ್ಲಿ ನಮ್ಮಲ್ಲಿ ಊರಿನಲ್ಲಿ ತುಂಬ ಅಭಿವೃದ್ಧಿ ಜನಗಳಿಗೂ ಹಾಗೆ ಒಳ್ಳೆಯ ಇದು ನೆಮ್ಮದಿ ಸಿಕ್ಕಿದೆ. ಈಗಲೂ ಒಂದು ಬೆಳಿಗ್ಗೆ ಎದ್ದು ಯಾವುದೇ ಕೆಲಸಕ್ಕೆ ಹೋಗಿದ್ರು ಒಮ್ಮೆ ದೇವಾಲಯಕ್ಕೆ ಬಂದು ಒಂದು ಸುತ್ತ ಹಾಕಿ ನಮಸ್ಕಾರ ಮಾಡಿ ಪ್ರಸಾದ ತಗೊಂಡು ಹೋಗುವಂಥ ಪರಿಪಾಠ ಈಗಲೂ ಇದೆ. ಈಗ ಪುತ್ತೂರಿಗೆ ಇಲ್ಲಿಗೆ ಕೆಲಸ ಬರುವವರು ಸಹ ಬೆಳಿಗ್ಗೆ ಬಂದು ಪ್ರಸಾದ ತಗೊಂಡೇ ಅಲ್ಲಿಂದ ಮುಂದುವರಿಯುವುದು. ಅಂದರೆ ಅಷ್ಟು ದೇವರಿಗೂ ಆ ಊರಿನ ಜನಗಳಿಗೂ ಅಷ್ಟು ಒಂದು ಸಂಬಂಧ, ಅಂದರೆ ಒಂದು ಅಷ್ಟು ಅವರಿಗೆ ಒಂದು ನೆನೆಸಿದ್ದು ಈಡೇರಿದ ಹಾಗೆ ಒಂದು ನೆಮ್ಮದಿ ಸಿಕ್ಕಿದೆ. ನಾವು ಕಂಡಂತೆ ಊರಲ್ಲಿ ಎಲ್ಲ ತುಂಬ ಅಭಿವೃದ್ಧಿ ಆಗಿದೆ. ಊರಲ್ಲಿದ್ದ ಮನೆತನಗಳು, ದೇವಸ್ಥಾನಗಳು ಎಲ್ಲ ಈಗ ದೇವಾಲಯದು ಆದಮೇಲೆ ಅಭಿವೃದ್ಧಿ ಆಗಿದೆ. ಒಳ್ಳೆಯ ರೀತಿಯಲ್ಲಿ ಊರಲ್ಲಿ ಇದಾಗ್ತಾ ಉಂಟು. ಮತ್ತು ಈಗ ಅದರ ನಂತರ ನಾವು ಒಂದು 2018ನೇ ಇಸವಿಯಲ್ಲಿ ಒಂದು ಮುಂದಿನ ಯೋಜನೆ ಬಗ್ಗೆ ಮತ್ತೆ ಮುಂದುವರಿದೆವು. ಆಗ ನಮಗೆ ಪಾಕಶಾಲೆ, ಸಭಾಭವನ, ಅಣ್ಣತತ್ರ ಎಲ್ಲ ನಮಗೆ ಬೇಕಾಗಿತ್ತು. ದೇವಾಲಯಕ್ಕೆ ಸ್ವಲ್ಪ ಕೊರತೆ ಇತ್ತು, ಆ ಟೈಮಲ್ಲಿ ಆಗಲಿಲ್ಲ. ಅದರದೊಂದು ಊರಿನವರೆಲ್ಲ ಸೇರಿಕೊಂಡು ಒಂದು ಸಮಿತಿ ಮಾಡಿಕೊಂಡು, ಅಭಿವೃದ್ಧಿ ಸಮಿತಿ ಅಂತ ಮಾಡಿಕೊಂಡು ಹಾಗೆ ಮುಂದುವರಿದೆವು. ಅದರದ್ದು ಒಂದು ಪಾಕಶಾಲೆ, ಮೊದಲ ಅಂಥದ್ದು ಒಂದು ಪಾಕಶಾಲೆ, ಒಂದು 20 ಲಕ್ಷ ವೆಚ್ಚದಲ್ಲಿ ಪಾಕಶಾಲೆ ಒಂದು 6 ತಿಂಗಳಲ್ಲಿ ನಾವು ಕೆಲಸ ಮಾಡಿ ರೆಡಿ ಮಾಡಿ ಊರವರ ಸಹಕಾರದೊಂದಿಗೆ, ಪರ ಊರ ದಾನಿಗಳ ಸಹಕಾರದಿಂದ ಅಭಿವೃದ್ಧಿ ಮಾಡಿದೆವು. ಅದು ಲೋಕಾರ್ಪಣೆ ಆಯಿತು. ಅದಕ್ಕೂ ಒಂದು ನಮ್ಮ ವಿನಯ್ ಹೆಗ್ಡೆ ಅವರು ನಿಟ್ಟೆ ಅವರು ಉದ್ಘಾಟನೆ ಮಾಡಿದರು. ಅವರ ಮಗ ವಿಶಾಲ್ ಹೆಗ್ಡೆ ಅವರು ಅದಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ಮಾಡಿದರು. ಒಳ್ಳೆಯ ಒಂದು ಇದು ಸಿಕ್ಕಿತು, ಅವರದ್ದು ನಮಗೆ ಸಹಕಾರ ಸಿಕ್ಕಿದೆ. ಅದ ನಂತರ ನಾವು ಸಭಾಭವನ ಅಣ್ಣತತ್ರದ್ದು ಈಗ ಕೆಲಸ ಮುಗೀತು, ಒಂದು 60% ಕೆಲಸ ಮುಗೀತಾ ಬಂತು. ಇನ್ನೂ ಉಂಟು, ಒಂದು 40% ಕೆಲಸ ಬಾಕಿ ಇದೆ. ಪರವೂರ ದಾನಿಗಳಿಂದ ಸಹಕಾರ ನಿರೀಕ್ಷೆಯಿಂದ ಇದ್ದೇವೆ, ಇನ್ನೂ ಮಾಡಿದ್ದಾರೆ ತುಂಬ. ಮತ್ತು ದೇವಾಲಯಕ್ಕೆ ಒಂದು ಕೆರೆಯ ಒಂದು ಅಭಿವೃದ್ಧಿ ಆಗಲಿಕ್ಕೆ ಇನ್ನು ಬಾಕಿ ಇದೆ ಮುಂದಿನ ಯೋಜನೆಯಲ್ಲಿ. ಮತ್ತು ದೇವಾಲಯದಲ್ಲಿ ಹಾಗೆ ಜಾತ್ರಾ ಕಾರ್ಯಕ್ರಮದಲ್ಲೂ ನಮಗೆ ಪರವೂರ ಈಗ ಬೆಂಗಳೂರು ಮೈಸೂರಲ್ಲಿ ಇದ್ದವರು ಸಹ ಒಂದು ದಿವಸ ಜಾತ್ರೆಗೆ ಬಂದು ಅವರ ಸೇವೆ, ಪ್ರತಿಯೊಬ್ಬರಿಗೂ ಒಂದೊಂದು ಸೇವೆ ಇದೆ. ಒಂದು ಅಡುಗೆ ಶಾಲೆಯಲ್ಲಿ ಅವರ ಉಸ್ತುವಾರಿ, ಅದು ಅವನು ಆ ಹೊತ್ತಿಗೆ ಬರ್ತಾರೆ, ಅದು ಬಂದು ಅವರ ಸೇವೆ ಮಾಡ್ತಾರೆ. ನಾವೇನೋ ಅದಕ್ಕೆ ಅಲ್ಲಿಗೆ ಹೋಗ್ಬೇಕಂತ ಇಲ್ಲ, ದೇವಾಲಯದಿಂದ ಅಲ್ಲಿ ಎಂತ ಆಗಿದೆ ಅಂತ ನೋಡಿ ಅಲ್ಲಿಗೆ ಅಂತ ಜನ ಇದ್ದಾರೆ, ಅವರು ಬಂದು ಅವರ ಸೇವೆ ಮಾಡಿ ಹೋಗ್ತಾರೆ. ಒಂದು ಜಂಗುಳಿ ಇರುವಾಗ ಒಂದು ವ್ಯವಸ್ಥೆಗೆ ಅದಕ್ಕೆ ಅಂತಲೇ ಒಬ್ಬ ಇರ್ತಾರೆ, ಅವರು ಆ ಟೈಮಿಗೆ ಅವರು ಬಂದು ಮಾಡ್ತಾರೆ. ಅದು ನಮಗೆ ಅವರು ಇಲ್ಲದಾಗಲೂ ಅವರ ನೆನಪಾಗ್ತಾ ಇರ್ತದೆ ಆ ಜಾತ್ರೆ ಹೊತ್ತು, ಅವರು ಮಾಡ್ತಿದ್ರು ಅಂತ. ಹಾಗೆ ಒಂದು ಅದರ ಒಬ್ಬೊಬ್ಬರ ಜವಾಬ್ದಾರಿ ಹಾಗೆ ಇರ್ತದೆ. ಅಂದರೆ ಆ ಟೈಮಿಗೆ ಬಂದು ಅವರು ಮಾಡ್ತಾರೆ. ಅಷ್ಟೇ ಇದೆ.
ಆಗ್ತದೆ. ಮಾತಾಡೋಣ. ಒಂದಷ್ಟು ಕರೆಗಳು ಬರ್ತಾ ಇದೆ, ಅದಕ್ಕೆ ಉತ್ತರಿಸಿಕೊಂಡು ಇನ್ನೊಂದಷ್ಟು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ಕಾರ. ನಮಸ್ತೆ, ನನಗೆ ಕೇಳಿಸ್ತಾ ಇದೆಯಾ? ಡಿಸ್ಟರ್ಬೆನ್ಸ್ ಇದೆ ತುಂಬಾ. ನಾನು ಇನ್ನೊಂದು ನಂಬರ್ ಕೊಡ್ಲಾ? ಓಕೆ, ತಮ್ಮನ್ನ ಮತ್ತೆ ಸಂಪರ್ಕಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಇತಿಹಾಸದ ಬಗ್ಗೆ ತಿಳಿಯುವಂತ ಪ್ರಯತ್ನವನ್ನ ಮಾಡೋದಿದ್ರೆ ಬೆಟ್ಟಂಪಾಡಿ ಕ್ಷೇತ್ರದ ಇತಿಹಾಸದ ಬಗ್ಗೆ ಹೇಗೆ, ಯಾವಾಗ, ಎಲ್ಲಿಂದ ಕ್ಷೇತ್ರದ ಇತಿಹಾಸ ಆರಂಭ ಆಗುತ್ತೆ? ನಮಗೆ ನಮ್ಮ ಹಿರಿಯರ ನಮಗೆ ತಿಳಿಸಿದ ಪ್ರಕಾರ ಸುಮಾರು 2200-2300 ವರ್ಷಗಳ ಹಿಂದೆ ಕರಾಸುರ ಎಂಬ ಪರಮ ಶಿವಭಕ್ತ ಅವ ಕಾಶಿ ಕ್ಷೇತ್ರದಲ್ಲಿ ಶಿವದೇವರ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ಅಲ್ಲಿ ಶಿವ ಅವರಿಗೆ 3 ಲಿಂಗವನ್ನು ಕೊಡ್ತಾರೆ. ಆ 3 ಲಿಂಗವನ್ನು ನೀನು ತಗೊಂಡು ಹೋಗಿ ನಿನ್ನ ಊರಲ್ಲಿ ಅದನ್ನು ಸ್ಥಾಪನೆ ಮಾಡಬೇಕು ಅಂತ ತಿಳಿಸ್ತಾರೆ. ಅದೇ ರೀತಿ ಈ ಗುಹಾ ಮಾರ್ಗವಾಗಿ ಹೋದಂತಹ ಈ ಕರ ಸುಮಾರು 2-3 ದಿವಸ ಅಂದರೆ ಭೂಮಾರ್ಗದಲ್ಲಿ ಹೋಗ್ತಾನೆ. ನೀನು ಎಲ್ಲಿ ತಲೆ ಎತ್ತಿ ನೋಡ್ತಿ ಅಲ್ಲಿ ಆ ಶಿವಲಿಂಗವನ್ನು ನೀನು ಪ್ರತಿಷ್ಠೆ ಮಾಡಬೇಕಾಗ್ತದೆ ಅಂತ ಹೇಳ್ತಾನೆ. ಅವನ ಊರಿಗೆ ಹೋಗ್ಬೇಕಂತ ಧಾವಂತದಲ್ಲಿ ಹೋಗ್ತಾ ಇವ ಕರ ಅವನಿಗೆ ನನ್ನ ಊರು ತಲುಪಿತ ಅಂತ ನೋಡಲಿಕ್ಕಾಗಿ ತಲೆ ಎತ್ತಿ ನೋಡ್ತಾನೆ. ನೋಡಬೇಕಾದ್ರೆ ಆ ಬಾಯಿಯಲ್ಲಿಂದ ಇದ್ದಂತಹ ಶಿವಲಿಂಗ ಅವನಿಗೆ ಭಾರ ಆಗ್ತದೆ. ಅದು ಬಾಯಿಯಿಂದ ಕೆಳಗೆ ಬೀಳ್ತದೆ. ಅದು ಬಿದ್ದಂಥ ಕ್ಷೇತ್ರವನ್ನು ನೆಟ್ಟಣಿಗೆ ಅಂತ ಕರೀತಾರೆ. ಅಲ್ಲಿ ನೆಟ್ಟಣಿಗೆಯಲ್ಲಿ ಮಹಾಲಿಂಗೇಶ್ವರ ಅಂತ ಅಲ್ಲಿ ಪ್ರತಿಷ್ಠಾಪನೆ ಆಗ್ತದೆ. ಅದೇ ರೀತಿ ಬಲಗೈಯಲ್ಲಿರುವಂತಹ ಮುಂದೆ ಅವನಿಗೆ ಹೋಲಿಕೆ ಆಗುವುದಿಲ್ಲ, ಭಾರ ಆಗಿ ಶಿವಲಿಂಗ ಭಾರ ಆಗ್ತದೆ. ಬಲಗೈಯಲ್ಲಿದ್ದಂತಹ ಶಿವಲಿಂಗವನ್ನವ ಅಲ್ಲಂಗೋಡ್ಲು ಅಂತ ಜಾಗದಲ್ಲಿ ಅದು ಪ್ರತಿಷ್ಠೆ ಆಗ್ತದೆ. ಅದೇ ರೀತಿ ಎಡಗೈಯಲ್ಲಿರುವಂತಹ ಶಿವಲಿಂಗ ಆ ಬೆಟ್ಟಂಪಾಡಿಯ ಬಿಲ್ವಗಿರಿ ಅಂತ ನಾವು ಹೇಳ್ತೇವೆ, ಕೊರಂದರ ಪಾದೆ ಅಂತ ತೂರುವಲ್ಲಿ ಹಿಂದೆ ಕರೀತಿದ್ರು, ಆ ಸ್ಥಳದಲ್ಲಿ ಅದು ಸ್ಥಾಪನೆ ಆಗ್ತದೆ. ಮುಂದೆ ಅವನಿಗೆ ಆ ಶಿವಲಿಂಗದಾಗ ಅವನ ಊರಿಗೆ ಹೋಗ್ತಾನೆ. ಆದರೆ ಬೆಟ್ಟಂಪಳ್ಳಿ ಸ್ಥಾಪನೆದಂತಹ ಈ ಶಿವಲಿಂಗ ಆ ಬಿಲ್ವಗಿರಿಯಿಂದ ಒಬ್ಬ ಋಷಿಮುನಿಗಳು ಅದನ್ನು ತೆಗೆದುಕೊಂಡು ಬಂದು ಬೆಟ್ಟಂಪಾಡಿ ಈಗಿರುವಂತಹ ಕ್ಷೇತ್ರದಲ್ಲಿ ಅದನ್ನು ಸ್ಥಾಪನೆ ಮಾಡಿ ಅಲ್ಲಿ ಅವರು ಪೂಜೆ ಮಾಡ್ತಾ ಬರ್ತಾರೆ. ಕೆಲವಾರು ವರ್ಷಗಳ ನಂತರ ಅಲ್ಲಿ ದೇವಸ್ಥಾನ ಆಗಿ ಊರಿನವರು ಅದನ್ನು ಪೂಜೆ ಮಾಡ್ತಾ ಅವರ ಅನುಗ್ರಹದಿಂದ ಆ ಕ್ಷೇತ್ರವು ಬೆಳಗ್ತಾ ಬರ್ತದೆ. ಮುಂದೆ ಬಲ್ಲಾಲ್ ಇವರ ಮೂಲ ಅವರ ಆಡಳಿತಕ್ಕೆ ಒಳಪಟ್ಟಂತಹ ಕ್ಷೇತ್ರ ಆ ಊರಿನ ಅಲ್ಲದೆ 4-5 ಗ್ರಾಮ ಆ ವಠಾರದ ಅವರಿಗೆ ತುಂಬ ಅನುಗ್ರಹದಿಂದ ಅಲ್ಲಿ ಭಕ್ತಿಪೂರ್ವಕವಾಗಿ ಯಾರು ಯಾವುದೇ ಒಂದು ತಮ್ಮ ಬೇಡಿಕೆಯನ್ನು ದೇವರಲ್ಲಿ ಪ್ರಾಮಾಣಿಕವಾಗಿ ಇಟ್ಟರೆ ಅವರ ಆಸೆಯನ್ನು ತೀರಿಸ್ತಾ ಇದ್ದಾರೆ. ಆ ಕ್ಷೇತ್ರದಲ್ಲಿ ಇರುವಂತಹ ಕಾರ್ಮಿಕದ ಬಗ್ಗೆ ನಾನು ನನ್ನ ಹಿರಿಯರು ತಂದೆಯವರು ಹೇಳ್ತದ ಒಂದು ಚಿಕ್ಕ ಘಟನೆಯನ್ನು ಹೇಳ್ತಾರೆ. ಒಂದು ದಿವಸ ನಮ್ಮ ಈಗಿರುವಂತಹ ಪೂಜೆ ಮಾಡುವಂತಹ ದಿವಾಕರ ಭಟ್ ಅಂತ ಅವರ ತಂದೆ ವೆಂಕಟರಮಣ ಭಟ್ ಅಂತ ಅವರು ಪೂಜೆ ಮಾಡ್ತಾಯಿದ್ರು. ಆ ಪೂಜೆ ಮಾಡಬೇಕಾದ್ರೆ ಅವರು ಪೂಜೆ ಮಾಡಿ ಮನೆಗೆ ಹೋಗಬೇಕಾದ್ರೆ ಅವರ ತಾಯಿ ಅಲ್ಲಿ ಮಧ್ಯಾಹ್ನದ ಹೊತ್ತು ಊಟ ಮಾಡಿರಲಿಲ್ಲ. ಯಾಕಮ್ಮ ಊಟ ಮಾಡಿಲ್ಲ ಅಂತ ಕೇಳ್ತಾರೆ. ನನ್ನ ಮೂಗುತ್ತಿ ದೇವಸ್ಥಾನದ ಕೆರೆಗೆ ಬಿದ್ದಿದೆ, ಅದು ಮೂಗುತ್ತಿನಾಗ ಸಿಗದೆ ನಾನು ಊಟ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಈ ನಮ್ಮ ಅರ್ಚಕರಿಗೆ ಬೇಸರ ಆಗ್ತದೆ. ಅವರು ನೇರವಾಗಿ ಬರ್ತಾರೆ, ಆ ಕೆರೆ ಹತ್ತಿರ ಬಂದು ದೇವರಿಗೆ ಕೈ ಮುಗ್ತಾರೆ. ನಾನು ನಿಮ್ಮನ್ನು ಭಕ್ತಿಪೂರ್ವಕವಾಗಿ ನಾನು ಪೂಜೆ ಮಾಡಿದ್ದು ಹೌದಾದರೆ ನನ್ನ ತಾಯಿಯ ಮೂಗುತ್ತಿ ನನಗೆ ಸಿಗ್ಬೇಕಂತ ಹೇಳಿ ಕೈ ಮುಗಿದು ಆ ಕೆರೆಗೆ ಹಾರ್ತಾರೆ. ಹಾರಿ ಅಲ್ಲಿಂದ ಒಂದು ಹಿಡಿ 2 ಕೈಗಳಿಂದ ಹಿಡಿ ಮಣ್ಣು ಮೇಲೆ ತರ್ತಾರೆ. ತರಬೇಕಾದ್ರೆ ಅದರ ಮೇಲೆ ಮೂಗುತ್ತಿತ್ತು. ಅದನ್ನು ಕೊಂಡೋಗಿ ಅವರ ತಾಯಿಗೆ ಕೊಡ್ತಾರೆ. ತಾಯಿಗೆ ತುಂಬ ಸಂತೋಷ ಆಗ್ತದೆ. ತಾಯಿ ಮತ್ತೆ ಊಟ ಮಾಡ್ತಾರೆ. ಅಂದರೆ ಆ ದೇವರಿಗಿರುವಂತಹ ಶಕ್ತಿ ಅಷ್ಟು.
ಇದು ನಮ್ಮ ಕ್ಷೇತ್ರದ ಒಂದು ಶಕ್ತಿ. ಅದೇ ರೀತಿ ಪ್ರತಿಯೊಬ್ಬರಿಗೆ, ನನಗೂ ಕೂಡ ಆಗಿದೆ, ಆ ಕ್ಷೇತ್ರದ ಯಾರೆಲ್ಲ ಭಕ್ತರಿದ್ದಾರೆ ಅವರ ಒಂದು ಇಷ್ಟವನ್ನು ಈಡೇರಿಸಿದಂತಹ ಶಿವ ಆ ರೀತಿ ಒಂದು ಬೆಟ್ಟಂಪಾಡಿ ಒಂದು ಇತಿಹಾಸ, ಆ ದೇವರ ಶಕ್ತಿಯನ್ನು ನಮ್ಮ ಎಲ್ಲ ವೀಕ್ಷಕರ ಮುಂದೆ ಇರ್ತದೆ. ಬಹುಶಃ ಬಹಳ ಒಂದು ರೋಮಾಂಚನಕಾರಿ ಒಂದು ಪವಾಡದ ಕಥೆಯನ್ನ ಹೇಳಿದ್ರಿ. ಮಾತಾಡೋಣ. ಈಗ ಕಾಲರ್ ಲೈನಲ್ಲಿದ್ದಾರೆ. ಹಲೋ 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 ಹಲೋ, ನಮಸ್ತೆ ಸರ್. ಕೇಳಿಸ್ತಾ ಇದೆ? ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ವಸಂತ ಕೃಷ್ಣ ಅಂತ, ಹಾ ಹೇಳಿ ಸರ್. ಬೆಟ್ಟಂಪಾಡಿ ಗ್ರಾಮದವರೇ. ಅಭಿವೃದ್ಧಿ ಸಮಿತಿ ಅವರು ಪ್ರಧಾನ ಕಾರ್ಯದರ್ಶಿಗಳು ಕೂಡ ಅವರು. ಪ್ರಧಾನ ಕಾರ್ಯದರ್ಶಿ. ಹೌದು, ಅದರ ಜೊತೆಗೆ ಅವರು ಹೈಕೋರ್ಟ್ನ ವಕೀಲರು ಕೂಡ ನಮ್ಮ ಊರು. ಹಲೋ, ಹೇಳಿ ಸರ್, ಕೇಳಿಸ್ತಾ ಇದೆ. ಏನ್ ಹೇಳ್ತೀರಿ ಸರ್? ಒಂದು ಬೆಟ್ಟಂಪಾಡಿ ಕ್ಷೇತ್ರ ಜೊತೆಗೆ ಒಂದು ಜವಾಬ್ದಾರಿಯನ್ನು ಕೂಡ ತಾವು ವಹಿಸಿಕೊಂಡಿದ್ದೀರಿ. ತಮ್ಮ ಒಂದು ಅನಿಸಿಕೆ, ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳದಿದ್ರೆ. ಹಲೋ ಹಲೋ ಸರ್, ಕೇಳಿಸ್ತಾ ಇದೆ ನಾವು ಮಾತನಾಡುವಂತದ್ದು? ಮಾತಾಡೋದು ಕೇಳಿಸ್ತಾ ಇದೆ. ಸಮ್ವೇರ್ ಇಟ್ ಇಸ್ ಓವರ್ಲ್ಯಾಪಿಂಗ್. ನನ್ನ ಹಲೋ ಹೇಳಿ ಸರ್, ಮಾತಾಡಿ ಸರ್. ಹಲೋ ಟಿವಿ ವಾಲ್ಯೂಮ್. ನನ್ನ ಆತ್ಮೀಯ ಮಿತ್ರರನ್ನ ಈ ಟಿವಿ ಪರದೆಯಲ್ಲಿ ಸುದ್ದಿ ಚಾನೆಲ್ ಮೂಲಕ ನೋಡ್ತಾ ಇರೋದು ಬಹಳ ಸಂತೋಷ ತಂದಿದೆ. ಮುಂದುವರಿಸಿ ಸರ್, ಹೇಳಿ. ಈ ದೇವಸ್ಥಾನದ ಒಂದು ಕಾರ್ಯಗಳಲ್ಲಿ, ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇರೋದು ನಮಗೆ ಅತ್ಯಂತ ಒಂದು ಸಂತೋಷದಾಯಕದ ವಿಷಯ. ಯಾವತ್ತೂ ಕೂಡ ಇದೊಂದು ನಮಗೆ ತ್ರಾಸ ಅಂತ ಕಾಣಲಿಲ್ಲ. ಹಂಗಾದ ಕಾರಣ ಈ ಇಡೀ ನಮ್ಮ ಊರಲ್ಲಿ ನಡೆಯುವಂತಹ ಪ್ರಥಮ ಜಾತ್ರೆ ಇದು. ಈ ಸಂದರ್ಭದಲ್ಲಿ ಇಡೀ ಗ್ರಾಮ ಹಾಗೂ ನಮ್ಮ ಊರಿನ ಜನತೆ ಬಹಳ ಉತ್ಸುಕವಾಗಿದೆ. ಇದನ್ನ ಯಾವತ್ತೂ ಕೂಡ ಜಾತ್ರೆ ಅಪ್ಪ. ಯಾಕೆಂತ ಹೇಳಿದ್ರೆ ಇಷ್ಟು ಸಮಯ ಎಲ್ಲ ಮಳೆಗಾಲದಲ್ಲಿ ಅವರ ಹೆಚ್ಚಿನವರು ಕೂಡ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ರು. ಈಗ ದೇವರು ಹೊರಬಂದು ಉತ್ಸವ ಶುರುವಾಗ್ತಾ ಇದೆ. ನಮ್ಮ ತಾಲೂಕಿನಲ್ಲಿ ಅಥವಾ ನಮ್ಮ ಆ ದಕ್ಷಿಣ ಕನ್ನಡದಲ್ಲಿ ಪ್ರಥಮ ಜಾತ್ರೆ, ಇದನ್ನ ನಿರೂಪಕರು ಹೇಳಿದ್ದಾರೆ. ಹಾಗೆ ದೇವಸ್ಥಾನದ ಚರಿತ್ರೆಯ ಬಗ್ಗೆ ಕೂಡ ವೇದಿಕೆಯಲ್ಲಿರುವಂತವರು ಮಾತಾಡಿದ್ದಾರೆ. ಬಹಳ ಅಂದ್ರೆ ನನ್ನ ಅಜ್ಜನ ಕಾಲದಿಂದಲೂ ಕೂಡ ನಾವು ಬಹಳ ಅತ್ಯಂತ ನಿಕಟವಾಗಿ ದೇವಸ್ಥಾನದೊಟ್ಟಿಗೆ ಸಂಬಂಧವನ್ನ ಹೊಂದಿರುವವರು, ಅದರ ಭಕ್ತರು ನಾವು. ತುಂಬಾ ಒಂದು ಯಾವುದೇ ರೀತಿಯ ತಕರಾರುಗಳಿಗೆ ಆಸ್ಪದ ಕೊಡದೆ ನಡೆಯುವಂತಹ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಕೂಡ ಇಡೀ ಗ್ರಾಮಸ್ಥರು, ಊರಿನವರು, ಹೊರವರವರು ಭಾಗಿಯಾಗ್ತಾ ಇದ್ದಾರೆ. ದೇವಸ್ಥಾನದ ಅಭಿವೃದ್ಧಿ ಅತ್ಯಂತ ವೇಗದಲ್ಲಿ ನಡೀತಾ ಇದೆ. ಇದರಲ್ಲಿ ನಮ್ಮ ಊರಿನ ಜನತೆ, ಹೊರವೂರಿನ ಜನತೆ ಎಲ್ಲರೂ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋರು ಅವರು ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ಕೂಡ ಹೆಗಲಿಗೆ ಹೆಗಲು ಕೊಟ್ಟು ಹಗಲು ಇಲ್ಲ ರಾತ್ರಿಯೂ ಇಲ್ಲ, ಇಂಥ ಯಾವ ಭೇದವೂ ಇಲ್ಲದೆ ಅಲ್ಲಿ ನಮಗೆ ಸಹಕಾರ ಕೊಡುವವರು. ಆಯ್ತಲ್ಲ, ಅಲ್ಲಿ ನಾನು ಆಡಳಿತ ಮುಕ್ತೇಶ್ವರ, ನಾನು ಮುಕ್ತೇಶ್ವರ, ನಾನು ಅಧ್ಯಕ್ಷ, ನಾನು ಕಾರ್ಯದರ್ಶಿ ಅಂತ ಹೇಳುವ ಯಾವ ವ್ಯತ್ಯಾಸವೂ ನಮ್ಮೊಟ್ಟಿಗೆ ಇಲ್ಲ. ದೇವಸ್ಥಾನದ ಅಭಿವೃದ್ಧಿ ವಿಷಯದಲ್ಲಿ ಎಲ್ಲರೂ ನಾವು ಹೆಗಲಿಗೆ ಹೆಗಲು ಕೊಟ್ಟು ಅತ್ಯಂತ ಒಂದು ಪ್ರೀತಿಯಿಂದ ಮಾಡುವಂತ ಕಾರ್ಯಕ್ರಮ. ಯಾವತ್ತೂ ಕೂಡ ಇದು ತ್ರಾಸು ಅಂತ ನಮಗೆ ಕಾಣಲಿಲ್ಲ. ಹಾಗೆ ಮಂಗಳಮೂರ್ತಿಯಾದಂತಹ ಮಹಾಲಿಂಗೇಶ್ವರ ನಮ್ಮನ್ನು ಯಾರನ್ನು ಕೂಡ ಕೈ ಬಿಟ್ಟಿತ್ತು. ಆಯ್ತಲ್ಲ, ಇಡೀ ಒಂದು ಊರಿನ ಯುವಕರು, ವಯಸ್ಸಾದವರು, ಹಿರಿಯರು ಎಲ್ಲರೂ ಕೂಡ ಇದರಲ್ಲಿ ಅತ್ಯಂತ ಸಂಭ್ರಮದಿಂದ ಭಾಗಿಯಾಗುವಂಥದ್ದು. ಇನ್ನೊಂದು ವಿಷಯ ಏನಂತ ಹೇಳಿದಾದ್ರೆ, ಈಗ ಮೊನ್ನೆ ಒಂದು ಸುದ್ದಿ ಮಾಧ್ಯಮದ ಮೂಲಕ ಒಂದು ನಮ್ಮ ದೇವಸ್ಥಾನದಲ್ಲಿ ಒಂದು ಅಶ್ವತ್ಥ ವೃಕ್ಷ ಇತ್ತು, ಹಳೆಯದು. ಅದು ಒಂದು ಹೇಗೆ ಬಿತ್ತು, ಮಹಾಲಿಂಗೇಶ್ವರ ಹೇಗೆ ದಾರಿ ತೋರಿಸುದು ಅಂತ ಹೇಳ್ತಾ ಇರೋದಿದೆಯಲ್ಲ, ಇದು ಕೂಡ ಒಂದು ಅಂದ್ರೆ ಈಗಿನ ಜನತೆಗೆ, ಯುವ ಜನತೆಗೆ ದೇವರಿದ್ದಾರೆ, ದೇವರು ನಮ್ಮೊಟ್ಟಿಗಿದ್ದಾರೆ ಅಂತ ಹೇಳೋದಕ್ಕೆ ಒಂದು ನಿದರ್ಶನ.
ಹಾಗಿರುವಂತಹ ಸಂದರ್ಭದಲ್ಲಿ ಇವತ್ತು ಉತ್ಸವಕ್ಕೆ ಇಡೀ ಊರೇ ತಯಾರಾಗಿದೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಮಾಧ್ಯಮ ಮಿತ್ರರಾದಂತಹ ತಾವು ನಮ್ಮೊಂದಿಗೆ ಕೈ ಜೋಡಿಸಿ ಎಲ್ಲರಿಗೂ ಕೂಡ ದೇವಸ್ಥಾನದ ಈ ಜಾತ್ರೋತ್ಸವಕ್ಕೆ ಆಮಂತ್ರಣವನ್ನ ಕೋರ್ತೇನೆ. ಹಾಗೆ ವೇದಿಕೆಯಲ್ಲಿರುವಂತ ನನ್ನ ಆತ್ಮೀಯ ಮಿತ್ರರಾದಂತವರು ಇದನ್ನ ಮುಂದುವರಿಸಬೇಕಂತ ತಿಳ್ಕೊಳ್ತಾ ಇದ್ದೀನಿ. ಖಂಡಿತ. ವಸಂತ ಕೃಷ್ಣ ಕೋನಡ್ಕ ಅವರು ಈ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿಗಳಾಗಿದ್ದುಕೊಂಡು ಬಹಳ ಅವರ ಮಾತಿನಲ್ಲಿ ಹೇಳಿದಾಗೆ ಅವರ ಹುದ್ದೆಯಲ್ಲಿದ್ದಾರಂತಲ್ಲ, ಬಹುಶಃ ಅದಕ್ಕಿಂತಲೂ ಮಿಗಿಲಾಗಿ ಅವರು ಹೊರಗಡೆಯಿಂದ ಅಂದ್ರೆ ತುಂಬಾ ನಮಗೆ ಒಂದು ದೇವಸ್ಥಾನ ಅಂದ್ರೆ ಗ್ರಾಮದ ದೇವಸ್ಥಾನ ಅಂತ ಹೇಳಿದ್ರೆ ಆ ಗ್ರಾಮದ ಭಕ್ತರು ಮಾತ್ರ ಹೆಚ್ಚಾಗಿ ಪಾಲ್ಗೊಳ್ಳುವಂಥದ್ದಿದೆ. ಆದ್ರೆ ಹೊರಭಾಗದಿಂದ ಅವರು ಸಾಮಾಜಿಕವಾಗಿ ಅಲ್ಲಿಗೆ ಭಕ್ತರನ್ನು ತೊಡಗಿಸಿಕೊಳ್ಳುವಂಥದ್ದು ಮತ್ತು ಅಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಅತ್ಯಂತ ಒಂದು ದೇಣಿಗೆಯನ್ನು ಹರಿದು ಬರುವಂತಹ ರೀತಿಯಲ್ಲಿ ಕೂಡ ವಸಂತ ಕೃಷ್ಣ ಕೋನಡ್ಕ ಸರ್ ಅವರ ಒಂದು ಪರಿಶ್ರಮ ಎನ್ನುವಂಥದ್ದು ಅತ್ಯಂತ ನಮಗೆ ಅಲ್ಲಿ ಮೇಲ್ನೋಟದಲ್ಲಿ ಕಾಣ್ತಾ ಇರುವಂಥದ್ದು. ಬಹುಶಃ ಒಂದು ಮಾತು ಹೇಳಿರುವುದು, ಬಹುಶಃ ಎಲ್ಲ ಪದಾಧಿಕಾರಿಗಳಿಗೂ ಖಂಡಿತ ಹುದ್ದೆಗೆ ಅಂಟಿಕೊಂಡಿಲ್ಲ, ಎಲ್ಲರೂ ಕೂಡ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಒಂದಾಗಿ ಜೊತೆಯಾಗಿ ಕೆಲಸವನ್ನ ಮಾಡ್ತಾರೆ. ಎಲ್ಲಿ ಏನಿದ್ರು ಕೂಡ ಒಂದು ದೇವರ ಆರಾಧನೆ, ದೇವರ ಒಂದು ಮಾತ್ರ ಕಾಣ್ತದೆ ಹೊರತು ಅಲ್ಲಿ ಎಲ್ಲಿಯೂ ಕೂಡ ಅವರ ಹೆಸರು ಎನ್ನುವಂಥದ್ದು ಇಲ್ಲಿ ಕೂಡ ರಾರಾಜಿಸ್ತಾ ಇಲ್ಲ, ದೇವರೇ ರಾರಾಜಿಸ್ತಾ ಇದ್ದಾರೆ. ಇನ್ನು ಒಂದಷ್ಟು ದೇವಸ್ಥಾನದ ಬಗ್ಗೆ ತಿಳಿಯುವ ಪ್ರಯತ್ನವನ್ನ ಮಾಡೋಣ. ದೇವಸ್ಥಾನ ಬೆಳೆದು ಬಂದದ್ದು ಹಿನ್ನೆಲೆಯನ್ನ, ಇತಿಹಾಸವನ್ನ ಸ್ವಲ್ಪ ವಿವರಿಸಿದ್ರು. ಬಳಿಕ ಹೇಗೆಲ್ಲ ಅಭಿವೃದ್ಧಿಗಳಾಗ್ತಾ ಬಂತು, ಬಹುಶಃ ಅತಿಥಿಗಳೆಲ್ಲರೂ ತಮಗೆ ತಿಳಿದಿರುವಷ್ಟನ್ನ ಹೇಳ್ಬಹುದು ಅನ್ನೋಂಥದ್ದು. ಸಾಧಾರಣವಾಗಿ 2000 ನಾವು ಜೀರ್ಣೋದ್ಧಾರ ಕೈಗೊಂಡದ್ದು 2006ಕ್ಕೆ ಅಷ್ಟಮಂಗಲ ಪ್ರಶ್ನೆ ಕೇಳುವ ಟೈಮಲ್ಲಿ ಅದು ಜೀರ್ಣೋದ್ಧಾರ ಆಗ್ಬೇಕಂತ ಹೇಳುವ ಒಂದು ಉದ್ದೇಶದಿಂದ ನಾವು ಅದು ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೊಂಡಿದ್ದೇವೆ ಟೈಮಲ್ಲಿ. ಆಮೇಲೆ ಹಲವಾರು ಅಡಚಣೆಗಳಿತ್ತು ಆ ಟೈಮಲ್ಲಿ. ಅಂದರೆ ಆ ಟೈಮಿನ ಪರಿಸ್ಥಿತಿ ಆಗಿತ್ತದು, ಸ್ವಲ್ಪ ಅಡಚಣೆ ಇತ್ತು. ಆದರೂ ಸಹ ನಮಗೆಲ್ಲರಿಗೊಂದು ಭರವಸೆ ಇತ್ತು, ಇದೊಂದು ಅತ್ಯುತ್ತಮ ರೀತಿಯಲ್ಲಿ ಇಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮ ಮುಗಿದು ಒಂದು ದೇವರನ್ನು ಪ್ರತಿಷ್ಠಾಪಿಸುವ ಒಂದು ಕೆಲಸ ಆಗ್ತದೆ ಅಂತ ಹೇಳುವ ಒಂದು ನಂಬಿಕೆ ನಮ್ಮಲ್ಲೆಲ್ಲ ಇತ್ತು. ಆ ಒಂದು ಸಂದರ್ಭದಲ್ಲಿ ಸಾಧಾರಣ ಒಂದು ಜೀರ್ಣೋದ್ಧಾರ ಒಂದು 65% ಮುಗಿದಿತ್ತು. 35% ಉಳಿದ ಟೈಮ್ ಇದರಲ್ಲಿ ಏನಾಗ್ತಿದ್ರೆ ಆರ್ಥಿಕ ಅಡಚಣೆ ಎಲ್ಲ ನಡೀತಾ ಇತ್ತು. ಅದನ್ನೇನೋ ಆ ಟೈಮಲ್ಲಿ ನಮಗೆ ಅದು ಆ ದೇವರು ನಮಗೇನೋ ಪರೀಕ್ಷಿಸ್ತಿದ್ದಾನ ಅಂತ ಹೇಳಿ ಒಂದು ಇದಾಗ್ತಾ ಇತ್ತು. ಅಚಾನಕ್ಕಾಗಿ ಏನಾಯ್ತು ಅಂತ ಹೇಳಿದ್ರೆ ಅದು ಸ್ವಲ್ಪ ಬದಲಾವಣೆಯನ್ನೇ ಕಂಡಿತ್ತು ಅಂತ ಹೇಳ್ಬೋದು ಅಲ್ಲಿ. ಅದು ಸಾಧಾರಣವಾಗಿ 2010-11 ಇಸವಿಯಲ್ಲಿ ನಮ್ಮ ಗಣೇಶೋತ್ಸವದ ಬೆಳ್ಳಿ ಹಬ್ಬ ಕಾರ್ಯಕ್ರಮದಲ್ಲಿ ಅಲ್ಲಿ ಈ ಒಂದು ಸಭೆಯಲ್ಲಿ ಹಲವರು ಆ ದಿವಸದ ಭಾಗಿಯಾದಂತಹ ಹಲವಾರು ಅತಿಥಿಗಳು ಇದರ ವಿಷಯದಲ್ಲಿ ತಿಳಿದು ಪ್ರಸ್ತಾವಿಸಿದರು. ಪ್ರಸ್ತಾವನೆ ಮಾಡಿದ ಅದು ಏನಾಗಿದೆ ಅಂತ ಹೇಳಿದ್ರೆ ಅದೊಂದು ಅಲ್ಲಿಂದ ಆ ಕಾರ್ಯಕ್ರಮದಲ್ಲಿ ಅಶೋಕ್ ರೈ ಅವರು ಸಹ ಭಾಗಿಯಾಗಿದ್ದರು, ಗೆಸ್ಟ್ ಆಗಿದ್ರು, ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಇದ್ರು. ಅವರು ಆ ದಿವಸದಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಆ ಬಾಲಾಲಯದಲ್ಲಿರುವಂತಹ ದೇವರನ್ನು ಕಂಡು ಅವರ ಬಾಯಲ್ಲಿ ಒಂದು ಮಾತು ಬಂತು. ನಿಜವಾಗಿ ನೋಡ್ಬೇಕಂತ ಹೇಳಿದ್ರೆ ಅವರು ಆ ಗ್ರಾಮದವರಲ್ಲ, ಅವರು ಬೇರೆ ಗ್ರಾಮದವರು ಆಗಿದ್ರು ಸಹ ಅವರೊಂದು ವಿಷಯ ಹೇಳಿದರು. ಬಾಲಾಲಯದಲ್ಲಿರುವ ದೇವರನ್ನು ನಾವು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸುವ ಒಂದು ಕೆಲಸವನ್ನು ನಾವು ಮಾಡಲೇಬೇಕು, ಅದಕ್ಕೆ ನಾವು ಎಲ್ಲರೂ ಕೈ ಜೋಡಿಸ್ಬೇಕು ಅಂತೇಳಿ ಒಂದು ಬಾಯಲ್ಲಿ ಮಾತು ಬಂತು ಅವ್ರದ್ದು. ಅದಕ್ಕೆ ಪೂರಕವಾಗಿ ನಮ್ಮ ಊರಿನ ಜನರು ಸಹ ಅವರೊಟ್ಟಿಗೆ ಸೇರ್ಕೊಂಡ್ರು. ಅದು ಎಲ್ಲಿಂದ ಯಾರು ಅವರ ನಾಯಕತ್ವ ಅಂತ ಹೇಳ್ಬೋದು, ಅದು ಬ್ರಹ್ಮಕಲಶ ನಮ್ಮಲ್ಲಿ ನಡೆದ ವಿಷಯ. ಹಣದ ಮಹಾಪುರವೇ ಬಂತು. ನಾವು ಕಂಡಂತೆ ಅದು ಹೇಗೆ ಮುಗಿಯಿತು ಹೇಳಿ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ 2013ನೇ ಇಸವಿಯಲ್ಲಿ ನಡೆದಂತಹ ಬ್ರಹ್ಮಕಲಶೋತ್ಸವ ನನಗೆ ಅನಿಸೋ ಮಟ್ಟಿಗೆ ಅದಕ್ಕಿಂತ ಮೊದಲು ಎಲ್ಲಿ ನಡೆದಿರ್ಲಿಕ್ಕಿಲ್ಲ. ನನಗೆ ಅನಿಸೋ ಮಟ್ಟಿಗೆ ಅದು ಅಶೋಕ್ ರೈ ಅವರು ಒಂದು ಅದರಲ್ಲಿ ತುಂಬ ಭಾಗಿಯಾಗಿದ್ದರು, ಅದರಲ್ಲಿ ಐತಿಹಾಸಿಕವಾಗಿ ಗೌರವಾಧ್ಯಕ್ಷರಾಗಿದ್ದರು ಅದರಲ್ಲಿ. ಅದನ್ನು ಆ ಒಂದು ಬ್ರಹ್ಮಕಲಶದಲ್ಲಿ ಭಾಗಿಯಾದ ಜನರ ಸಂಖ್ಯೆಯನ್ನು ನಮಗೆ ಇವತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಸಾಧಾರಣವಾಗಿ ಒಂದು ಸೀಮೆ ದೇವಸ್ಥಾನದಲ್ಲಿ ನಡೆಯುವಂತಹ ಒಂದು ಬ್ರಹ್ಮಕಲಶಕ್ಕೆ ಹೋಲಿಸಬಹುದು, ಅಷ್ಟು ದೊಡ್ಡದಾಗಿ ನಡೀತದೆ ಟೈಮಲ್ಲಿ. ಅದನ್ನು ಇವತ್ತಿಗೂ ಕೂಡ ಎಲ್ಲ ಬ್ರಹ್ಮಕಲಶದಲ್ಲೂ ಕೂಡ ಅದನ್ನು ಪ್ರಸ್ತಾಪಿಸ್ತಾರೆ, ಆ ಬೆಟ್ಟಂಬಡಿಯಲ್ಲಿ ಆದಾಗೆ ಆಗಬೇಕು ಆ ರೀತಿ. ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಸಹ ಯಾವುದೇ ಲೋಪದೋಷಗಳು ಇರಲಿಲ್ಲ, ಅದರಲ್ಲಿ ಅಚ್ಚುಕಟ್ಟು ಅದೊಂದು ಮಾದರಿಯಾಗಿ ಒಂದು ಕಾರ್ಯಕ್ರಮ ಮುಡಿಬಂತು. ಅತ್ಯಂತ ಸಾಂಪ್ರದಾಯಿಕವಾಗಿ ಕೂಡ ಆಗಿದೆ. ತಟ್ಟಿ ಎಲ್ಲ ಹಾಕಿಕೊಂಡು ಆಗಿರುವಂತದ್ದು ತುಂಬಾ ಸಾಂಪ್ರದಾಯಿಕವಾಗಿ ನಡೆದಿರುವುದು.
ಅದೇನಾಯ್ತು ಅಂತ ಹೇಳಿದ್ರೆ ಅದರಲ್ಲೊಂದು ಆ ದೇವರು ಅದನ್ನೊಂದು ಮಾಡಿಸಿದ್ದಿರ್ಬೋದು, ಅದು ಆ ಊರಿನ ಮತ್ತು ಅಕ್ಕಪಕ್ಕದ ಊರಿನ ಜನರಿಗೆ ಅದೊಂದು ಸ್ಫೂರ್ತಿ ಸಹ ಆಯ್ತು ಅದರಿಂದ. ಆ ದೇವಸ್ಥಾನದ ಬಗ್ಗೆ ಒಂದು ಅತ್ಯಂತ ನಂಬಿಕೆ ಜಾಸ್ತಿ ಆಯಿತು. ಅದರೊಟ್ಟಿಗೆ ಜನಸಂಖ್ಯೆ ಸಹ ಅಲ್ಲಿಗೆ ಬರುವಂಥ ಭಕ್ತರು ಸಹ ಜಾಸ್ತಿ ಆದರು, ಮತ್ತು ಕಾರ್ಯಕ್ರಮಗಳು ಸಹ ನಡೀಲಿಕ್ಕೆ ಸ್ಟಾರ್ಟ್ ಆಯಿತು. ಕೆಲವು ಕಾರ್ಯಕ್ರಮಗಳು ಏನಾಗ್ತಿದೆ, ಈಗ ನಡೀತಾ ಇರುವಂಥ ದೇವಸ್ಥಾನದಲ್ಲಿ ಈಗ ಪ್ರಾಂಗಣದಲ್ಲಿ ಕೆಲವು ಮದುವೆಗಳು ನಡೀತಾ ಇರ್ತವೆ, ಉಪನಯನಗಳು ಅಂತ ಕಾರ್ಯಕ್ರಮ ನಡೀತಾ ಇತ್ತು. ಆದರೆ ಅಲ್ಲೊಂದು ಸಣ್ಣ ಕೊರತೆ ಇತ್ತು. ಏನಂತ ಹೇಳಿದ್ರೆ, ಈಗ ಅಲ್ಲಿ ಒಂದು ಪ್ರಾಂಗಣ ಇಲ್ಲ ಅಂತೇಳಿ ಮುಕ್ತೇಶ್ವರಿಗೆ ಅದೊಂದು ಮನಸ್ಸಿನಲ್ಲಿತ್ತು. ಅವ್ರ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಸಾಕು, ಊರಿನವ್ರು ಅದಕ್ಕೆ ಮುಂದುವರಿಸ್ತಾರೆ. ಅದೊಂದು ವಿಶೇಷತೆ ಅಲ್ಲಿ, ಅವ್ರು ಹೇಳ್ಬೇಕಂತಿಲ್ಲ, ಅದು ಹಾಗೆ ಆಯ್ತು. ಅದು ಅದರೊಟ್ಟಿಗೆ ಏನಾಯ್ತು, ಅಲ್ಲಿಗೆ ಒಂದು ಪಾಕಶಾಲದ ವ್ಯವಸ್ಥೆ ಸಹ ಇರಲಿಲ್ಲ. ಇದನ್ನು ನೆನೆಸಿ ಹೋಗಿ ವಸಂತ ಕೃಷ್ಣರವರಿಗೆ ಮಾತಾಡಿದ್ರಲ್ಲ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ನಿಜವಾಗಿ ನೋಡ್ಬೇಕಿದ್ರೆ ಅವರ ಪ್ರಯತ್ನ ನಾವು ಯಾವಾಗಲೂ ಸಹ ಒಂದು ನೆನೆಸ್ಕೊಳ್ಳುವಂಥ ವಿಷಯ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಶ್ರಮ ಇರ್ಬೋದು, ಪ್ರತಿಯೊಂದು ವಿಶೇಷ ಇರ್ಬೋದು, ಆದರೆ ಸಹ ಅದಕ್ಕೆ ನಮ್ಮ ಊರಿನವರದೇ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಹೊರ ಊರಿಂದ ಒಂದು ಹಣದ ಒಂದು ಆರ್ಥಿಕ ವ್ಯವಸ್ಥೆಯನ್ನು ತುಂಬವಾಗಿ ಮಾಡಿ ನಮ್ಮ ಯಾವುದೇ ಕಾಮಗಾರಿಗಳಿಗಾಗಿ ಕೆಲಸಗಳಿಗಾಗಿ ಒಂದು ಸ್ಪೀಡನ್ನು ತಂದುಕೊಟ್ರು. ಅದೊಂದು ವಿಶೇಷ ನಮಗೆ ಅಂತ ಹೇಳಿದ್ರೆ. ಈಗ ಅದರಲ್ಲಿ ಭಾಗಿಯಾದವರು ಯಾರ್ಯಾರು ಇರ್ಬೋದು ಅಂತ ಹೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಣಿಪಾಲ ಗ್ರೂಪಿನ ಎಲ್ಲ ಡೈರೆಕ್ಟರ್ಗಳು ಸಹ, ಅದರ ಒಂದು ಭಕ್ತರು ಸಹ, ಅದರ ದೇಣಿಗೆಗಾರರು ಸಹ. ಅದೇ ನಿಟ್ಟೆ ಸಮೂಹ ಸಂಸ್ಥೆಯ ವಿನಯ್ ಹೆಗ್ಡೆ ಮತ್ತು ಅವರ ಮಗ ವಿಶಾಲ್ ಹೆಗ್ಡೆ ಅವರು ಸಹ ಏನಂತ ಹೇಳಿದ್ರೆ, ಈ ಪಾಕಶಾಲೆ ಮತ್ತು ಈ ಪ್ರಾಂಗಣಕ್ಕೆ ಅವರೊಂದು ದೇಣಿಗೆಯನ್ನು ಸಹ ನೀಡಿದ, ಉತ್ತಮ ಮೊತ್ತವನ್ನು ನೀಡಿದ್ದಾರೆ. ಅದರೊಂದು ಭಕ್ತರಾಗಿದ್ದಾರೆ. ಈ ಮಾಲಿಂಗೇಶ್ವರ ದೇವಸ್ಥಾನದ ಈಗ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ಪ್ರತಿ ವರ್ಷ ನಡೀತಿರುವಂತಹ ಜಾತ್ರೋತ್ಸವದ ಅನ್ನ ಸಂತರ್ಪಣೆಯ ಒಂದು ಖರ್ಚು ಕೊಡ್ತಾ ಇದ್ದಾರೆ, ಸೇವಾರ್ಥಿಗಳಾಗಿ ಮಾಡ್ತಾ ಇದ್ದಾರೆ. ಅಂತ ಒಂದು ಅಟ್ಯಾಚ್ಮೆಂಟ್ಸ್ ಅವರಿಗೆ ಸಹ ಬಂದಿದೆ. ಎಲ್ಲಿಯೋ ಮಣಿಪಾಲ, ಎಲ್ಲಿಯೋ ಬೆಟ್ಟಂಪಾಡಿ, ಬಹಳ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ವಿನಾಯಕರು ಹಾಗೆ ಅವರು ಯಾವ ಊರಿನವರು, ಬೆಟ್ಟಂಪಾಡಿ ಬಂದು ಅವರ ಸೇವಾ ಮಾಡ್ತಾರೆ. ಈ ರೀತಿಯಲ್ಲಿ ಏನಾಯ್ತು, ಅದು ಪಾಕಶಾಲೆ ನಮಗೆ ಒಂದು ಸುಸಜ್ಜಿತ ಪಾಕಶಾಲೆ ಆಯಿತು. ಆಮೇಲೆ ಅಲ್ಲಿ ನಡೀತಿರುವಂಥ ಕಾರ್ಯಕ್ರಮಗಳನ್ನೊಂದು ಗಮನಿಸಿ ನಾವೆಲ್ಲ ತೀರ್ಮಾನ ಮಾಡಿದಂತೆ ಅಲ್ಲೊಂದು ಮದುವೆ ಮಂಟಪ ಅಥವಾ ನಮ್ಮಲ್ಲಿ ನಡೀತಿರುವಂಥ ಗಣೇಶೋತ್ಸವ ಆಗಲಿ ಅಥವಾ ದುರ್ಗಾ ಪೂಜೆ ಆಗಲಿ ಅಂತ ಯಾವುದೇ ಎಲ್ಲ ಕಾರ್ಯಕ್ರಮಗಳಿಗೆ ಪೂರಕ ಆಗುವಂಥ ಒಂದು ಪ್ರಾಂಗಣದ ಅಗತ್ಯತೆ ನಮಗೆ ಅಲ್ಲಿ ಕಂಡು ಬಂತು. ಅದನ್ನು 2-2.5 ಸಾವಿರ ಜನ ಸೇರುವಂಥ ಒಂದು ವ್ಯವಸ್ಥೆ ಇರುವಂಥ ಜಾಗದಲ್ಲಿ ಇದು ಅಂದರೆ ಒಂದು ಕಲ್ಯಾಣ ಮಂಟಪವನ್ನು ಮಾಡಬೇಕು ಅಂತೇಳಿ ಉದ್ದೇಶ ನಾವೆಲ್ಲ ಸೇರಿ ಅದನ್ನು ಶುರು ಮಾಡಿದ್ವಿ ನಾವು. ಆ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಸ್ಟಾರ್ಟ್ ಮಾಡೋ ಟೈಮಲ್ಲಿ ಕೋವಿಡ್ ಬಂತು. ಸ್ವಲ್ಪ 1-2 ವರ್ಷ ಅದಕ್ಕೆ ಸ್ವಲ್ಪ ಹಿನ್ನಡೆ ಆಯಿತು. ನಾವು ತಿಳ್ಕೊಂಡಾಗ ಅದು ಏನಾಯ್ತು ಅಂದರೆ, ಆ ಟೈಮಲ್ಲಿ ಸ್ವಲ್ಪ ಎಲ್ರಿಗೂ ಸಹ ತಲೆ ಬಿಸಿ ಆಯಿತು. ಈ ಕೋವಿಡ್ ಬಂದರೆ ಈಗ ನಮ್ಮ ಕಾಮಗಾರಿಗಳೆಲ್ಲ ಸ್ಥಗಿತ ಆಗುವಂಥ ಒಂದು ವಿಷಯ ಬರ್ಬೋದು ಅಂತೇಳೋ ಒಂದು ವಿಷಯ ಇತ್ತು. ಆದರೆ ಏನಾಯ್ತು ಅಂತ ಹೇಳಿದ್ರೆ, ಒಂದು ಕೋವಿಡ್ ಲಾಕ್ಡೌನ್ ಮುಗಿದ ಕೂಡಲೇ ಅದರ ಕಾಮಗಾರಿಗೆ ಆಟೋಮೆಟಿಕ್ ಆಗಿ ಒಂದು ಸ್ಪೀಡಪ್ ಆಯಿತು, ಬೇಗ ಸಿಕ್ತು. ಸಾಧಾರಣ ಈಗ ಒಂದು 75% ಅದರ ಕಾಮಗಾರಿ ಮುಗಿದಿದೆ. 75, ಇನ್ನು ಸಾಧಾರಣ ಒಂದು 1.5 ಕೋಟಿಯಷ್ಟು ನಮ್ಮದೊಂದು ಬಜೆಟ್ ಇದೆ. ಅದು ಅಂದರೆ ಸ್ಟಾರ್ಟಿಂಗ್ 1.2 ಅಂತೇಳಿ ಸ್ಟಾರ್ಟ್ ಮಾಡಿದ್ದು, ಅದಕ್ಕೆ ಕಾಸ್ಟ್ ಅದು ಇದು ಇನ್ಕ್ರೀಸ್ ಆಗಿ 1.5 ವರೆಗೆ ಬರುತ್ತೆ ಸಾಧಾರಣ. ಈಗ ಒಂದು ಫಿನಿಶಿಂಗ್ ಹಂತದಲ್ಲಿದೆ. ಈಗ ಅದರ ಏನಂತ ಹೇಳಿದ್ರೆ, ಈಗ ಆರ್ಥಿಕವಾಗಿ ಪ್ರತಿಯೊಂದು ಮನುಷ್ಯನ ಸಹ ನಮ್ಮ ಗ್ರಾಮದಲ್ಲಿರುವ ಪಕ್ಕದಲ್ಲಿರೋ ಗ್ರಾಮದ ಅವನಿಗೆ ಎಷ್ಟು ಸಾಧ್ಯವಾಗ್ತೋ ಅಷ್ಟನ್ನು ಅವನು ದೇಣಿಗೆ ಕೊಟ್ಟು ಸಹಕರಿಸಿದ್ದಾರೆ ಪ್ರತಿಯೊಂದು ವಿಷಯದಲ್ಲಿ ಸಹ. ಅದರ ಒಂದು ವಿಷಯದಲ್ಲಿ ನಾವು ಭಾರಿ ಪ್ರತಿಯೊಬ್ಬರಿಗೂ ಸಹ ನಾವೊಂದು ವಿಶೇಷದಿಂದ ನೋಡಬೇಕಾಗ್ತದೆ. ಹಾಗೆ ಈಗ ಅದರೊಂದು 25-35% ಕಾಮಗಾರಿ ಬಾಕಿ ಇದೆ. ಅದಕ್ಕೆ ಸಹ ನಮ್ಮಲ್ಲಿ ಈಗ ಅನುದಾನಗಳು ಬರ್ತಾ ಇದೆ. ಕೆಲವು ಊರಿನ ಜನರ ಸಹಕಾರಗಳು ಸಹ ಬರ್ತಾ ಇದೆ. ಈಗ ಊರಿನ ಜನರು ಸಹ ತುಂಬ ಸಹಕಾರ ಮಾಡ್ತಾ ಇದ್ದಾರೆ. ಈಗ ಸಾಧಾರಣ ನನಗನ್ಸೋ ಮಟ್ಟಿಗೆ ಇನ್ನೊಂದು 3 ತಿಂಗಳಿನ ಅಥವಾ 4 ತಿಂಗಳಿನಲ್ಲಿ ನಾವು ಅದನ್ನೊಂದು ಲೋಕಾರ್ಪಣೆ ಮಾಡುವಂಥ ಉದ್ದೇಶವನ್ನು ಒಂದು ಟೈಮ್ ಲೈನ್ ಇಟ್ಕೊಂಡು ನಾವು ಈಗ ಕಾರ್ಯೋನ್ಮುಖರಾಗಿದ್ದೇವೆ. ಈಗ ಜಾತ್ರೆ ಕಳೆದ ಕೂಡಲೇ ಅದಕ್ಕೆ ತೊಡಗಿಸಿಕೊಂಡು ಸಾಧಾರಣವಾಗಿ ಫೆಬ್ರವರಿ ಅಂದಾಜು. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಅಲ್ಲಿ ಸಾಧಾರಣವಾಗಿ ತುಂಬ ಕಾರ್ಯಕ್ರಮ ನಡೀತದೆ. ಆ ಸುತ್ತಮುತ್ತ 4-5 ಗ್ರಾಮಗಳು ಈ ಬೆಟ್ಟಂಪಾಡಿ ದೇವಸ್ಥಾನವನ್ನು ತುಂಬ ಕಾರ್ಯಕ್ರಮಗಳು ಅವಲಂಬಿಸಿದ್ದಾರೆ ಅವರು. ಮದುವೆ ಇರ್ಬೋದು ಅಥವಾ ಏನಾದರೂ ಒಂದು ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಗಣೇಶೋತ್ಸವ ಅಥವಾ ದುರ್ಗಾ ಪೂಜೆ ಅಂಥದ್ದು ಕೆಲವು 11 ಕಾರ್ಯಕ್ರಮ ನಡೀತು, ವರಮಹಾಲಕ್ಷ್ಮಿ ಪೂಜೆ ಇಂತೆಲ್ಲ ನಡೀತಾ ಇರುತ್ತೆ. ಅಂಥದಕ್ಕೆಲ್ಲ ಈಗ ಒಂದು ಎಲ್ಲದಕ್ಕೂ ಸಹ ಒಂದು ಸಹಕಾರಿ ಆಗ್ತದೆ. ವರ್ಷದಲ್ಲಿ ಕಡಿಮೆಯಲ್ಲಿ ಅಂತ ಹೇಳಿದ್ರೆ 200-250 ದಿನ ಒಂದು ಎಂಗೇಜ್ ಆಗುವಂಥ ಒಂದು ಪ್ರೊಜೆಕ್ಷನ್ ನಮ್ಮಲ್ಲಿ ಇದೆ. ಪ್ರೊಜೆಕ್ಷನ್ ಯಾಕೆಂದರೆ ಈಗ ಎಲ್ಲರೂ ನಮ್ಮ ಬೆಟ್ಟಂಪಾಡಿ, ಪಾಣಾಜೆ, ಅರ್ಲಪದು ಆ ಸೈಡ್ನವರು ಎಲ್ಲ ಡಿಪೆಂಡ್ ಆಗಿರೋದು ಪುತ್ತೂರಿಗೆ ಡಿಪೆಂಡ್ ಆಗಿರಬೇಕಾಗ್ತದೆ. ಇದು ಸುಸಜ್ಜಿತವಾಗಿ ಸಾಧಾರಣ ನಾವು
ಒಂದು ಸಾಧಾರಣ 4,500 ಸ್ಕ್ವೇರ್ ಫೀಟ್ ಆಗ್ಬೋದು. 4,500 ಸ್ಕ್ವೇರ್ ಫೀಟ್ನಷ್ಟು ಕೆಳಗೆ ಇದರಲ್ಲಿ ಡೈನಿಂಗ್ ಹಾಲ್ ಮತ್ತು ಮೇಲೆ ಫುಲ್ ಸಭಾಂಗಣವನ್ನು ನಾವೀಗ ಭಾರಿ ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಆರ್ಕಿಟೆಕ್ಚರಲ್ ಡಿಸೈನ್ ಪ್ರಕಾರನೇ ನಾವು ಮಾಡಿ ಅದೊಂದು ವ್ಯವಸ್ಥಿತವಾಗಿ ಮಾಡುವಂಥ ಯೋಜನೆ. ಮಾತಾಡೋಣ ಇನ್ನೊಂದಷ್ಟು, ಒಂದು ಸಣ್ಣ ವಿರಾಮ ತೆಗೆದುಕೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ, ಒಂದು ಸಣ್ಣ ವಿರಾಮ.
ಮತ್ತೊಮ್ಮೆ ಸ್ವಾಗತ. ಬೆಟ್ಟಂಪಾಡಿ ಜಾತ್ರೆಯ ಕುರಿತಾದ ವಿಶೇಷ ಸಂವಾದ ಕಾರ್ಯಕ್ರಮ ನಡೀತಾ ಇದೆ. ಬೆಟ್ಟಂಪಾಡಿ ಕ್ಷೇತ್ರದ ಬಗ್ಗೆ ಒಂದಷ್ಟು ಹೊಸ ವಿಚಾರಗಳನ್ನು ತಿಳಿಯುವಂತ ಒಂದು ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಅತಿಥಿಗಳಿದ್ದಾರೆ. ಮತ್ತೊಮ್ಮೆ 3 ಅತಿಥಿಗಳನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಉಮೇಶ್ ಮಿತ್ತಡ್ಕ ಅವರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ, ಕ್ಷೇತ್ರ ಬೆಳೆದು ಬಂದ ಹಾದಿ ಹೇಗೆ ನೋಡಿ ಆಯ್ತು. ಇನ್ನು ಇಲ್ಲಿನೊಂದು ವಿಶೇಷ ಅಂತ ಹೇಳಿದ್ರೆ 2 ಜಾತ್ರೆ ನಡೆಯುತ್ತೆ ಅನ್ನುವಂಥದ್ದು. ಅದು ಯಾವಾಗೆಲ್ಲ ನಡೆಯುತ್ತೆ ಕೇಳೋಣ. ಇದರ ಬಗ್ಗೆ ಹೇಳೋದಿದ್ರೆ, ಬೆಟ್ಟಂಪಾಡಿ ಜಾತ್ರೆ ಈಗ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಯಲ್ಲಿ ಪ್ರಥಮ ಜಾತ್ರೆ. ಅಂದರೆ ದೀಪಾವಳಿ ಕಳೆದು ಮುಂದಿನ ಪೌರ್ಣಮಿ ಹುಣ್ಣಿಮೆ ದಿವಸ ಜಾತ್ರೆ ಸ್ಟಾರ್ಟ್ ಆಗ್ತದೆ. ಅಂದರೆ ಜಾತ್ರೆ ಆ ಟೈಮಲ್ಲಿ ಎಲ್ಲಿಯೂ ಜಾತ್ರೆ ನಡೆಯುವುದಿಲ್ಲ. ಆಗ ನಮ್ಮ ಬೆಟ್ಟಂಪಾಡಿ ಜಾತ್ರೆಗೆ ಎಲ್ಲ ಶುರು ಆಗ್ತದೆ. ಜಾತ್ರೆ ಶುರು ಮತ್ತೆ ಮುಂದಿನ ಕೊನೆಯ ಜಾತ್ರೆ ಅಂದರೆ ಎಲ್ಲ ಜಾತ್ರೆ ಕೊನೆ ಪತ್ತನಾಜೆ. ಆ ದಿವಸ ಒಂದು ದಿವಸದ ಜಾತ್ರಾ ಕಾರ್ಯಕ್ರಮ, ದೇವರದು ಬಲಿ ಎಲ್ಲ ಉಂಟು. ಮತ್ತೆ ದೈವದ್ದೆಲ್ಲ ಒಂದು ವರ್ಷದಲ್ಲಿ ಒಂದು ಸಲ ಜಾತ್ರೋತ್ಸವ, ಕಾರ್ತಿಕ ಹುಣ್ಣಿಮೆಗೆ ಮಾತ್ರ. ನಮ್ಮಲ್ಲಿ ಕ್ಷೇತ್ರದಲ್ಲಿ ಮಾಲಿಂಗೇಶ್ವರ ದೇವರ ಜೊತೆ ಗಣಪತಿ ಉಪದೇವರಾಗಿ ಗಣಪತಿ, ನವದುರ್ಗೆ ಆರಾಧನೆ ಉಂಟು. ಮತ್ತೆ ರಕ್ತೇಶ್ವರಿ ಇದುಂಟು, ಆರಾಧನೆ ಉಂಟು. ಮತ್ತೆ ದೈವಗಳಲ್ಲಿ ಜಟಾಧಾರಿ, ಧೂಮಾವತಿ, ಕೊರತಿ, ಹುಲಿಭೂತ. ಜಾತ್ರೆ ಕಾರ್ಯಕ್ರಮದ ಹೊತ್ತು ಅದಕ್ಕೂ ಸೇವಾ ಇದು ನಡೀತದೆ. ಮತ್ತೆ ಜಾತ್ರೆ ಒಂದು 4 ದಿವಸ ಜಾತ್ರೆ ನಡೀತಾ ಉಂಟು. ಈಗ ಕಾರ್ತಿಕ ಹುಣ್ಣಿಮೆಗೆ 4 ದಿವಸ ಉಂಟು. ಮತ್ತೆ ಪತ್ತನಾಜೆ 1 ದಿವಸ ಜಾತ್ರೆ. ಹಾಗೆ ನಮ್ಮ ಊರಲ್ಲಿ ಮೊದಲನೇ ಜಾತ್ರೆ ಅಂತ ಬೆಟ್ಟಂಪಾಡಿ ಜಾತ್ರೆ ಅಂತ ಪ್ರಸಿದ್ಧಿ. ಮತ್ತೆ ಕೊನೆಯ ಜಾತ್ರೆ ಸಹ ಬೆಟ್ಟಂಪಾಡಿಯಲ್ಲಿ. ಹಾಗೆ ಜಾತ್ರಾ ಎಲ್ಲ ಇದು ಕಾರ್ಯಕ್ರಮಗಳು ನಡೆಯುವುದು ಹಾಗೆ ಅಂತ ಹೇಳಿ ಪ್ರಸಿದ್ಧಿಯಾಗಿದೆ. ಅಂದ್ರೆ ಪ್ರಥಮ ಕೊನೆಯ ಇಲ್ಲಿ ಒಂದು ರೀತಿಯ ವೈಜ್ಞಾನಿಕವಾದಂತ ನೆಲೆಯನ್ನು ಕೂಡ ನಾವು ಕಂಡುಕೊಳ್ಬಹುದು ಅಂತ. ಯಾಕಂದ್ರೆ ಹೇಳಿದ್ರೆ ಈಗ ಈಗಾಗಲೇ ಮಳೆಗಾಲ ಮುಗಿದು ದೀಪಾವಳಿ ಆರಂಭ ಆದ ನಂತರ ಒಂದು ಹಬ್ಬಗಳ ಆರಂಭ, ಅದ್ರ ಜೊತೆಗೆ ಒಂದು ದೇವರ ಒಂದು ಬಲಿ ಉತ್ಸವಗಳು ಆರಂಭವಾಗುವಂತದ್ದು ಕೂಡ ವಿಶೇಷತೆ. ಅಂದ್ರೆ ಜನರು ಒಂದಷ್ಟು ಮಳೆಗಾಲದ ಒಂದು ಗುಂಗಿನಿಂದ ಹೊರಬಂದು ಹಬ್ಬ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂತ ಒಂದು ಆ ರೀತಿಯಲ್ಲಿ ಕೂಡ ಇಲ್ಲಿ ಆರಂಭವಾಗುವಂತದ್ದು. ಮತ್ತೊಂದು ಕೊನೆಯ ಜಾತ್ರೆ ಪತ್ತನಾಜೆ ಕಳೆದ ನಂತರ ನಮ್ಮಲ್ಲಿ ತುಳುವಿನಲ್ಲೆಲ್ಲ ಮಾತಿರುವಂತದ್ದು ಪತ್ತನಾಜೆ. ಅದ ನಂತರ ಯಾವುದು ಕೂಡ ಇಲ್ಲ, ಎಲ್ಲವೂ ಕೂಡ ಮಳೆಗಾಲಕ್ಕೆ ಬರುವಂತದ್ದು. ಎಲ್ಲರೂ ಕೂಡ ಮನೆಯಲ್ಲಿ ಬೆಚ್ಚಾಗಿ ಇರುವಂತಾಗಿದ್ರು. ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು, ಕೆಲಸ ಕಾರ್ಯಗಳಾಗಿರ್ಬೋದು ತುಂಬಾ ಸೀಮಿತ ಆಗ್ತದೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಆರಂಭದ ಮತ್ತು ಕೊನೆಯ ಜಾತ್ರೆ ಆಗುವಂತದ್ದು ಅದು ಬೆಟ್ಟಂಪಾಡಿಯಲ್ಲಿ ಬಹಳ ವಿಶೇಷವಾಗಿ ಪಡ್ಕೊಂಡಿರುವಂತದ್ದು. ನಿಜ. ಅಂದ್ರೆ ಬಹುಶಃ ಒಟ್ಟು ವಿಶೇಷತೆಗಳ ನಡುವೆ ಇದು ಒಂದು ಬಹಳ ಒಂದು ಪ್ರಮುಖ ಅಂಶವಾಗಿ ಗುರುತಿಸಿಕೊಳ್ಳುತ್ತೆ. 2 ಜಾತ್ರೆ, ಅದು ಕೂಡ ಒಂದು ಆರಂಭ ಮತ್ತೊಂದು ಕೊನೆಯ ಜಾತ್ರೆ ಅನ್ನುವಂಥದ್ದು ಬಹಳಷ್ಟು ವಿಶಿಷ್ಟ. ಇನ್ನು ಈ ಆಡಳಿತ ಪರಂಪರೆಯ ಬಗ್ಗೆ ಬಂದ್ರೆ, ಆಡಳಿತ ವ್ಯವಸ್ಥೆ ಹೇಗೆ ಮುಂದುವರಿತಾ ಬಂತು ಅದರ ಬಗ್ಗೆ ಸ್ವಲ್ಪ ಹೇಳೋದಿದ್ರೆ. ಜಾತ್ರೆ ಬಗ್ಗೆ ಹೇಳಿದಾಗೆ ನಮ್ದು ಮತ್ತೊಂದು ಕಾರ್ಯಕ್ರಮ ಅಂದ್ರೆ ಈ ಸೋನ ತಿಂಗಳಲ್ಲಿ ಚೌತಿಯ ನಂತರ ಜಟಾಧಾರಿ ಮಹಿಮೆ ಅಂತ ಒಂದು ಬುದ್ವಾರ್ಥ ವೆಚ್ಚ ಅಂತ ಹೇಳ್ತೇವೆ. ಆ ಕಾರ್ಯಕ್ರಮ ಆಗ್ತಾ ಇದೆ. ಇದರೊಟ್ಟಿಗೆ ಆಡಳಿತ ಅಂದ್ರೆ ನಮ್ದು ಈಗ ಗೊತ್ತಿರ್ಬೋದು, ಎಲ್ಲ ದೇವಸ್ಥಾನಗಳಲ್ಲಿ ಸರ್ಕಾರ ನೇಮಕ ಮಾಡಿದಂತ ಆಡಳಿತ ಸಮಿತಿ. ಅದು ಯಾವುದು ಸರ್ಕಾರ ಬರ್ತದೆ ಸಾಮಾನ್ಯವಾಗಿ ರಾಜ್ಯಕ್ಕೆ ಇಲ್ಲ ಅಂತ ಹೇಳ್ತೇವೆ, ಆದ್ರೆ ಆ ಸರ್ಕಾರಕ್ಕೆ ಸಪೋರ್ಟ್ ಆಗಿರುವಂತಹ ಆಡಳಿತ ಸಮಿತಿ ಆಗ್ತದೆ. ಎಲ್ಲ ಪ್ರಭಾವ ಇರ್ತದೆ. ಆದ್ರೆ ನಮ್ಮ ಆಗ ಉಮೇಶ್ ಹೇಳಿದಾಗೆ ಇಲ್ಲಿ ಯಾವುದೇ ಗೊಂದಲ ಇಲ್ಲ. ಯಾಕಂದ್ರೆ ಇಲ್ಲಿ ರಾಜಕೀಯ ಪಕ್ಷದ ಯಾರು ಲೀಡರ್ಸು ಅಧಿಕಾರದಲ್ಲಿಲ್ಲ. ನಾವು ರಾಜಕೀಯವಾಗಿ ಇರ್ಬೋದು, ಆದ್ರೆ ನಾವು ರಾಜಕೀಯ ಮೆತ್ತಿಕೊಳ್ಳಿ ನಮ್ಮ ಮೇಲೆ. ಆದ್ರೆ ಇಲ್ಲಿ ಹೇಗಂದ್ರೆ ನಮ್ಮ ಹಿರಿಯರ ಕಟ್ಟುಪಾಡು. ಇಲ್ಲಿ ಪ್ರಶ್ನಾಚಿಂತನದಲ್ಲಿ ಆಗ ಸ್ವಲ್ಪ ಗೊಂದಲ ಎಲ್ಲ ಇತ್ತು. ಆದ್ರೆ ನಮ್ಮ ಹಿರಿಯರ ಕಾಲದಿಂದ ಕೂಡ ಬೀಡು ಮತ್ತೆ ಗುತ್ತು, ಬೆಟ್ಟಂಪಾಡಿ ಬೀಡು ಮನೆತನದವರಿಂದ ಆಡಳಿತ, ಆನುವಂಶಿಕ ಆಡಳಿತ ಮುಕ್ತೇಶ್ವರ ಅಂತ. ಅದೇ ರೀತಿ ಬೆಟ್ಟಂಪಾಡಿ ಗುತ್ತು ಮನೆತನದವರು ಮುಕ್ತೇಶ್ವರ ಅಂತ. ಈ ರೀತಿ ನಡೀತಾ ಬರ್ತದೆ. ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಾಗೆ 9 ಮನೆತನಗಳು, ಅವರು ಕೂಡ ಆಡಳಿತ ಸಮಿತಿ ಅಂತ ಅದರಲ್ಲಿದ್ದಾರೆ. ಒಟ್ಟು 2 ಮನೆತನ, ಬೆಟ್ಟಂಪಾಡಿ ಗುತ್ತು ಮತ್ತೆ ಬೀಡು. ಆಮೇಲೆ 9 ಮನೆತನ, ಅದರಲ್ಲಿ ಮೊದಲ್ಕಾಡಿ, ಕಕ್ಕೂರು, ಮಿತ್ತಡ್ಕ, ಕಲಪ್ಪಾಡಿ, ಅಡ್ಡೆತ್ತಿಮಾರು, ಈ ರೀತಿ 9 ಮನೆತನಗಳ ಆಡಳಿತ ಸಮಿತಿ ಇದೆ. ಆಮೇಲೆ ನಮ್ದು ಅಭಿವೃದ್ಧಿ ಸಮಿತಿಯ ಗೌರವಾಧ್ಯಕ್ಷರಾಗಿ ಅಶೋಕಣ್ಣ ಇದ್ದಾರೆ. ಅದಕ್ಕೆ ಅಧ್ಯಕ್ಷರಾಗಿ ಮಣ್ಣುವಣ್ಣ, ಮತ್ತೆ ಕಾರ್ಯದರ್ಶಿಯಾಗಿ ವಸಂತ ಕೃಷ್ಣ. ಈ ರೀತಿಯ ಅಭಿವೃದ್ಧಿ ಸಮಿತಿ
ಮತ್ತೆ ಈಗ ಯುವಕರ ತಂಡವನ್ನು ನಾವು ಈ ಅಭಿವೃದ್ಧಿ ಸಂಸ್ಥೆಯಲ್ಲಿ ಸೇರಿಸಿದೆ. ಈಗ ಉಮೇಶ್ ಇರ್ಬೋದು, ಶಿವಪ್ರಸಾದ್, ಈ ರೀತಿ ದುರ್ಗಾ ಪ್ರಸಾದ್, ಹೀಗೆ ಒಂದು ಯುವಕರ ತಂಡದಲ್ಲಿ ಇದ್ದಾರೆ. ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಈ ಅಭಿವೃದ್ಧಿ ಸಮಿತಿ ಒಟ್ಟಿಗೆ ನಮ್ಮ ದೇವಸ್ಥಾನದಲ್ಲಿ ಬೇರೆ ಯಾವುದೇ ದೇವಸ್ಥಾನದಲ್ಲಿ ಇಲ್ಲ ಅಂತ ಅನಿಸ್ತದೆ ನನಗೆ. ಅಷ್ಟು ಸಂಘ ಸಂಸ್ಥೆ ನಮ್ಮ ದೇವಸ್ಥಾನದಲ್ಲಿ ಇದೆ. ಉದಾಹರಣೆಗೆ ನಮ್ಮ ಹಿರಿಯರ ಕಾಲದಿಂದ, ನಮ್ಮ ಅಜ್ಜರ ಕಾಲದಿಂದ ಕೂಡ ಯಕ್ಷಗಾನ ಸಂಘ ಸುಮಾರು 100 ವರ್ಷದ ಇತಿಹಾಸ ಇದೆ. ಅದು ಮೊದಲು ಹೇಳ್ತಾ ಇದ್ರು ನಮ್ಮ ಗುತ್ತು ಮನೆಯಲ್ಲಿ ನಡೀತಾ ಇತ್ತು ಅಂತ, ಯಕ್ಷಗಾನ ತಾಳಮದ್ದಲೆ ಕೂಟ ಎಲ್ಲ. ಆಮೇಲೆ ಅದು ದೇವಸ್ಥಾನದಲ್ಲಿ ಬಂದು, ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿ ಸಂಕ್ರಮಣಕ್ಕೆ ತಾಳಮದ್ದಲೆ ಕೂಟ ನಡೀತದೆ. ಅದು ಅಲ್ಲದೆ ಪ್ರತಿ ವರ್ಷ ಯಕ್ಷಗಾನ ಬಯಲಾಟ ಸೇವೆ ಮಾಡ್ತಾರೆ. 14ನೇ ದಿವಸ ಅದು ಕಾರ್ಯಕ್ರಮ ಆಗ್ತದೆ. ಅದೇ ರೀತಿ ಭಜನಾ ಸಂಘ ಕೂಡ ಬೆಟ್ಟಂಬಾಡಿ ಮಾಲಿಂಗೇಶ್ವರ ಭಜನಾ ಸಂಘ ಅಂದ್ರೆ ಈಗ ತುಂಬಾ ಭಜನಾ ಸಂಘ ಆಗಿದೆ. ಬೆಟ್ಟಂಬಾಡಿ ಮಾಲಿಂಗೇಶ್ವರ ಭಜನಾ ಸಂಘಕ್ಕೆ ಒಂದು 100 ವರ್ಷದ ಇತಿಹಾಸ ಇದೆ. ಅದೇ ರೀತಿ ಇಲ್ಲಿ ಸುಮಾರು ಒಂದು 36-37 ವರ್ಷ ಇತಿಹಾಸ ಇರುವಂತಹ ಗಣೇಶೋತ್ಸವ ಸಮಿತಿ, ಅದರೊಟ್ಟಿಗೆ ಕಟೀಲು ಇದರದ ಬಯಲಾಟ ಸಮಿತಿ, ಈ ಎರಡು ಕಟೀಲು. ಆಗ ಉಮೇಶನ್ ಹೇಳಿದಾಗೆ ಒಂದು ಗಣೇಶೋತ್ಸವ ಈಗ ಪುತ್ತೂರಲ್ಲಿ ದೊಡ್ಡ ಮಟ್ಟದ ಕಿಲ್ಲ ಮೈದಾನದಿರ್ಬೋದು, ಪುತ್ತೂರು ಮಾಲಿಂಗೇಶ್ವರ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಆದ್ರೆ ಗ್ರಾಮೀಣ ಮಟ್ಟದಲ್ಲಿ ಇಷ್ಟು ಒಂದು ವಿಜೃಂಭಣೆಯಿಂದ ಅಂದ್ರೆ ನಮ್ಮ ಬೆಟ್ಟಂಪಾಡಿಯಲ್ಲಿ ಗಣೇಶೋತ್ಸವ ಆಗುದು. ಎಷ್ಟು ಇತಿಹಾಸ ಇದೆ ಬೆಟ್ಟಂಪಾಡಿ ಗಣೇಶೋತ್ಸವಕ್ಕೆ. ಅದೇ ರೀತಿ ಬಯಲಾಟ ಸಮಿತಿ ಕೂಡ ಡಾಕ್ಟರ್ ಶ್ರೀಕೃಷ್ಣ ಭಟ್ ಅವರ ಅಧ್ಯಕ್ಷರ ನೇತೃತ್ವದಲ್ಲಿ ಅದು ಕೂಡ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಅದೇ ರೀತಿ ಸುಮಾರು ಅದೊಂದು 36-40 ವರ್ಷ ಇತಿಹಾಸ ಇದೆ, 38 ವರ್ಷ. ಅದೇ ರೀತಿ ಆಮೇಲೆ ಪ್ರಾರಂಭ ಆದಂತಹ ಇದು ದುರ್ಗಾ ಪೂಜಾ ಸಮಿತಿ ಅಂತ, ಈ ವರ್ಷ ಒಂದು ನವ ಚಂಡಿಕಾಯಾಗ ಅಂತ ದೊಡ್ಡ ಮಟ್ಟದ ಕಾರ್ಯಕ್ರಮ 10ನೇ ವರ್ಷದಕ್ಕೆ ಮಾಡಿದ್ದಾರೆ. 2 ದಿವಸದ ಬೆಳಿಗ್ಗೆ ಮತ್ತೆ ಸಂಜೆ ಸುಮಾರು 2000 ಜನ ಸೇರಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯಿತು. ಅದೇ ರೀತಿ ನಮ್ಮ ಭಜನಾ ಸಂಘ ಈಗ ಒಂದು ನಮ್ಮ ಕಾಟುಹುಕ್ಕಿ ಅವರ ನೇತೃತ್ವದಲ್ಲಿ ಬೆಟ್ಟಂಪಾಡಿ ಮಹಿಳಾ ಭಜನಾ ಸಂಘ ಕೂಡ ಪ್ರಾರಂಭ ಆಗಿದೆ. ಆಮೇಲೆ ಈಗ ಒಂದು 4 ವರ್ಷದಿಂದ ನಾವು ವರಮಹಾಲಕ್ಷ್ಮಿ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆ ಒಟ್ಟಿಗೆ ಸೇರಿ ನಮ್ಮ ಊರಿನವರ ಸಮಿತಿ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಕೂಡ ಆಗಿದೆ. ಇಷ್ಟೆಲ್ಲ ಸಮಿತಿಗಳ ಮುಖಾಂತರ ಅವರೆಲ್ಲ ಸಮಿತಿಯವರು ನಮ್ಮ ಕ್ಷೇತ್ರದ ಯಾವುದೇ ಕಾರ್ಯಕ್ರಮಕ್ಕೆ ಇಲ್ಲಿಗ ಆದಂತಹ ಯಾವುದು ಹಣದ ವ್ಯವಸ್ಥೆ ಅವರವರ ಸಂಘ ಸಂಸ್ಥೆಯಲ್ಲಿ ಇರ್ತದೆ. ಆದರೆ ಅದರ ಒಟ್ಟಿಗೆ ಆ ಸಂಘ ಸಂಸ್ಥೆಯವರು ನಮಗೆ ದೇಣಿಗೆ ಕೊಡ್ತಾರೆ. ಅದರ ಉಳಿಕೆ ಆದಂತ ಇದನ್ನು ನಮಗೆ ಜೀರ್ಣೋದ್ಧಾರ ಕ್ಷೇತ್ರಕ್ಕೆ ಅದರೊಟ್ಟಿಗೆ ನಮ್ಮ ವಾಗ್ಲೆ ಡಾಕ್ಟರ್ ಅವರ ನೇತೃತ್ವದಲ್ಲಿ ಬೇರೆ ಯುವಕರನ್ನು ಸೇರಿಸಿಕೊಂಡು ಒಂದು ಸಂಗ್ರಹ ಮಾಡುವಂಥ ವ್ಯವಸ್ಥೆ ಕೂಡ ಆಗ್ತಾ ಉಂಟು. ಈ ರೀತಿ ಸಂಘ ಸಂಸ್ಥೆ. ಅದೇ ರೀತಿ ನಾವು ಕ್ಷೇತ್ರದ ಕಡೆಯಿಂದ ವಿಶೇಷವಾಗಿ ಈ ವರ್ಷ ನಮ್ಮದು ಬೆಟ್ಟಂಪಾಡಿ ಇದು ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಧಾರ್ಮಿಕ ಶಿಕ್ಷಣ ಅಂತ ಶುರು ಮಾಡಿದ್ದಾರೆ. ನಮ್ಮದು ಚಿಂತನೆ ಇತ್ತು, ಪ್ರತಿ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಧಾರ್ಮಿಕ ಬೋಧನೆ ಮಾಡಬೇಕು, ಶಿಕ್ಷಣ ಕೊಡಬೇಕು, ಭಾಷಣ ಎಲ್ಲ ಮಾಡಿ ಹೋಗ್ತಾರೆ ಎಷ್ಟೋ ಕಾರ್ಯಕ್ರಮ ನಮ್ಮಲ್ಲಿ ಆಗುವಾಗ. ಆಗ ನಾವೆಲ್ಲ ಸೇರ್ತಾ ಅದನ್ನು ಯೋಚನೆ ಮಾಡಿದ್ದು, ನಮಗೊಂದು ಧಾರ್ಮಿಕ ಶಿಕ್ಷಣ ಕೊಡುವಂತ ಒಂದು ವ್ಯವಸ್ಥೆ ನಮ್ಮ ಕ್ಷೇತ್ರದಲ್ಲಿ ಆಗ್ಬೇಕು ಅಂತ ನಮ್ದು ಯೋಚನೆ ಇತ್ತು. ನಾನು ಬಲ್ಲಾಳರು ನಮ್ಮ ಆಡಳಿತ ಸಮಿತಿಯಲ್ಲಿ ನಾವು ಮಾತಾಡ್ತಿದ್ದೆವು. ಆ ಸಮಯದಲ್ಲಿ ನಮಗೆ ಪುತ್ತೂರಿಂದ ಅಧ್ಯಕ್ಷರ ಹೆಂಡತಿಯೇ ಒಂದು ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಕಾರ್ಯಕ್ರಮಕ್ಕೆ ಬಂದು, ಅವರ ನಮ್ಮ ಪುತ್ತೂರು ಮುಳ್ಯದವರು ಅವರು ಬಂದು ನೀವು ಒಂದು ಕಾರ್ಯಕ್ರಮ ಇಲ್ಲಿ ಶುರು ಮಾಡಬೇಕು, ಪ್ರಾರಂಭ ಮಾಡ್ಬೇಕಂತ. ಈಗ ಸುಮಾರು 1 ತಿಂಗಳ ನಂತರ 1 ತಿಂಗಳ ಆಗ್ತಾ ಬಂತು. ನಮ್ಮ ಮಂಜುಳಗಿರಿ ವೆಂಕಟರಾಮ ಭಟ್ ನಮ್ಮ ಹಿರಿಯರು, ನಮ್ಮ ಅಧ್ಯಾಪಕ ಗುರುಗಳು ಅವರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟು ಸೇರಿ ಧಾರ್ಮಿಕ ಶಿಕ್ಷಣವನ್ನು ಈಗ ಪ್ರಾರಂಭ ಮಾಡಿದ್ದೇವೆ. ನಮಗೆ ಗೊತ್ತಿರ್ಬೋದು, ಹಿಂದಿನ ಕಾಲದಲ್ಲಿ ಎಲ್ಲ ಯಾವುದು ನಮ್ಮ ಭಾರತದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಇತ್ತು. ನಮ್ಮ ದೇಶಕ್ಕೆ ಗೊತ್ತಿರ್ಬೋದು, ಬ್ರಿಟಿಷರು ಬಂದ ಮೇಲೆ ನಮಗೆ ಮೆಕ್ಕಾಲೆ ಪ್ರೇರಿತ ಶಿಕ್ಷಣ ಪದ್ಧತಿಯನ್ನು ನಮಗೆ ಹೇಳಿ ಹೋದ್ರು. ಆದ ಕಾರಣ ನಮ್ಮ ಮಕ್ಕಳಿಗೆ ನಮ್ಮ ಧರ್ಮ, ಸಂಸ್ಕೃತಿ, ಸಂಸ್ಕಾರ, ಹಿರಿಯರಿಗೆ ಕೊಡುವಂತಹ ಗೌರವ ಇದರ ಕೊರತೆ ಕಾಣ್ತಾ ಇದೆ. ನಮಗೆ ಗೊತ್ತಿರ್ಬೋದು, ಈಗ ದೇಶದಲ್ಲಿ ಆಗ್ತಿರುವಂತಹ ಯಾವ್ದು ಭ್ರಷ್ಟಾಚಾರ ಇರ್ಬೋದು, ಅದೇ ರೀತಿ ಜನಸಂಖ್ಯಾ ಸ್ಫೋಟ, ಎಲ್ಲ ಸಮಸ್ಯೆಗೆ ಕಾರಣ ಶಿಕ್ಷಣ ಅಂತ. ಆ ದೃಷ್ಟಿಯಿಂದ ನಾವು ಶಿಕ್ಷಣ ಇದನ್ನು ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಸುಮಾರು 88-90ವರೆಗೆ ಮಕ್ಕಳು ನೋಂದಾವಣೆ ಆಗಿದ್ದಾರೆ. ನಿತ್ಯ ಒಂದು 70 ಜನ ಈಗ ಸೇರ್ತಾ ಇದ್ದಾರೆ. ನಾವು ಬೆಳಿಗ್ಗೆ 8 ಗಂಟೆಯಿಂದ 9-9:30 ಗಂಟೆವರೆಗೆ ಶಿಕ್ಷಣ ಕೊಡ್ತೇವೆ. ಒಂದು ಅವಧಿಯಲ್ಲಿ ಭಜನೆ, ಆಮೇಲೆ ಅವರಿಗೆ ಕತೆ, ಆಮೇಲೆ ಯೋಗಾಸನ, ಧ್ಯಾನ, ಆಮೇಲೆ ಆಟ, ಈ ರೀತಿ 4 ವಿಭಾಗದಲ್ಲಿ ನಾವು ಶಿಕ್ಷಣ ಕೊಡ್ತಾ ಇದ್ದೇವೆ. ಮುಂದೆ ನಾಡ್ದೀಗ ದಿನಾಂಕ ಇದು ನಿಕ್ಷೆ ಮಾಡಿದ್ವಿ 20ನೇ ತಾರೀಕಿಗೆ ಒಂದು ದಿವಸದ ಅವಧಿ ಧಾರ್ಮಿಕ ಶಿಕ್ಷಣಕ್ಕೆ
ಅಭ್ಯಾಸ ವರ್ಗದಾಗಿ ಮಾಡುವಂತ ಇಚ್ಛೆ ಮಾಡಿದ್ದೇನೆ. ನನ್ನ ಅಭಿಪ್ರಾಯ, ನಾನು ಈಗ ವೀಕ್ಷಕರಲ್ಲಿ ವಿನಂತಿ ಮಾಡೋದು ಏನಂದ್ರೆ, ಈ ಧಾರ್ಮಿಕ ಶಿಕ್ಷಣವನ್ನು ಎಲ್ಲ ದೇವಸ್ಥಾನಗಳಲ್ಲಿ ಪ್ರಾರಂಭ ಮಾಡಬೇಕು. ಈಗ ಅದು ಅವಶ್ಯಕತೆ ಇದೆ ಅಂತ ನನ್ನ ಅನಿಸಿಕೆ. ಇಲ್ಲಿ ದೇಶದಲ್ಲಿ ಆಗುವಂತಹ ಎಲ್ಲ ಸಮಸ್ಯೆಗೆ ಶಿಕ್ಷಣದ ವ್ಯವಸ್ಥೆ ಸರಿ ಇಲ್ಲದ ಕಾರಣ ಅಂತ ನನ್ನ ಅನಿಸಿಕೆ. ಅದಕ್ಕಾಗಿ ಎಲ್ಲ ವೀಕ್ಷಕರಲ್ಲಿ ವಿನಂತಿ ಮಾಡ್ತಿದ್ದೇನೆ, ಎಲ್ಲ ದೇವಸ್ಥಾನ ಯಾವುದು ಧಾರ್ಮಿಕ ಕೇಂದ್ರ ಇದೆ ಅಲ್ಲೆಲ್ಲ ಧಾರ್ಮಿಕ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮಾತಾಡೋಣ. ಕಾಲರ್ ಇದ್ದಾರೆ ಮಾತನಾಡೋದಕ್ಕೆ. ಹಲೋ 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 ಸರ್, ನಮಸ್ಕಾರ. ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಸರ್? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ವಸಂತ್ ಕುಮಾರ್ ಅಂತ, ಕಕ್ಕೂರು ಬೆಟ್ಟಂಪಾಡಿ. ಓಕೆ, ಹೇಳಿ ಸರ್, ಮಾತಾಡಿ. ಸರ್ ಆಕ್ಚುಲಿ, ಹಲೋ ಒಂದು ನಿಮಿಷ. ಹೇಳಿ ಸರ್, ಕೇಳಿಸ್ತಾ ಇದೆ. ಹಲೋ ಸರ್, ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ. ಹಾ, ಒಂದೇ ನಿಮಿಷ. ಹಲೋ ಹಲೋ, ಹಾ, ನಾನು ವಸಂತ್ ಕುಮಾರ್ ಅಂತ, ಬೆಟ್ಟಂಪಾಡಿ, ಕಕ್ಕೂರಿಂದ. ಹಾ, ನಾವು ನಮ್ಮ ಮಿತ್ರರನ್ನು ವಾಚ್ ಮಾಡ್ತಾ ಇದ್ದೆ ಕಾರ್ಯಕ್ರಮದಲ್ಲಿ. ಓಕೆ. ಬೆಟ್ಟಂಪಾಡಿಯ ಬಗ್ಗೆ ಮಾತಾಡ್ಬೇಕು, ದೇವಸ್ಥಾನದ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರು ಮಾತಾಡ್ತಾ ಇರೋರು ಹೇಳಿದ್ರು 9 ಮನೆತನ ಅಂತ. ಅದ್ರಲ್ಲಿ ನಮ್ದು ಒಂದು ಕಕ್ಕೂರು. ಕಕ್ಕೂರು ಅನ್ನುವಂತ ಶಬ್ದ ಮಾಡಿದ್ರು, ಅಲ್ಲಿಂದ ಮಾತಾಡ್ತಾ ಇದ್ದೀನಿ ಅಂತ ರೆಫರೆನ್ಸ್ ಕೊಡ್ತಾ ಇದ್ದೀನಿ. ನಾವು ಬೆಟ್ಟಂಪಾಡಿಯ ಬಗ್ಗೆ ಮಾತಾಡ್ಬೇಕಂದ್ರೆ, ಮಾಲಿಂಗೇಶ್ವರನ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ನೀವು ಯಾವುದೇ ವಿಚಾರ ಮನಸ್ಸಲ್ಲಿ ಏನ್ ಪ್ರಾರ್ಥನೆ ಮಾಡಿದ್ದೀರಾ ಅಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡಿ ನೀವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು 100% ಆಯ್ತು ಅಂತ ಲೆಕ್ಕ. ಅಷ್ಟೊಂದು ಶ್ರದ್ಧಾ ಕೇಂದ್ರ. ಆಮೇಲೆ ನಾವು ಚಿಕ್ಕದಿಂದಲೇ ಈ ದೇವಸ್ಥಾನದ ಒಡನಾಡಿಯಲ್ಲಿದೆ. ಇವಾಗ್ಲೂ ಅಷ್ಟೇ, ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾರ್ಮಲಿ. ಬಟ್ ಯಾವಾಗ್ಲೂ ಊರಿಗೆ ಬರ್ತಾ ಇದ್ದೀನಿ, ಫಸ್ಟ್ ವಿಸಿಟ್ ಅಲ್ಲಿ ಹೋಗಿ ಒಂದು ನಮಸ್ಕಾರ ಹಾಕಿ ತೀರ್ಥ ಪ್ರಸಾದ ತಗೊಂಡ್ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅದು ಅತ್ಯಂತ ಕ್ಲೀನ್ ಆಗಿ ಆಗತ್ತೆ ಅಂತ ನಂಬಿಕೆ. ಬಟ್ ಅದು ಆಗತ್ತೆ. ಅದೇ ಅಷ್ಟೇ. ನಮ್ಮ ಬೆಟ್ಟಂಪಾಡಿ ಜಾತ್ರೆ ನಮ್ ಕನಸು, ಕಾಯ್ತಾ ಇದ್ದೀವಿ ಸದ್ಯ ಊರಲ್ಲಿ. ಸೊ ಜಾತ್ರೆ ಕಾವು ಹೋಗೋಣ ಅಂತ. ನಿಮ್ ಕಾರ್ಯಕ್ರಮ ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ. ಈ ಬೆಟ್ಟಂಪಾಡಿಯ ಒಂದು ವಿಶೇಷ ನಮ್ಮ ಊರಿಗೆಲ್ಲ ಉಪಸರಿಸಲಿ, ಅದು ಮಾಲಿಂಗೇಶ್ವರ ನಮಗೆಲ್ಲ ಒಳ್ಳೇದು ಮಾಡ್ಲಿ. ನಾವು ವಿನೋದಣ್ಣ, ಇಬ್ರು ವಿನೋದಣ್ಣ ಪ್ಲಸ್ ಉಮೇಶ್ ಅಣ್ಣ ರೆಗ್ಯುಲರ್ ಆಗಿ ಕನೆಕ್ಷನ್ ಇರ್ತೀವಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಈಗ ಕಾಲ್ ಮಾಡಿದಂತ ಇವರು ವಸಂತ ಕೃಷ್ಣ, ಕಕ್ಕೂರು ಮನೆತನ, ಅಲ್ಲಿ ನಮ್ದು ದೇವರ ಬಟ್ಟಲು ಕಾಣಿಕೆ ಅಂತ ಇರ್ತದಲ್ಲ, ಆ ಸೇವೆಯನ್ನು ಅವರ ಮನೆತನದವರು ಮಾಡ್ತಾ ಬರೋದು. ಅವರ ತಂದೆಯವರು ಗಣಪತಿ ಭಟ್ ಕಕ್ಕೂರು ಅಂತ. ಈಗ ಅವರ ಕುಟುಂಬಸ್ಥರು, ಅವರ ಅನಾರೋಗ್ಯದಿಂದ ಅವರ ಕುಟುಂಬಸ್ಥರು ಬಂದು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ದೇವರಿಗೆ ಬಟ್ಟಲು ಇಡ್ಬೇಕಾದ್ರೆ ದೈವದ ಎದುರು, ಜಠಾಧಾರಿ ಅಂತ ದೈವದ ಎದುರು ಕುಳಿಬಿಟ್ಟು ಅವರು ಬಟ್ಟಲಿಟ್ಟು ಮೊದಲು ಸೇವೆ ಪ್ರಾರಂಭ ಮಾಡುವಂತ ಒಂದು ಬಟ್ಟಲು ಚಾಲನೆ ಕೊಡುವಂತ. ಓಕೆ, ಇನ್ನು ಎಷ್ಟು ಸಂಘ ಸಂಸ್ಥೆಗಳು ಕ್ಷೇತ್ರದ ಜೊತೆಗಿದೆ ಮತ್ತೆ ಅವರೆಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಅನ್ನುವಂಥದ್ದನ್ನ ಹೇಳಿದ್ರೆ, ಇನ್ನು ಕ್ಷೇತ್ರದಲ್ಲಿ ಒಟ್ಟು ನಡೆಯುವಂತ ಕಾರ್ಯಕ್ರಮಗಳು ವರ್ಷ ಪೂರ್ತಿ, ಇದರ ಬಗ್ಗೆ ಮಾತನಾಡೋದಿದ್ರೆ ನಿಜವಾಗಿ ನೋಡ್ಬೇಕಂತ ಹೇಳಿದ್ರೆ ಅಲ್ಲಿ ಮುಖ್ಯವಾಗಿ ಜಾತ್ರೋತ್ಸವ ಎರಡು ಕಾರ್ಯಕ್ರಮ ಬಿಟ್ರೆ ಮತ್ತೆ ಗಣೇಶೋತ್ಸವ, ಅದನ್ನ 2 ದಿವಸದ ಗಣೇಶೋತ್ಸವ ಮತ್ತೆ ಅದು ವಿಸರ್ಜನೆ ಅದೊಂದು ನಡೀತದೆ ಅಲ್ಲಿ. ಅದರ ನಂತರ ದುರ್ಗಾ ಪೂಜೆ, ವರಮಹಾಲಕ್ಷ್ಮಿ ಪೂಜೆ, ಮತ್ತೆ ಮತ್ತೊಂದು ವಿಶೇಷ ಅಲ್ಲಿದ್ದು ನಮ್ಮ ದೇವಸ್ಥಾನ ಅಂತ ಹೇಳ್ತೇನೆ ನಾನು. ನಮ್ಮ ದೇವಸ್ಥಾನದ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಅಲ್ಲಿ ಯಾವುದೇ ಕಾರ್ಯಕ್ರಮವನ್ನು ನಾವು ನಿಯೋಜಿಸಿದ್ರೆ ಅದೊಂದು ಸಕ್ಸಸ್ ಆಗೋದು. ಯಾಕಂದ್ರೆ ಕಳೆದ ಒಂದು 3-4 ವರ್ಷಗಳ ಹಿಂದೆ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಅಲ್ಲಿ ಒಂದು ಧನು ಪೂಜೆ ಮಾಡುವ ಅಂತ ಹೇಳಿ ಒಂದು ಸಂಕಲ್ಪ ಮಾಡ್ಕೊಂಡ್ರು ಊರಿನವರೆಲ್ಲ ಸೇರ್ಕೊಂಡು. ಅದ್ರಲ್ಲಿ ಜನ ಸೇರ್ತಾರ ಅಂತ ಹೇಳಿ ಒಂದು ಡೌಟ್ ಇತ್ತಲ್ರಿ ದಿವಸ. ಆದ್ರೆ ವಿಶೇಷ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಆ 4 ಗಂಟೆ ಟೈಮ್ ನಲ್ಲಿ ನೀವು ಎಲ್ಲಿ ಕಾಣ್ಲಿಕ್ಕೆ ಸಿಗದಂತ ಒಂದು ಜನ ಅಲ್ಲಿ ಬಂದು ಪೂಜೆಯನ್ನು ಮಾಡಿಸಿದ್ರು. ಸಾಧಾರಣ ಎಷ್ಟು ಪೂಜೆ ಟೋಟಲ್ ಆಗುವಾಗ 1,000 ಹತ್ರ ಪೂಜೆ ಆಗ್ತದೆ ಅಲ್ಲಿ, ಧನು ಪೂಜೆ. 500ಕ್ಕಿಂತ ಹೆಚ್ಚು ಜನರು ಸೇರುವಂತ ಒಂದು ಧನು ಪೂಜೆ ಆಯ್ತು. ಮತ್ತೊಂದು ವಿಷಯ ಇದೆ, ಏನಂತ ಹೇಳಿದ್ರೆ, ಧನು ಪೂಜೆಯಲ್ಲಿ ಆ ಧನು ಪೂಜೆ ಆದ ನಂತರ ನಾವು ಉಪಹಾರ ಕೊಡುವಂತ ಒಂದು ಕಾರ್ಯಕ್ರಮ ಅದಕ್ಕೆ ಫಸ್ಟ್ ಏನ್ ಮಾಡಿದ್ ಅಂತ ಹೇಳಿದ್ರೆ, ನಾವು ಏನಾದ್ರು ಸಿಂಪಲ್ ಆಗಿ ಕೊಡುವ ಅಂತ ಹೇಳಿ ಒಂದು ವಿಷಯ. ಬಟ್ ಅಲ್ಲಿ ಅದೊಂದು ಯಾವ್ದೋ ಒಂದು ದೇವರ ಮಹಾತ್ಮೆ ಅಂತ ಹೇಳ್ಬೇಕು. ಆ ಪ್ರತಿ 1 ತಿಂಗಳ ಅವಧಿಯಲ್ಲಿ ಸ್ವಯಂ ಪ್ರೇರಿತರಾಗಿ
ನನ್ನದೊಂದು ಸೇವೆ ಇರಲಿ ಅಂತೇಳಿ 30 ದಿವಸ ಸೇವೆಯಲ್ಲಿ ಉತ್ತಮ ರೀತಿಯ ಒಂದು ಉಪಹಾರವನ್ನು ಕೊಡುವಂತ ಒಂದು ಕಾರ್ಯಕ್ರಮದಲ್ಲಿ ಮೂಡಿ ಬಂತು. ಧನುಪೂಜೆ ಸಹ ಯಶಸ್ವಿ ಆಯಿತು. ಈಗ ವರಮಹಾಲಕ್ಷ್ಮಿ ಪೂಜೆ ಸಹ ಅತಿ ವಿಜೃಂಭಣೆ ನಡೀತಾ ಇದೆ ಅಲ್ಲ, ವಿಜೃಂಭಣೆ ನಡೀತಿದೆ. ಮತ್ತೆ ಅದರ ನಂತರ ಈಗ ಕಳೆದ ಇದರಲ್ಲಿ ಪ್ರಥಮವಾಗಿ ನಾವು ಇದು ಮಹಾರುದ್ರ ಜಪ ಸಹ ಮಾಡಿದ್ವಿ ಅಲ್ಲಿ ಪ್ರತಿಷ್ಠಾ ದಿನದ ದಿವಸ. ಆ ದಿವಸ ಸಾಧಾರಣ ಎಷ್ಟು 220 ವಟುಗಳಿಂದ ರುದ್ರ ಜಪ ನಡೆದು ಒಂದು ಅತ್ಯದ್ಭುತ ಕಾರ್ಯಕ್ರಮವಾಗಿ ಮೂಡಿ ಬಂತು. ಹಾಗೆ ಬೇರೆ ಬೇರೆ ಊರಿಂದ, ಶಿವಮೊಗ್ಗ, ಹುಬ್ಳಿಯಿಂದ ಅದೊಂದು ಅದೊಂದು ಸಾಧಾರಣ ಅದೊಂದು ಹೆಚ್ಚಿನವರಿಗೆ ಅದೊಂದು ಸದುಪಯೋಗ ಪಡ್ಕೊಂಡಿದ್ದೀವಿ ನಾವು. ನಮ್ಮ ಊರಿನವರು ಅದು ನಾವು ಭಾರಿ ಒಂದು ವಿಷಯ. ವಾಲಂಟಿಯರ್ ಆಗಿ ಮಾಡಿದ್ದು, ಅವರೇನು ದಕ್ಷಿಣ ತಗೊಳ್ಳಿಲ್ಲ. 100 ರೂಪಾಯಿ ಶಿವಮೊಗ್ಗದಿಂದ ಬಸ್ ಮಾಡಿಕೊಂಡು ಬಂದಿದ್ರು ಕಾರ್ಯಕ್ರಮ, ಶಿವಮೊಗ್ಗ, ಬೆಂಗಳೂರು. ಆಮೇಲೆ ಮೊನ್ನೆ ಚಂಡಿಕಾಯಾಗ ಸಹ ಮಹಾಚಂಡಿಕಾಯಾಗ ನಡೆಯಿತು. ಅದರಲ್ಲಿ ಸಹ ಸಾಧಾರಣ ಎಷ್ಟು ಪೂಜೆಗಳು, ಎಷ್ಟು ಸಾಧಾರಣ ಒಂದು 100ರಿಂದ ಮೇಲೆ ಪೂಜೆ ಆಗಿದೆ. ಎಷ್ಟು 250 ಪೂಜೆ. ಒಂದು ಗ್ರಾಮೀಣ ದೇವಸ್ಥಾನ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಮಾಲಿಂಗೇಶ್ವರ ದೇವಸ್ಥಾನ. ಬಹುಶಃ ಗ್ರಾಮಸ್ಥರು, ಊರಿನವರ ಭಕ್ತಾದಿಗಳ ಸಹಕಾರ, ಇಡೀ ಆ ಕ್ಷೇತ್ರದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಒಗ್ಗಟ್ಟಾಗಿದ್ದಾರೆ ಅನ್ನುವಂಥದ್ದು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಗೊತ್ತಾಗ್ತಾ ಇದೆ ಅನ್ನುವಂಥದ್ದು. ಸೊ ಮುಂದಕ್ಕೆ ಮತ್ತೆ ನೆಕ್ಸ್ಟ್ ಈಗ ಏನಾಗ್ತಂತ ಹೇಳಿರುವಾಗ ಮತ್ತೆ ಅಲ್ಲಿ ಅನ್ನಛತ್ರ ಮತ್ತೆ ನಮ್ಮ ಎಲ್ಲ ವ್ಯವಸ್ಥೆಗಳು ಪೂರಕವಾದಂತ ಎಲ್ಲಾ ವ್ಯವಸ್ಥೆಗಳು ಬಂದ ನಂತರ ಆ ದೇವಸ್ಥಾನಕ್ಕೆ ಬರುವಂತಹ ಭಕ್ತರ ಸಂಖ್ಯೆ ಇನ್ನು ತುಂಬಾ ಅಭಿವೃದ್ಧಿ ಕಾಣ್ತಂದ್ರಲ್ಲಿ ಸಂಶಯವೇ ಇಲ್ಲ. ಅದಕ್ಕೆ ಬಹುಶಃ ಸಾಕ್ಷಿಯಾಗಿ ಈಗಾಗಲೇ ಇವರು ಹೇಳಿದಾಗೆ ಸಭಾಂಗಣ ಇನ್ನು ಲೋಕಾರ್ಪಣೆ ಆಗ್ಬೇಕಷ್ಟೇ. ಆದ್ರೆ ಅದಕ್ಕೆ ಮೊದಲೇ ಅಲ್ಲಿ ಕಾರ್ಯಕ್ರಮಗಳೀಗ ಆಗುವಾಗ ಅಲ್ಲಿ ಒಂದಷ್ಟು ಅವಕಾಶಗಳನ್ನು ನಾವು ಬಳಸಿಕೊಂಡಿದ್ದಾರೆ. ಆಗ ಅಲ್ಲಿ ತುಂಬಾ ಜನಸಂಖ್ಯೆಯಲ್ಲಿ ನಾವು ಕಂಡಿದ್ದೇವೆ. ಅಂದ್ರೆ ಆ ಒಂದು ಸಭಾಂಗಣಕ್ಕೆ ಆ ರೀತಿಯಾದ ಒಂದು ದೇವರ ಕೃಪೆ ಇದೆ ಅಂತ ಈಗಲೇ ಜನರನ್ನು ಕರೆದು ಆಕರ್ಷಿಸುವಂತ ಒಂದು ಸಭಾಂಗಣವಾಗಿ ನಿರ್ಮಾಣವಾಗಿದೆ. ಇನ್ನದು ಉದ್ಘಾಟನೆ ಆದ ನಂತರ ಹೇಗಿರ್ಬೋದು ಎನ್ನುವಂತ ಒಂದು ಕುತೂಹಲ ಕೂಡ ಅಲ್ಲಿ ಎಲ್ಲರಿಗೂ ಕೂಡ ಇದೆ. ಮಾತಾಡೋಣ. ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಶಿವಪ್ರಸಾದ್ ತಲಪಾಡಿ ಅಂತ ಹೇಳಿ. ಶಿವಪ್ರಸಾದ್ ತಲಪಾಡಿ ಅವರು. ಎಸ್, ದೇವಸ್ಥಾನದ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಲ್ಲೂ ಕೂಡ ಅವರು ಭಾಗವಹಿಸುವವರು, ತೊಡಗಿಸಿಕೊಡುವರು, ಹೆಚ್ಚಾಗಿ ಪರಿಶ್ರಮವನ್ನು ತೊಡಗಿಸಿಕೊಡುವರು, ಎಲ್ಲ ವಿಭಾಗಗಳಲ್ಲೂ ಕೂಡ ತೊಡಗಿಸಿಕೊಡುವರು. ನನ್ನ ಎಲ್ಲ ಆತ್ಮೀಯರಾದಂತ ಅನುವಂಶಿಕ ಮುಕ್ತೇಶ್ವರು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತು ಉಮೇಶ್ ಅಣ್ಣ, ಎಲ್ರಿಗೆ ಕೂಡ ನಮಸ್ತೆ. ನಮಸ್ಕಾರ. ಬೆಟ್ಟಂಪಾಡಿ ಜಾತ್ರೋತ್ಸವ, ನಾಡಿನ ಮೊದಲ ಜಾತ್ರೋತ್ಸವಕ್ಕೆ ನಾವೆಲ್ಲ ಸಿದ್ಧತೆಯನ್ನ ತೊಡಗಿಸಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಉಲ್ಲೇಖಿಸಿದ್ರು, ಕಳೆದ ಕೆಲವು ವರ್ಷಗಳಿಂದ ಬೆಟ್ಟಂಪಾಡಿ ಬೆಡಿ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಅಂತೇಳಿ. ಕಳೆದ ಹಲವು ವರ್ಷಗಳಿಂದ ಪರವೂರ ಭಗವದ್ಭಕ್ತರ ಸಹಕಾರದೊಂದಿಗೆ ನಮ್ಮ ಅನುವಂಶಿಕ ಆಡಳಿತ ಮುಕ್ತೇಶ್ವರರ ಗೌರವಾಧ್ಯಕ್ಷತೆಯಲ್ಲಿ ಶ್ರೀ ಮಾಲಿಂಗೇಶ್ವರ ಸೇವಾ ಸಮಿತಿ ಎನ್ನುವಂತಹ ಸಮಿತಿಯ ಮುಖಾಂತರವಾಗಿ ಈ ಬೆಟ್ಟಂಪಾಡಿ ಬೆಡಿ ಪ್ರದರ್ಶನವನ್ನ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ದೇವರ ಕಟ್ಟೆ ಪೂಜೆ ನಡೆದು ಕೊನೆಯ ಕಟ್ಟೆ ಪೂಜೆ ಬಿಲ್ವಗಿರಿ ಕಟ್ಟೆಯಲ್ಲಿ ಪೂಜೆ ಆಗುವಂತಹ ಸಂದರ್ಭದಲ್ಲಿ ಈ ಒಂದು ಬೆಡಿ ಪ್ರದರ್ಶನ ಅತ್ಯಂತ ವ್ಯವಸ್ಥಿತವಾಗಿ ನಡೀತಾ ಇದೆ. ಈ ಬಾರಿಯೂ ಕೂಡ ಈ ಅದ್ಧೂರಿಯ ಬೆಡಿ ಪ್ರದರ್ಶನಕ್ಕೆ ಈಗಾಗಲೇ ನಾವೆಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ. ಸುಮಾರು 85,000 ಮೌಲ್ಯದ ಬೆಡಿಯನ್ನ ಎಲ್ಲ ಪರವೂರ ಭಗವದ್ಭಕ್ತರ ಸಂಪೂರ್ಣ ಸಹಕಾರದೊಂದಿಗೆ ಈ ವರ್ಷ ನಾವು ಅಲ್ಲಿ ಪ್ರದರ್ಶಿಸಬೇಕು ಅನ್ನುವಂತಹ ಅಭಿಲಾಷೆಯನ್ನ ಇಟ್ಟುಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಪರವೂರ ಎಲ್ಲ ಭಕ್ತರ ಸಂಪೂರ್ಣವಾದ ಸಹಕಾರವನ್ನ ಈ ಮಾಧ್ಯಮದ ಮೂಲಕ ನಾನು ಅಪೇಕ್ಷಿಸ್ತಾ ಇದ್ದೇನೆ ಮತ್ತು ನಾಡಿನ ಸಮಸ್ತ ಜನತೆಗೆ ನಮ್ಮೂರಿನ ಜಾತ್ರೋತ್ಸವದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಜಾತ್ರೆಗೆ ಬಂದು ಸರಿ. ಬಹುಶಃ ಈ ಕರೆಯಲ್ಲೇ ಒಂದು ಆಮಂತ್ರಣವನ್ನು ಕೂಡ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇನ್ನು ಈ ಬಾರಿಯ ಜಾತ್ರೆ ವಿಚಾರಕ್ಕೆ ಬಂದ್ರೆ ನಡುವೆ ಒಂದು ಗ್ರಹಣ ಇದೆ. ಸೊ ಈ ಸಂದರ್ಭದಲ್ಲಿ ಆ ಬದಲಾವಣೆ ಹೇಗೆ ಆಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವ ಮೊದಲು ಈ ಬಾರಿ ಜಾತ್ರೆಗೆ ಹೇಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಹೇಗೆ ನಡೆಯುತ್ತೆ, ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡ್ಬೋದಾ ಅಂತ. ಈ ಸಲ ಜಾತ್ರೋತ್ಸವ ನಾಲ್ದು ಸೋಮವಾರ ಅಂದ್ರೆ 7 ತಾರೀಕಿಗೆ ಬಲಿಯಾಡು ಶೇಖರಣೆ ಅಂದ್ರೆ ಊರಿನ ಭಕ್ತರು ಅವರ ತೋಟದಲ್ಲಿ ಆದಂತ ಒಂದು ಫಲ ವಸ್ತುಗಳನ್ನೆಲ್ಲ ದೇವರಿಗೆ ಅರ್ಪಿಸುದು ಫಸ್ಟ್ ಜಾತ್ರೆಗೆ ಪೊರೆ ಕಾಣಿಕೆ ರೂಪದಲ್ಲಿ. ಅದರಿಂದ ಸ್ಟಾರ್ಟ್ ಆಗ್ತದೆ. ರಾತ್ರಿ ಅತ್ತಾಲ ಪೂಜೆ ನಡೀತದೆ. ಮರುದಿವಸ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಉಂಟು. ಅಂದ್ರೆ ಯಾವಾಗಲೂ 9 ಗಂಟೆ ನಂತರ ಶುರು ಆಗ್ತದೆ. ಈ ಸಲ 6:30 ಗಂಟೆ ಬೆಳಿಗ್ಗೆ ಕಾರ್ಯಕ್ರಮ ಶುರು ಆಗ್ತದೆ. ಬೆಳಿಗ್ಗೆ ಗಣಪತಿ ಹೋಮ,
ನವಕಾಭಿಷೇಕ, ತುಲಾಭಾರ ಸೇವೆ, ಮತ್ತು ದೇವರ ಬಳಿ ಮಹಾಪೂಜೆ, ದೇವರ ಬಳಿ ಹೊರಟು ಪ್ರಸಾದ ವಿತರಣೆ. ಅಂದರೆ ಬೇಗ ಮುಗಿತದೆ, ಒಂದು 10-10:30 ಗಂಟೆಗೆ ಮುಗಿತದೆ ಗ್ರಹಣದಿಂದಾಗಿ. ಮತ್ತು ಅವತ್ತು ಊಟದ ವ್ಯವಸ್ಥೆ ಆಗಬಾರ್ದಂತೇಳಿ ಶಾಸ್ತ್ರದಲ್ಲಿ ಇದ್ದ ಕಾರಣ ಫಲಾಹಾರದ ವ್ಯವಸ್ಥೆ ಮಾಡ್ತೇವೆ. ಮತ್ತೆ ರಾತ್ರಿ 6:30 ನಂತರ 9 ಗಂಟೆಗೆ ದೇವರ ಬಳಿ ಹೊರಟು ಮತ್ತೆ ಅಲ್ಲಿಂದ ಕಟ್ಟೆ ಪೂಜೆ, ದೇವಾಲಯದಿಂದ ಹೊರಟು ಒಂದು 9 ಕಟ್ಟೆಗಳಿಗೆ ಪೂಜೆ ಆಗಿ ಬಿಲ್ಲೋಗಿರಿ, ಅಂದರೆ 8 ಬೇರೆ ಕಟ್ಟೆ, ಕೊನೆಯದಾಗಿ 9ನೇದು ಬಿಲ್ಲೋಗಿರಿ ಕಟ್ಟೆ. ಅಲ್ಲಿಗೆ ಹೋಗುವ ಕಾರ್ಯಕ್ರಮ. ಅಲ್ಲಿ ಹೋಗುವ ದಾರಿ ಉದ್ದಕ್ಕೂ ದೀಪಾಲಂಕಾರ ಸಮಿತಿಯ ಜೊತೆ ಅವರ ಸಹಕಾರದಿಂದ ದೀಪಾಲಂಕಾರ ಸೇವೆ ನಡೀತದೆ. ಮತ್ತೆ ಅಲ್ಲಿ ದೇವಾಲಯ ಪೂಜೆ ಆಗಿ, ಅಲ್ಲಿ ಪೂಜೆ ಆಗುವ ಮೊದಲು ಊರ 10 ಸಂಸ್ಥರ ಜೊತೆಗೂಡಿ, ಈಗ ಶಿವಪ್ರಸಾದ್ ಅವರು ಹೇಳಿದಾಗೆ ಬೆಟ್ಟಂಪಾಡಿ ಬೇಡಿ, ಅಂದ್ರೆ ಬೆಟ್ಟಂಪಾಡಿ ಬೇಡಿ ಶುರುವಾದದ್ದು, ಬೆಟ್ಟಂಪಾಡಿ ಬೇಡಿ ಅಂತ ಹೆಸರು ಬಂದದ್ದು 1-2 ವರ್ಷ ಆದ್ಮೇಲೆ. ನಮ್ಮ ಕೆಮ್ಮಿಂಜ ನಾಗೇಶ್ ತಂತ್ರಿಗಳೇ ಅವರ ಬೇಡಿ ನೋಡಿ ಇದಕ್ಕೆ ಇನ್ನು ನನ್ನ ದುಂಬುಗೂ ಬೆಟ್ಟಂಪಾಡಿ ಬೇಡಿ ಅಂತ ಪುದರ್ ದೀಪಾವಳಿ ಅಂತ ಆಗ್ಬೋದು ಅಂತ ಹೇಳಿದ್ರು. ಹಾಗೆ ಅದು ಬೆಟ್ಟಂಪಾಡಿ ಬೇಡಿ ಅಂತ ಆದದ್ದು 1-2 ವರ್ಷ ಆದ್ಮೇಲೆ ಆ ಕಾರ್ಯಕ್ರಮ ನಡೀತದೆ. ಮತ್ತೆ ಅಲ್ಲಿ ಬಂದವರಿಗೆಲ್ಲ ಪ್ರಸಾದ ವಿತರಣಾ ಕಾರ್ಯಕ್ರಮ ನಡೆದು ಪುನಃ ದೇವಾಲಯಕ್ಕೆ ಬಂದು ಕೆರೆಯಾಣೆ ಆಗಿ ದೇವರೊಳಗೆ ಆಗಿ ಮಂಗಳಾರತಿ ಅಂದಾಜು ಒಂದು ರಾತ್ರಿ 1 ಗಂಟೆ ಆಗ್ತದೆ. ಮತ್ತೆ ಮರುದಿವಸ ದೇವರ ಬಲಿ ಹೊರಟು ಬಟ್ಟಲ್ ಕಾಣಿಕೆ, ದರ್ಶನ ಬಲಿ ದೇವರದು. ಮತ್ತೆ ಅವತ್ತು ಸೇರಿದ ಭಕ್ತರಿಗೆ ದೇವಾಲಯದ ಹೊರಗೆ ಪ್ರಸಾದ ವ್ಯವಸ್ಥೆ ಉಂಟು. ದೇವರ ಗಂಧ ಪ್ರಸಾದ ಸ್ವೀಕರಿಸಿ ಮತ್ತೆ ಬಟ್ಟಲ್ ಕಾಣಿಕೆ ಕಾರ್ಯಕ್ರಮ, ಮತ್ತೆ ಊಟದ ವ್ಯವಸ್ಥೆ ಉಂಟು ಅವತ್ತು. ಮತ್ತೆ ರಾತ್ರಿ ಜಟಧಾರಿ ದೇವದ ಮಹಿಮೆ, ಮತ್ತೆ ಮರುದಿವಸ ಬೆಳಿಗ್ಗೆ ಧೂಮಾವತಿ ದೇವದ ಮಹಿಮೆ, ಮತ್ತೆ ಅವತ್ತೇ ಮಧ್ಯಾಹ್ನ ಊಟ ಆದ್ಮೇಲೆ ಹುಲಿಭೂತದ ನೇಮ ನಡೀತದೆ. ಎಲ್ಲ ಭಕ್ತಾದಿಗಳಿಗೂ ಅದರ ಸ್ವಾಗತ. ಪರ ಊರ ಎಲ್ಲ ಭಕ್ತಾದಿ ಬಂದು ನಮ್ಮೊಟ್ಟಿಗೆ ನಮ್ಮ ದೇವಸ್ಥಾನ ಜಾತ್ರೋತ್ಸವದಲ್ಲಿ ಪಾಲ್ಗೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀರಿ. ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ಬೆಟ್ಟಂಪಾಡಿಯಿಂದ RB ಸುವರ್ಣ. ಓಕೆ, ನಮಸ್ತೆ ಸರ್, ಮಾತಾಡಿ. ವಿನೋದ್ ಕುಮಾರ್ ಬಳ್ಳಾರಿಗೆ ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ವಿನೋದಣ್ಣ ಗೊತ್ತು. ನಮಸ್ಕಾರ. ನಮಸ್ಕಾರ ಸರ್. ಹಾಗೆ ನಮ್ಮ ಪತ್ರಕರ್ತ ಮಿತ್ರರಾದ ಉಮೇಶ್ ಅಣ್ಣ ಮತ್ತೆ ಮನಮೋಹನ್ ರೈಗಳಿಗೂ ನಮಸ್ಕಾರ. ಹೇಳಿ ಸರ್, ಹೇಳಿ. ನಮಸ್ಕಾರ. ನಾವು ನಮ್ಮೂರಿನ ಜಾತ್ರೆಯನ್ನ ಅತ್ಯಂತ ಸಂಭ್ರಮದಿಂದ ನಾವು ಆಚರಿಸ್ತೇವೆ. ಹಾಗೂ ಇಲ್ಲಿ ಊರ ಪರಿಸರದಲ್ಲಿ ಉತ್ತಮವಾದ ಸಂಘಟನೆಯನ್ನ ಮಾಡಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯಾವುದೇ ಲೋಪಗಳಿಲ್ಲದೆ ಎಲ್ಲರ ಸಹಕಾರದಿಂದ ಉತ್ತಮವಾಗಿ ನಡೀತಾ ಇರ್ತದೆ. ಆ ದಿನ ರಾತ್ರಿ ನಾವು ಹಿಂದಿನ ದಿನ ರಾತ್ರಿ ಬಿಲ್ವಗಿರಿ ಪ್ರವೇಶದಲ್ಲಿ ದೇವರ ಕಟ್ಟೆ ಪೂಜೆ ಇರ್ತದೆ. ಸಂಘ ಸಂಸ್ಥೆಗಳಿಂದಲೂ ಕಟ್ಟೆ ಪೂಜೆ ನಡೀತದೆ. ಅದು ನಮ್ಮ ಸೇವಾ ಸಹಕಾರಿ ಬ್ಯಾಂಕಿನ ವತಿಯಿಂದಲೂ ನಡೀತದೆ. ಹಾಗೇನೆ ಬೆಟ್ಟಂಪಾಡಿ ಬೇಡಿ ಮತ್ತೆ ಅನ್ನದಾನ ಸೇವೆ ನಿರಂತರವಾಗಿ ನಡೀತದೆ. ಮತ್ತೆ ನಮ್ಮ ಹಿರಿಯ, ಈಗ ಅಲ್ಲಿ ನಿಮ್ಮ ಪ್ಯಾನಲ್ ಇರುವಂತಹ ಹಿರಿಯರು ಎಲ್ಲ ಒಳ್ಳೆಯ ಸಹಕಾರವನ್ನು ನೀಡ್ತಾರೆ. ಹೇಳಿ ಸರ್. ಉತ್ತಮ ನಮ್ಮೂರಿನ ಒಂದು ಜಾತ್ರೆ ನಮ್ಮ ತಾಲೂಕಿನಲ್ಲೇ ಪುತ್ತೂರು ಜಾತ್ರೆಯಿಂದ ಹೊರತಾದ್ರೆ ಇದೊಂದು ಹೆಗ್ಗುರುತಾದ ಜಾತ್ರೆ ಅಂತ ನನ್ನ ಅಭಿಪ್ರಾಯ. ಧನ್ಯವಾದಗಳು ಸರ್, ಧನ್ಯವಾದಗಳು. ತಮ್ಮ ಒಂದು ಅನಿಸಿಕೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಕ್ಕಾಗಿ. ಬಹಳ ಸುಂದರವಾದ ಜಾತ್ರೆ ಅನ್ನೋದು. ಬಹುಶಃ ಕಟ್ಟೆ ಪೂಜೆ ವಿಚಾರವನ್ನು ಉಲ್ಲೇಖ ಮಾಡಿದ್ರು. ಆ ಕಟ್ಟೆಗಳ ಒಂದು ಬಗ್ಗೆ ಹೇಳೋದಿದ್ರೆ, ಎಷ್ಟು ಕಟ್ಟೆಗಳಿದೆ, ಹೇಗೆ ಅಲ್ಲಿ ಪೂಜೆ ನಡೆಯುತ್ತೆ ಅನ್ನುವಂಥದ್ದು. ಕಟ್ಟೆ ಪೂಜೆಗಳು ಸುಮಾರು ಈಗ ಮೂಲ ಅಂದರೆ ವಸಂತ ಕಟ್ಟೆ ಅಂತ. ಈಗ ಮೊದಲು ಹೇಗಿತ್ತು ಅಂದರೆ ನಮ್ಮ ದೇವಸ್ಥಾನದಲ್ಲಿ ಕಟ್ಟೆ ಪೂಜೆ ಆಗಿಕೊಂಡು ಹೋಗಿ ಅಲ್ಲಿ ಬಿಲ್ವಗಿರಿಗೆ ಪ್ರವೇಶ ಆಗಿ ಅಲ್ಲಿ ಕಟ್ಟೆ ಪೂಜೆ ಆದಮೇಲೆ ಬಂದು ಇಲ್ಲಿ ಭೂತ ಬಲಿ ಎಲ್ಲ ಆಗ್ತಾ ಇತ್ತು. ಈಗ ಬ್ರಹ್ಮಕಲಶದ ನಂತರ ಸ್ವಲ್ಪ ತಿದ್ದುಪಡಿ ಮಾಡಿದ್ರು. ಅಂದರೆ ಮತ್ತೆ ಬಂದು ಇಲ್ಲಿ ಬಲಿ ಆಗಬೇಕಾದ್ರೆ ಜನರೆಲ್ಲ ಹೋಗ್ತಾ ಇದ್ರು, ಅಲ್ಲಿ ಬೆಡಿ ಎಲ್ಲ ಆಗ್ತದೆ, ಮನೆಗೆ ಹೋಗ್ತಿದ್ರು. ಆದರೆ ನಮ್ಮ ಯಾವುದೇ ಕ್ಷೇತ್ರದಲ್ಲಿ ಇದಾಗಬೇಕಾದ್ರೆ ತಂತ್ರಿಗಳ ಮಾರ್ಗದರ್ಶನದ ಮುಖಾಂತರ ನಾವು ದೇವರ ಕಾರ್ಯಕ್ರಮ ಮಾಡೋದು ಸಂಪ್ರದಾಯ.
ಅದೇ ಪ್ರಕಾರ ನಮ್ಮ ತಂತ್ರಿಗಳು ನಾಗೇಶ್ ತಂತ್ರಿಗಳ ಮಾರ್ಗದರ್ಶನ ಪ್ರಕಾರ ಈಗ ಹೇಗೆ ಅಂದರೆ ಇಲ್ಲಿ ಬೆಳಿಗ್ಗೆ ಇದು ಬಲಿ ಆಗ್ತದೆ ದೇವರ ಹೊರಟ ಮೇಲೆ ಇಲ್ಲಿ ವಸಂತಕಟ್ಟೆ ಕಟ್ಟೆ ಪೂಜೆ ಆದ ಮೇಲೆ ಹೋಗ್ತದೆ. ಸುಮಾರು 9 ಇದು ಕಟ್ಟೆಗಳಿದೆ. ಅಲ್ಲಿ ಕಟ್ಟೆ ಪೂಜೆ ತಂತ್ರಿಗಳ ಪೂಜೆ ಆದ ನಂತರ ಅವರ ಪ್ರತಿ ಕಟ್ಟೆಯಲ್ಲಿ ಕೂಡ ಸಿಡಿಮದ್ದು ಇದೆ, ಪಟಾಕಿ ಓಡಿಸ್ತಾರೆ ಎಲ್ಲ ಕಟ್ಟೆಯವರು. ಮತ್ತೆ ಅಲ್ಲಿ ಅವಲಕ್ಕಿ ಪ್ರಸಾದ ಎಲ್ಲ ಕೊಡ್ತಾರೆ. ಮತ್ತೆ ಮುಂದಿನ ಕಟ್ಟೆಗೆ ಹೋಗೋದು. ಅಲ್ಲಿ ಕೊನೆಗೆ ನಮ್ಮ ಮೂಲಸ್ಥಾನ ಯಾವುದು ಬಿಲ್ವಗಿರಿ, ನಾನು ಮೊದಲು ಉಲ್ಲೇಖ ಮಾಡಿದ ಮೂಲಸ್ಥಾನಕ್ಕೆ ಅದು ಒಂದು ಕಥೆ ಇದೆ. ಅಲ್ಲಿ ನಮ್ಮ ನವೋದಯ ಸ್ಕೂಲು ಅಂತ, ಅಲ್ಲಿ ಬೆಟ್ಟಂಪಾಡಿ ನವೋದಯ ಸ್ಕೂಲು ಅಲ್ಲಿ ಅದು ಇರಬೇಕಾದ್ರೆ ಅಲ್ಲಿ ಗ್ರೌಂಡ್ ಅವರು ಅಂಗನ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಏನಾಯ್ತು ಅಂದರೆ ಕಟ್ಟೆ ಇರಲಿಲ್ಲ ಅಲ್ಲಿ ಒಂದು ನಾಗರ ಹಾವು ಶಾಲೆಗೆ ಬರ್ತದೆ. ಬಂದು ಅಲ್ಲಿ ಅವರಿಗೆಲ್ಲ ಕಾಣ್ತದೆ, ಅದು ಉಪದ್ರವ ಬರ್ತದೆ. ನೆಕ್ಸ್ಟ್ ಅಲ್ಲಿ ಆಡಳಿತ ಅಲ್ಲಿಯ ಸಮಿತಿಯವರು ಇದು ಮಾಡಬೇಕಾದ್ರೆ ಇದು ಮೂಲಸ್ಥಾನ ಇಲ್ಲಿ ಕಟ್ಟೆ ಆಗ್ಬೇಕಂತ ಅವರು ನಿಶ್ಚಯ ಮಾಡಿ ನಮ್ಮ ಅಜ್ಜನವರ ಕಾಲದಲ್ಲಿ, ಇವರು ಬಲ್ಲಾಳ್ರ ನನ್ನ ಅಜ್ಜ ಎಲ್ಲ ಇರುವಾಗ ಆ ಸಂದರ್ಭದಲ್ಲಿ ಅವರ ಹತ್ರ ಇದ್ದುಕೊಂಡು ಅಲ್ಲಿ ಕಟ್ಟೆ ಆಗ್ತದೆ, ಮೂಲಸ್ಥಾನದಲ್ಲಿ ಕಟ್ಟೆ ಆಗ್ತದೆ. ಆಮೇಲೆ ಅಲ್ಲಿ ಕಟ್ಟೆ ಪೂಜೆ, ಮೊದಲು ಅಲ್ಲಿ ಕಟ್ಟೆ ಹೋಗ್ತಾ ಇರಲಿಲ್ಲಂತೆ ಅಲ್ಲಿಗೆ, ಆಮೇಲೆ ಅಲ್ಲಿ ಕಟ್ಟೆ ಪೂಜೆ ಮಾಡಲಿಕ್ಕೆ ಹೋಗ್ತಾ ಇದೆ. ಅಲ್ಲಿ ಮೂಲಸ್ಥಾನದಲ್ಲಿ ಕಟ್ಟೆ ಪೂಜೆ ಆಗಿ ಅಲ್ಲಿ ಸಂಪ್ರದಾಯದ ಪ್ರಕಾರ ಮತ್ತೆ ಯಾವುದು ಪಟಾಕಿ ಸಿಡಿಮದ್ದು ಬೆಟ್ಟಂಪಾಡಿ ಬೆಡಿ ಆಗ್ತದೆ. ಬೆಟ್ಟಂಪಾಡಿ ಬೆಡಿಯಾಗಿ ನೇರ ದೇವರ ಸವಾರಿ ಬಂದು ಆ ಕೆರೆಯಾಯನ ಅಂತ ನಮ್ಮದು ಬೆಟ್ಟಂಪಾಡಿ ದೇವಸ್ಥಾನದ ಕೆರೆ ಇದೆ, ಅಲ್ಲಿ ಕೆರೆಗೆ ಸುತ್ತು ಬಂದು ಅಲ್ಲಿ ಕೆರೆಯಾಯನ ಪೂಜೆ ಆಗ್ತದೆ. ಆನಂತರ ದೇವರು ಹೊರಗಾಗಿ ಮಹಾಪೂಜೆ ಆಗ್ತದೆ. ಈ ರೀತಿ ಕಟ್ಟೆ ಪೂಜೆಗಳ ಇದಾಗ್ತದೆ. ಅದೇ ರೀತಿ ನಮ್ಮದು ಜಟಾಧಾರಿ ಮಹಿಮೆ ನಮ್ಗೆ ಗೊತ್ತಿರ್ಬೋದು. ಜಟಾಧಾರಿ ಅಂದರೆ ಸಾಮಾನ್ಯವಾಗಿ ಈ ಕಡೆ ಎಲ್ಲ ಕಡಿಮೆ. ಇಲ್ಲಿ ನಮ್ಮದು ಕೇರಳದಿಂದ ಬಂದರೆ ಇಲ್ಲಿ ಪಡ್ರೆ ಅಂತದರ ಮೂಲಸ್ಥಾನ, ಆಮೇಲೆ ಕಕ್ಕೂರು, ಆಮೇಲೆ ಬೆಟ್ಟಂಪಾಡಿ. ನಮ್ಮ ಮನೆಯಲ್ಲಿ ಕೂಡ ಜಟಾಧಾರಿ ಅಂತ ಇದೆ, ಇವರ ಬಲ್ಲಾಳ್ರ ಮನೆಯಲ್ಲಿ ಕೂಡ ಜಟಾಧಾರಿ ಮಹಿಮೆ ಆಗ್ತದೆ. ಅಂದರೆ ಅದು ಒಂದು ವಿಶೇಷವಾದಂಥ ಒಂದು ನೇಮ, ಅಂದರೆ ನೇಮ ಅಂತ ಹೇಳುದಿಲ್ಲ, ಅದಕ್ಕೆ ಮಹಿಮೆ ಅಂತ ಹೇಳ್ತಾರೆ. ಅದು ದೇವಕ್ರಿಯೆಯಲ್ಲಿ ಆಗುವಂತಹ ಒಂದು ವಿಶೇಷವಾದ, ಅಂದರೆ ಜಟಾಧಾರಿ ಅಂದರೆ ಅದು ಶಿವನ ಒಂದು ಅವತಾರ. ನಮ್ಗೆ ಗೊತ್ತಿರ್ಬೋದು, ಒಬ್ಬ ರಾಕ್ಷಸನ ಕೊಲ್ಲಲಿಕ್ಕೆ ಜಟೆಯಲ್ಲಿ ಶಿವ ಬಡಿಯುವಾಗ ಅಲ್ಲಿ ಹುಟ್ಟಿದಂತಹ ಜಟಾಧಾರಿ ಅಂತ ಹೆಸರು ಬಂದಿದೆ. ಹಾಗೆ ಜಟಾಧಾರಿಯಲ್ಲಿ ದೇವಕ್ರಿಯೆಯಲ್ಲಿ ಆಗುವಂತಹ ಒಂದು ಇದು ಅಗ್ನಿಪಾತ್ರ ಇಟ್ಟುಕೊಂಡು ಅದು ದೇವರ ಸುತ್ತು ಬಂದಲ್ಲಿ ಮಹಿಮೆ ಆಗ್ತದೆ. ಅದೊಂದು ವಿಶೇಷವಾದ ಒಂದು ಮಹಿಮೆ. ಅದನ್ನು ಎಲ್ಲ ಭಕ್ತರು ಬಂದು ನೋಡಬೇಕಂತ ನಮ್ಮೊಂದು ಅಪೇಕ್ಷೆ. ಮತ್ತು ಹುಲಿಭೂತ ನಮಗೆ ಗೊತ್ತಿದೆ, ಸಾಂಪ್ರದಾಯಿಕವಾಗಿ ಎಲ್ಲ ಕಡೆ ಏಲ್ನಾಡು ದೈವ ಅಂತ ಹೇಳ್ತೇವೆ, ಅದು ಕೂಡ ಆಗ್ತದೆ. ಆಮೇಲೆ ದ್ಯೂಮಾವತಿ ಮತ್ತು ದ್ಯೂಮಾವತಿ ನಮ್ಮ ದೇವಸ್ಥಾನದಲ್ಲಿ ಆಗ್ತದೆ. ಗಡಿದ್ಯೂಮದ ಹಿಂದಿನ ಕಾಲದಲ್ಲಿ ಅದು ಕೊನೆಗೆ ಗಡಿಯಲ್ಲಿ ಹೋಗುವಂಥ ಸಂಪ್ರದಾಯ ಇತ್ತಂತೆ. ಅಲ್ಲಿ ಕಾಲಾಂತರದಲ್ಲಿ ಅಲ್ಲಿ ಜಾಗದ ಏನೋ ಸಮಸ್ಯೆ ಆಗಿ ಈಗ ನಾವು ಕಟ್ಟುಕಟ್ಟಲಾಗಿ ದೇವಸ್ಥಾನದಲ್ಲಿ ಅದನ್ನು ಮಾಡ್ತೇವೆ. ಓಕೆ, ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ನಾನು ನಿಶಾಂತ್ ಗಜೆಯಿಂದ. ಹೆಸರು ನಿಶಾಂತ್ ಗಜೆ. ನಿಶಾಂತ್ ಗಜೆಯಿಂದ. ಎಸ್, ಹೇಳಿ ನಿಶಾಂತ್ ಅವರೇ, ಮಾತಾಡಿ. ನಾನು ಧಾರ್ಮಿಕ ಶಿಕ್ಷಣ ಬರ್ತಿದ್ದೇನೆ ಈಗ. ಧಾರ್ಮಿಕ ಶಿಕ್ಷಣ ಕಲಿತಾ ಇದ್ದೀರಿ? ಓಕೆ, ಹೇಗಾಗ್ತಾ ಇದೆ? ಹೇಗೆ ಕಲಿತಾ ಇದ್ದೀರಿ? ಚೆನ್ನಾಗಿ. ಹೌದಾ? ಅಂದ್ರೆ ಏನೆಲ್ಲ ಕಲಿಸ್ತಾರೆ, ಏನ್ ಹೇಳ್ತೀರಿ ಆ ಬಗ್ಗೆ? ಭಜನೆ, ಆಟ, ಯೋಗ ಮತ್ತೆ ಶ್ಲೋಕ ಎಲ್ಲ ಕಲಿಸ್ತೀವಿ. ಓಕೆ, ಮಾತಾಡ್ತಾ ಕಾಲ್ ಡಿಸ್ಕನೆಕ್ಟ್ ಆಯಿತು. ಬಹುಶಃ ಇದರ ಅಂದರೆ ಏನೆಲ್ಲ ಕಾರ್ಯಕ್ರಮಗಳು ಜೊತೆಗೆ ಕಟ್ಟೆ ಪೂಜೆ ವಿಶೇಷತೆಯನ್ನು ವಿವರಿಸಿದರು. ಬಹುಶಃ ಅಭಿವೃದ್ಧಿ ಸಮಿತಿಯ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೀರಿ. ಒಂದಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಮಾತನಾಡ್ತಾ ಹೇಳಿದರು. ಸೊ ಮುಂದಕ್ಕೆ ಈಗ ಅಭಿವೃದ್ಧಿ ಸಮಿತಿ ಅಂದರೆ ಕ್ಷೇತ್ರ ನಿರಂತರವಾಗಿ ಬೆಳಗ್ತಾ ಇರಬೇಕು, ಅಭಿವೃದ್ಧಿ ಆಗ್ತಾ ಇರಬೇಕು ಅನ್ನುವಂಥದ್ದು ಭಕ್ತರ ಆಶಯ ಕೂಡ. ಈಗ ತಮ್ಮ ಮುಂದಕ್ಕೆ ಇರುವಂಥ ಚಿಂತನೆಗಳೇನೇನು? ಕೆಲವೊಂದಷ್ಟು ಕೆಲಸಗಳಾಗ್ತಾ ಇದೆ, ಮುಂದಕ್ಕೆ ಏನೇನೆಲ್ಲ ಆಗಬೇಕು ಅಂತ ಇದೆ ಅಂತ? ನಮ್ಮ ದೇವಸ್ಥಾನದ ವತಿಯಿಂದ ಈಗ ಒಂದು ಅನ್ನಛತ್ರದ ಒಂದು ಕಾರ್ಯಕ್ರಮ, ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈಗ ಸಾಧಾರಣ ಒಂದು 75% ಕೆಲಸ ಮುಗಿದಿದೆ. ಅದು ಈಗ ಇನ್ನೊಂದು 25% 2-3 ತಿಂಗಳಲ್ಲಿ ಅದು ಕಂಪ್ಲೀಟ್ ಮಾಡುವಂತ ಒಂದು ಯೋಜನೆ ಹಾಕೊಂಡಿದ್ದೇವೆ. ಅದಕ್ಕೆ ನಾವೀಗ ಊರಿಂದ ಪರ ಊರಿನ ಜನರ ಒಂದು ಆರ್ಥಿಕ ಸಹಕಾರವನ್ನು ಸಹ ನಾವು ಬೇಡ್ತಾ ಇದ್ದೇವೆ. ಈ ಸಮಯದಲ್ಲಿ ನಾನು ಅದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದು ಸಹ ವೆರಿ ಇಂಪಾರ್ಟೆಂಟ್. ಅದು ಯಾವುದಕ್ಕೆ ಸಹ ಧನ ಸಹಾಯ ಸಹ ಅಗತ್ಯ ಬೇಕಾಗತ್ತೆ. ಆಮೇಲೆ ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಈಗ ಕೆರೆ ಒಂದು
ಅಭಿವೃದ್ಧಿ ಒಂದು ವಿಷಯ ಇದೆ. ಕೆರೆ ಸ್ವಲ್ಪ ಅದು ಹಲವಾರು ವರ್ಷಗಳಿಂದ ಅದರ ಅಭಿವೃದ್ಧಿ ಕಾಣಲಿಲ್ಲ ಅಂತ ಹೇಳುವ ಒಂದು ವಿಷಯ ಇದೆ. ಅದರಲ್ಲಿ ಕೆರೆ ಅಭಿವೃದ್ಧಿ ಸಹ ಆಗ್ಬೇಕು ಅಂತ ಹೇಳುವ ವಿಷಯ. ಮತ್ತೆ ಸೆಕೆಂಡ್ ಏನಂತ ಹೇಳಿದ್ರೆ, ಈಗ ಅದು ಕೆರೆ ಅಭಿವೃದ್ಧಿಗೆ ಈಗ ಸರ್ಕಾರದಿಂದ ಸಹ ನಿರೀಕ್ಷೆ ಇದೆ. ದೊಡ್ಡ ಮೊತ್ತ MLA ಅವರ ಹತ್ರ ಮಾತಾಡ್ಬೇಕು, MLA ಅವರ ಹತ್ರ ಮಾತಾಡ್ಬೇಕು ಅಂತ ಒಂದು ವಿಷಯ ಇದೆ. ಅದು ಆಕ್ಚುಲಿ ತುಂಬಾ ಅದೊಂದು ಕೆರೆಯಾಯನ ಅಂತ ಹೇಳಿದ್ರೆ, ವಿನೋದ್ ಬಳ್ಳಾರಿ ಇವರು ಹೇಳಿದ ಪ್ರಕಾರ ಅದು ಕೆರೆಯಾಯನ ನಡೆಯುವಂತ ಸಂದರ್ಭದಲ್ಲಿ ಅದು ವ್ಯವಸ್ಥಿತವಾಗಿ ಮೆಟ್ಲು ಅದೆಲ್ಲ ಸ್ವಲ್ಪ ಸರಿಯಾಗ್ಲಿಕ್ಕೆ ಅಗತ್ಯ ಇದೆ. ಅದೇ ಮುಂದಿನ ಯೋಜನೆಯಲ್ಲಿ ಉಂಟು. ಮತ್ತೆ ಈಗ ಬೇರೆ ಸಹ ಹಲವಾರು ಯೋಜನೆಗಳು ಒಂದೇ ಒಂದು ಸ್ಟೆಪ್ ಬೈ ಸ್ಟೆಪ್ ನಮ್ಮ ಒಂದು ಕೆಪಾಸಿಟಿಗೆ ತಕ್ಕಂತೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಅಭಿವೃದ್ಧಿ ಹೊಂದ್ತಾ ಇರುತ್ತೆ. ಯಾವಾಗ ಸಹ ಅದು ನಿಲ್ಲುವಂತ ಒಂದು ಪ್ರಕ್ರಿಯೆ ಆಗುದಿಲ್ಲ ಅಂತ ಹೇಳಿ ಗ್ಯಾರಂಟಿ ಇದೆ ನಮಗೆ ಬೆಟ್ಟಂಪಾಡಿ ಕ್ಷೇತ್ರದಲ್ಲಿ. ಇನ್ನೊಂದಷ್ಟು ದಾನಿಗಳು ಊರವರು ಸಹಕಾರವನ್ನ ಕೊಟ್ರೆ ಇನ್ನೊಂದಷ್ಟು ಬೇಗ ಪಡ್ಕೊಳ್ಳುತ್ತೆ. ಇನ್ನು ನಾವೀಗಂತ ಹೇಳಿದ್ರೆ ಆಕ್ಚುಲಿ ಅದ್ರಲ್ಲಿ ಏನಂತ ಹೇಳಿದ್ರೆ, ಈಗ ಎಲ್ಲರೂ ಹೇಳುವಾಗೆ ಕೆಲವು ಸಮಯದಲ್ಲಿ ನಾವು ಬೆಟ್ಟಂಪಾಡಿಯ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಅದರಲ್ಲಿ ಅಧ್ಯಕ್ಷರೇ ಯಾರು, ಅನುವಂಶಕರು ಯಾರು, ಸೆಕ್ರೆಟರಿ ಯಾರು ಅಂತ ಹೇಳಿ ಮರ್ತೇ ಹೋಗಿರುತ್ತಲ್ರಿ ಕೆಲಸ ಮಾಡುವಾಗ ಅಲ್ಲಿ ಯಾರು ಅಂತ ವಿಷಯನೇ ಬರುವುದಿಲ್ಲ. ಆ ವಿಷಯ ತೊಡಗಿಸಿಕೊಳ್ಳುವುದು. ಇವರು ಶ್ರಮದಾನದಲ್ಲಿ ಸಹ ಗೌರವಾಧ್ಯಕ್ಷರು ಸಹ ಬರ್ತಾರೆ, ಅಲ್ಲಿ ಅನುವಂಶಕ ಮುದ್ದಿರು ಸಹ ಅದ್ರಲ್ಲಿ ಸೇರ್ಕೊಳ್ತಾರೆ. ಎಲ್ಲ ಅದೊಂದು ಆ ಒಂದು ವಿಷಯದಲ್ಲಿ ಅದು ಜಾಸ್ತಿ ಮಹತ್ವ ಪಡ್ಕೊಳ್ತಾ ಇದೆ. ಬಹುಶಃ ಇದೊಂದು ಪರಿಪಾಠ ಬ್ರಹ್ಮಕಲಶದ ಆ ಸಮಯದಲ್ಲಿ ಕೂಡ ಬಂದಿತ್ತು. ಮೊನ್ನೆ ಅಶೋಕ್ ಕುಮಾರ್ ರೈ ಕೂಡ ಅದೇ ರೀತಿ ಹೇಳ್ತಿತ್ತು. ಅವರೊಂದು ಅವರ ಗೌರವಾಧ್ಯಕ್ಷರು ಅಂತ ಮಾಡಿಕೊಳ್ತಾ ಇರಲಿಲ್ಲ. ಗುಡಿಸುವಂತ ಕಸ ಕಂಡ್ರೆ ಅವರೇ ಒಂದು ಗುಡಿಸುವಂತ ರೀತಿ ಮುಂದಕ್ಕೆ ಹೋಗ್ತಾರೆ. ಅದು ಮತ್ತೊಂದು ಅಷ್ಟು ತೊಡಗಿಸಿಕೊಳ್ಳುವಂತ ರೀತಿಯಲ್ಲಿ ಅವರದ್ದು ಕೂಡ ಇತ್ತು. ಗಣೇಶೋತ್ಸವದ ಸಮಯದಲ್ಲಿ ಅಲ್ಲಿ ಸಾಧಾರಣ ನಮಗೆ 15 ದಿವಸದ ಶ್ರಮದಾನದ ಅವಶ್ಯಕತೆ ಬೀಳುತ್ತೆ. ಯಾಕಂದ್ರೆ ಮಳೆಗಾಲದ ಟೈಮ್ ಅಲ್ಲಿ ಕ್ಲೀನ್ ಮಾಡುವಂತ ಕೆಲವು ಆ ಟೈಮ್ ಅಲ್ಲಿ ಸಾಧಾರಣ ಪ್ರತಿನಿತ್ಯ ರಾತ್ರಿ ಒಂದು 50 ಜನರು ಕೆಲಸ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಹೇಗಿರ್ತದೆ, ಕೆಲವರಿಗೆ ಪುರ್ಸೋದಿಲ್ಲ, ಅವ್ರಿಗೆ ಬೇಜಾರಾಗುತ್ತೆ, ಅವ್ರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ, ಪಾಲ್ಗೊಳ್ಳಿಕ್ಕೆ ಆಗಲಿಲ್ಲ. ಬಹುಶಃ ಇದು ಎಲ್ಲ ಕ್ಷೇತ್ರಗಳಿಗೂ ಅಥವಾ ಎಲ್ಲ ಒಂದು ಸಮಿತಿಯವರಿಗೂ ಆಡಳಿತದ ಒಂದು ಜವಾಬ್ದಾರಿ ಇಟ್ಕೊಂಡಿರುವವರಿಗೆ ಖಂಡಿತವಾಗ್ಲೂ ಒಂದು ಮಾದರಿ ಅಂತ ಹೇಳ್ಬೋದು. ಅಂದ್ರೆ ಒಂದು ಕ್ಷೇತ್ರ ಅಂತ ಬಂದಾಗ ನಾವೆಲ್ಲರೂ ಒಂದೇ ಅನ್ನುವಂತ ಒಂದು ಏಕತಾ ಭಾವನೆಯಲ್ಲಿ ಮಾಡುವಂತಹ ಕೆಲಸ. ಇನ್ನು ತಮ್ಮ ವಿಚಾರಕ್ಕೆ ಬಂದ್ರೆ, ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ತಮ್ಮಲ್ಲಿ ಏನಾದರೂ ಯೋಚನೆಗಳಿದೆ? ಅಭಿವೃದ್ಧಿ ಸಮಿತಿ ಒಂದಷ್ಟು ಯೋಚನೆಯನ್ನ ಹಾಕಿಕೊಂಡಿದೆ. ಮಾತಾಡೋಣ, ಇನ್ನೊಬ್ರು ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ. ನಮಸ್ತೆ, ಶಶಿಕುಮಾರ್ ರೈ ಬಾಲಿಯೊಟ್ಟು ಅವರು. ನಮಸ್ಕಾರ. ನಮಸ್ಕಾರ. ಬೆಟ್ಟಂಪಾಡಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಒಟ್ಟಿಗೆ ಇದ್ದಾರೆ. ಹೌದು, ಬಾರಿ. ಹಲೋ, ಏನ್ ಹೇಳ್ತೀರಿ ಸರ್ ಒಂದು ಕ್ಷೇತ್ರದ ಬಗ್ಗೆ? ವಿನೋದ್ ಬಲ್ಲಾರು ಮತ್ತು ವಿನೋದ್ ಕುಮಾರ್ ರೈ ಅವರಿಗೆ ಹಾರ್ದಿಕವಾದ ಶುಭಾಶಯಗಳು ಸರ್. ಹಲೋ, ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ. ಮನಮೋಹನ್ ರೈಗಳು ಒಟ್ಟಿಗೆ ಇದ್ದಾರೆ. ಮೂವರಿಗೂ ಹಾರ್ದಿಕವಾದ ಶುಭಾಶಯಗಳನ್ನ ಕೊಡ್ತೇನೆ. ಬಹುಶಃ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಬಹಳ ವಿಜೃಂಭಣೆಯಿಂದ ನಡೆದು ಈಗ ಜಾತ್ರೋತ್ಸವದ ಶುಭ ಸಂದರ್ಭದಲ್ಲಿದ್ದೇವೆ. ಹೌದು. ಬಹುಶಃ ಈ ಸಂದರ್ಭದಲ್ಲಿ ಮುಕ್ತೇಶ್ವರ ದ್ವಯರನ್ನು ಮತ್ತು ಆಡಳಿತ ಸಮಿತಿ ಅಧ್ಯಕ್ಷರನ್ನು ನೀವು ಕರೆದಿದ್ದೀರಿ. ಹೌದು ಹೌದು. ಬಹುಶಃ ಇದೊಂದು ಉತ್ತಮವಾದ ಬೆಳವಣಿಗೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇತಿಹಾಸ ಪ್ರಸಿದ್ಧವಾದಂತಹ ಈ ಒಂದು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವರ್ಷದ ಪ್ರಥಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುತ್ತೆ. ಮತ್ತೆ ಅಂತಿಮವಾಗಿಯೂ ಇದೇ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕಡೆಯ ಜಾತ್ರೆಯು ನಡೆಯುತ್ತದೆ. ಬಹಳ ಪ್ರಸಿದ್ಧವಾದಂತಹ ದೇವಸ್ಥಾನ. ಹೌದು ಹೌದು. ಇಲ್ಲಿ ಪೂರ್ತಿ ಅಭಿವೃದ್ಧಿಯನ್ನ ಕಂಡು ಇವತ್ತು ಅಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ರಚಿಸುವಂತಹ ಕೆಲಸ ಕಾರ್ಯದಲ್ಲಿ ಆಡಳಿತ ಮಂಡಳಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ. ಹೌದು. ಬಹುಜನರ ಅಪೇಕ್ಷೆ ಮೇರೆಗೆ ಈ ಒಂದು ಕಲ್ಯಾಣ ಮಂಟಪ ಆದಷ್ಟು ಬೇಗ ಆಗ್ಬೇಕು ಎನ್ನುವಂಥದ್ದು ಭಕ್ತಾದಿಗಳ ಒಂದು ಉದ್ದೇಶ ಆಗಿದೆ. ಬಹುಶಃ ಅದಕ್ಕೆ ಆಡಳಿತ ಮಂಡಳಿ ಸ್ಪಂದನೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಒಂದು ಇತಿಹಾಸ ಪ್ರಸಿದ್ಧವಂತಹ ಜಾತ್ರೆ ನಾಡ್ದು ನಡೆಯುವಂತಹ ಸಂದರ್ಭದಲ್ಲಿ ನಾವು ಸುದ್ದಿ ಬಳಗದ ಮಿತ್ರರು ನಮ್ಮ ಆಡಳಿತ ಮಂಡಳಿಯವರನ್ನ ಅಭಿವೃದ್ಧಿ ಸಮಿತಿಯವರನ್ನ ಕರೆದು ಸಂಭಾಷಣೆಯನ್ನ ಮಾಡುವಂತಹ ರೀತಿ ಬಹಳ ಉತ್ತಮವಾದ್ದು ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್. ಶಶಿಕುಮಾರ್ ರೈ ಅವರು ಬಹಳ ಕ್ಷೇತ್ರದ ಪರವಾಗಿ ಕೂಡ ಅವರನ್ನು ಸ್ಮರಿಸಿಕೊಳ್ಳಲೇಬೇಕು. ಬ್ರಹ್ಮಕಲಶದ ಆ ಸಂದರ್ಭದಲ್ಲಿ ಕೂಡ ಒಂದು ರೀತಿಯ ಆರ್ಥಿಕ ಕ್ರೋಢೀಕರಣ. ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಜೊತೆಗೂಡಿ ಅವರು ಪರಿಶ್ರಮವನ್ನು ಪಟ್ಟವರು ಶಶಿಕುಮಾರ್ ರೈ ಬಾಲಿಯೊಟ್ಟು. ಅದರ ನಂತರ ಕೂಡ ನಿರಂತರವಾಗಿ ಅವರ ಒಂದು ಪರಿಶ್ರಮ ಮತ್ತು ಸಹಕಾರ ಮಾರ್ಗದರ್ಶನ ನಿರಂತರವಾಗಿ ಕ್ಷೇತ್ರಕ್ಕೆ ನಡೆದು ಬರ್ತಾ ಇದ್ದಾರೆ.
ಅಶೋಕನ ಬರ್ಲಿಕ್ಕೆ ಅವರು ಕೂಡ ಒಂದು ಖಂಡಿತ ಅಶೋಕನಲ್ಲಿಗೆ ಬರಬೇಕಾದ್ರೆ ಶಶಿಯಣ್ಣ ಅವರು ಕೂಡ ಒಬ್ಬರು ಕಾರಣಕರ್ತರು ಅಂತ. ಸರ್ಕಾರದ ಅನುದಾನಕ್ಕೂ ಸಹಕಾರ ಪ್ರಯತ್ನವನ್ನ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಬಹುಶಃ ತಮ್ಮ ಒಂದು ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ಆಡಳಿತ ಸಮಿತಿ, ಅಭಿವೃದ್ಧಿ ಸಮಿತಿ ಸ್ಮರಿಸಿಕೊಳ್ತಾ ಇದೆ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಎಸ್, ಇನ್ನು ಒಂದಷ್ಟು ಧಾರ್ಮಿಕ ಶಿಕ್ಷಣ ಅನ್ನುವಂಥದ್ದನ್ನು ಆರಂಭ ಮಾಡಲಾಗಿದೆ. ಇನ್ನು ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಏನಾದರೂ ಚಿಂತನೆಗಳು, ಹೊಸ ಪರಿಕಲ್ಪನೆಗಳು? ಅದೇ ಕ್ಷೇತ್ರದಲ್ಲಿ ಈಗ ನಾವು 2 ಹೆಸರು ಈಗ ಅಶೋಕನ ಬಗ್ಗೆ ಇದು ಮಾಡಿದ್ದು ಸಸ್ಯನ. ಅದೇ ರೀತಿ ನಮಗೆ ಜೀರ್ಣೋದ್ಧಾರ ಸಂದರ್ಭದಲ್ಲಿ ನಮ್ಮ ರಂಗನಾಥರಿಗೆ ಗೊತ್ತು, ಅವರು ಕೂಡ ನಮಗೆ ಅವರ ಕಾರ್ಯದರ್ಶಿಯಾಗಿ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಬ್ರಹ್ಮಗಳ ಸಮಿತಿಯಲ್ಲಿ ಕೊಮ್ಮಂಡ ಜಗನ್ನಾಥ ಶೆಟ್ಟಿ ಅವರು ಕೂಡ ಉತ್ತಮ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಡಾಕ್ಟರ್ ಶ್ರೀಕೃಷ್ಣ ಭಟ್ ಅವರು ಅಧ್ಯಕ್ಷರಾಗಿದ್ದರು ಬ್ರಹ್ಮಗಳ ಸಮಿತಿ, ಅವರು ಕೂಡ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅದೇ ನಾವು ಧಾರ್ಮಿಕ ಶಿಕ್ಷಣ ಅದನ್ನೇ ನಾವು ಒಂದು ಉತ್ತಮ ರೀತಿಯಲ್ಲಿ ಒಂದು ಎಲ್ಲ ಉಳಿದ ದೇವಸ್ಥಾನಕ್ಕೆ ನಾವು ಒಂದು ಮಾದರಿ ಶಿಕ್ಷಣ ಒಂದು ಕೊಡಬೇಕಂತ ಒಂದು ಯೋಚನೆ. ಅದರಲ್ಲಿ ಮುಂದೆ ಆ ದೇವರ ದಯ ಇದ್ದರೆ ಖಾಲಿ ಬೆಟ್ಟಂಪಾಡಿ ಮಾತ್ರ ಅಲ್ಲ, ನಮ್ಮ ನೆರೆಯ ಗ್ರಾಮಗಳಿಗೆ ಇರ್ದೇ ಇರ್ಬೋದು, ನಿಟ್ಪಲ್ಲಿ, ಪಾನಜ ಅಲ್ಲಿಗಲ್ಲಿ ಕೂಡ ಈಗಾಗಲೇ ನಾನು ಮಾತಾಡಿದ್ದೇನೆ ಅವರ ಹತ್ರ, ಅಲ್ಲಿಯ ಪ್ರಮುಖರ ಹತ್ರ. ಸುರಮಾಲ್ಪಕನದನ್ನು ಅಂತ ಹೇಳಿದ್ದಾರೆ. ಖಂಡಿತವಾಗಿ ನಾವು ನಮ್ಮ ಕ್ಷೇತ್ರದ ಕಡೆಯಿಂದ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಮುಳ್ಯದವರು ಅವರು ಕೂಡ ಸಹಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅವರು ನಾವು ಒಟ್ಟು ಸೇರಿ ಶಿಕ್ಷಣವನ್ನು ಎಲ್ಲ ದೇವಸ್ಥಾನಗಳಲ್ಲಿ ಪ್ರಾರಂಭ ಮಾಡುವ ಒಂದು ಶಿವನ ಇಚ್ಛೆ ಖಂಡಿತವಾಗಿ ನಾವು ಮಾಡ್ತೇವೆ. ಅದೇ ರೀತಿ ನಮ್ಮ ದೇವಸ್ಥಾನ ಒಂದು ಕಲ್ಯಾಣ ಮಂಟಪ, ನಮ್ಗೆ ಗೊತ್ತಿರ್ಬೋದು ಪುತ್ತೂರಿನ ಈಗ ದೊಡ್ಡ ದೊಡ್ಡ ಇದಕ್ಕೆ ಹೋದರೆ ಪುತ್ತೂರು ಅಥವಾ ಈಗ ಜಾಸ್ತಿಯಾಗಿ ಪುತ್ತೂರಲ್ಲಿ ಮದುವೆ ಆಗೋದೇ ಕಡಿಮೆ ನಮ್ಮದಲ್ಲಿ. ಎಲ್ಲ ಅಡ್ಯಾರ್ ಗಾರ್ಡನ್ ಮತ್ತು TMA ಈ ಕನ್ವೆನ್ಷನ್ ಹಾಲ್ ಮತ್ತು ಬಂಟರ ಭವನ ಅಲ್ಲಿ ಹೋಗ್ತಾ ಇದ್ದಾರೆ. ಆದರೆ ಅಲ್ಲಿ ಎಲ್ಲ ಲಕ್ಷಗಟ್ಟಲೆ ಕೊಟ್ಟು ಮದುವೆ ಆಗಬೇಕಾದ್ರೆ ಆದರೆ ನಮ್ಮ ಕ್ಷೇತ್ರದಲ್ಲಿ ನಾವು ಊರಿನವರಿಗೆ ಅಂದರೆ ಊರಿನವರದ್ದೇ ಕಲ್ಯಾಣ ಮಂಟಪ, ಊರಿನವರ ಸಹಕಾರದಿಂದ ಪರವರ ಸಹಕಾರದಿಂದ ಅಂತ ಕಲ್ಯಾಣ ಮಂಟಪ ಆದಷ್ಟು ಕಡಿಮೆ ಖರ್ಚಿನ ಅಂದರೆ ಬಾಡಿಗೆಯನ್ನು ಕೊಟ್ಟು ನಾವು ಜನರಿಗೆ ಪ್ರಯೋಜನ ಆಗುವಂಥ ರೀತಿಯಲ್ಲಿ ನಾವು ಈ ಕೆಲಸವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಆಡಳಿತ ಸಮಿತಿ ಪರವಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರ ಈಗ ಉಳಿದ ಯಾವುದು ಸಂಘ ಸಂಸ್ಥೆ ಇದೆ ಅದರೊಟ್ಟಿಗೆ ಅವರ ಸಹಕಾರವನ್ನು ಕೇಳಿಕೊಳ್ತಾ, ಅದೇ ರೀತಿ ಊರಿನವರು ಪ್ರತಿಯೊಬ್ಬರ ಸಹಕಾರ. ಅದು ಅಲ್ಲದೆ ನಮಗೆ ಆಗ ಮರ್ತೋಯ್ತು ನಮ್ಮದು ಗ್ರಹಣದ್ದು ಕಳೆದ ಸಲ ಮೊನ್ನೆ ಆದಂತಹ ಗ್ರಹಣ ಯಾವುದು ಸೂರ್ಯಗ್ರಹಣ, ಅದಕ್ಕೆ ನಾವು ಕೇವಲ ವಾಟ್ಸಪ್ಪಲ್ಲಿ ನಾವು ಹಾಕಿದ್ದು ಈ ರೀತಿ ಗ್ರಹಣ ಶಾಂತಿ ಹೋಮ ಇದೆ. ನಮ್ಮ ಪ್ರಧಾನ ಅರ್ಚಕರು ದಿವಾಕರ ಭಟ್ ಅವರ ಅಣ್ಣ ಶಂಭು ಭಟ್ರು, ಅವರ ಮಗ ವೆಂಕಟರಮಣ ಭಟ್ ಅವರು ಸೇವೆ ಮಾಡಿದ್ರು. ನಾವು ಕೇವಲ 100 ರೂಪಾಯಿ ಅದಕ್ಕೆ ಇದು ಸಂಕಲ್ಪ ಇದು ಮಾಡಿದ್ವಿ. ನೀವು ನಂಬಲಿಕ್ಕಿಲ್ಲ, 4 ದಿವಸದಲ್ಲಿ ನಿಶ್ಚಯದ ಇದ್ದು ಸುಮಾರು 500ರಿಂದ ಜಾಸ್ತಿ ಸೇವೆ ಆಗಿದೆ. ಅಂದರೆ ನಮಗೆ ಅವರು ಭಟ್ರು ಹೇಳ್ತಾರೆ ದಾಯ್ತು ವಿನೋದನ್ನ ಭಾರಿ ನೌಕು ದೇವರ ಭಾರಿ ಶಕ್ತಿ ಅಂತ ಅವ್ರು ಹೇಳಿದ್ರು. ಅದೇ ಈಗ ನಾಡ್ದು ಕೂಡ ಜಾತ್ರೆ ಮಧ್ಯದಲ್ಲಿ ಬರುವಂತಿದ್ದ ಅವತ್ತು ಕೂಡ ಈಗಾಗಲೇ ಚಂದ್ರಗ್ರಹಣಕ್ಕೆ ಕೂಡ ಗ್ರಹಣ ಶಾಂತಿ ಕಾರ್ಯಕ್ರಮ ಇದೆ. ಈಗ ಪುತ್ತೂರಲ್ಲಿ ನಿರಂತರವಾಗಿ ಆಗ್ತಾ ಇದೆ, ನಮ್ಮ ಊರಲ್ಲಿ ಕೂಡ ಆಗ್ತದೆ. ಅದಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಈ ಗ್ರಹಣ ಶಾಂತಿ ಹೋಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಓಕೆ, ಇನ್ನು ಕೊನೆಯದಾಗಿ ಹೇಳುವಂಥದ್ದಿದ್ರೆ ಕೊನೆಯದಾಗಿ ಅಂದರೆ ಬಹುಶಃ ಒಂದು ಆಮಂತ್ರಣವನ್ನು ಕೊಡುವಂಥದ್ದು ಇರ್ಬೋದು ಅಥವಾ ಒಂದು ಭಕ್ತರಿಗೆ ಹೇಳುವಂಥದ್ದು. ಬೆಟ್ಟಂಪಾಡಿ ಜಾತ್ರೆ ಇನ್ನು 2 ದಿವಸದಲ್ಲಿ ಶುರು ಆಗ್ತದೆ. ಸೋಮವಾರದಿಂದ ಎಲ್ಲ ಊರ ಪರವರ ಭಕ್ತಾಭಿಮಾನಿಗಳು ಬಂದು ಬೆಟ್ಟಂಪಾಡಿಯಲ್ಲಿ ಸೋಮವಾರದಿಂದ ನಮ್ಮೊಟ್ಟಿಗೆ ಗುರುವಾರದವರೆಗೂ ಕಾರ್ಯಕ್ರಮ ನಡೀತದೆ. ಎಲ್ಲರೂ ಬರಬೇಕು, ಎಲ್ಲ ಅವರ ಮನೆಯಿಂದಲೂ ಎಲ್ಲರನ್ನು ಕರ್ಕೊಂಡು ಬಂದು ನಮ್ಮೊಟ್ಟಿಗೆ ಇರಬೇಕು ಊರಲ್ಲಿ ಊರ ಪರವರ ಭಕ್ತಾಭಿಮಾನಿಗಳು ವಿನಂತಿ. ಹಾಗೆ ನಮ್ಮಲ್ಲಿ ದೇವಸ್ಥಾನದಲ್ಲಿ ಆಗುವ ಅಭಿವೃದ್ಧಿ ಕಾರ್ಯಕ್ಕೂ ಊರ ಪರವರ ಭಕ್ತಾಭಿಮಾನಿಗಳ ಸಹಕಾರವನ್ನು ಕೊಡ್ತಾ ಎಲ್ರಿಗೂ ಆಮಂತ್ರಣವನ್ನು ಕೊಡ್ತಾ ಇದ್ದೆ. ಓಕೆ, ಮತ್ತೆ ಎಲ್ಲ ಭಕ್ತಾಭಿಮಾನಿಗಳು ಈ ನಾಡಿನ ಜಾತ್ರೆಯಲ್ಲಿ ಬಂದು ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕು. ಅದೇ ರೀತಿ ಆ ಶ್ರೀದೇವರ ಗಂಧಪ್ರಸಾದ ಸ್ವೀಕರಿಸಿ ಎಲ್ರಿಗೂ ಉತ್ತಮ ರೀತಿಯ ವಿದ್ಯಾಬುದ್ಧಿ ಆಯುರ ಆರೋಗ್ಯ ಸಂಪತ್ತನ್ನು ಕೊಟ್ಟು ಆ ಮಾಲಿಂಗೇಶ್ವರ ಮತ್ತು ಎಲ್ಲ ದೇವರು ಅನುಗ್ರಹ ಮಾಡಲಿ ಅಂತ ನಾನು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾನು ವಂದಿಸ್ತೇನೆ. ಲೋಕ ಸಮಸ್ತ ಸುಖಿನೋ ಭವ. ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರ ನೆಲೆಯಲ್ಲಿ ನಾಡಿದ್ದು ನಡೆಯುವ ಜಾತ್ರೆಗೆ
ನಮ್ಮ ಊರಿನವರು ಈಗ ಸೇರ್ತಾರೆ, ಪರ ಊರಿನವರು ಸಹ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದು ಸೇರಿ ಆ ಶ್ರೀ ಮಹಾಲಿಂಗೇಶ್ವರ ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಮ್ಮ ಒಂದು ವಿನಂತಿ. ಹಾಗೆ ಅಲ್ಲಿ ನಡೀತಿರುವಂತಹ ಎಲ್ಲ ಕಾಮಗಾರಿಗಳಿಗೆ, ಅಭಿವೃದ್ಧಿ ಕಾಮಗಾರಿಗಳಿಗೆ ಸ್ಪಂದಿಸಿ ಸಹಕಾರವನ್ನು ನೀಡಬೇಕಾಗಿ ಸಹ ನಾವು ಈ ಸಮಯದಲ್ಲಿ ನಾನು ಎಲ್ಲರಿಗೂ ಕೇಳಿಕೊಳ್ತಿದ್ದೇನೆ. ವಂದನೆಗಳು. ಈಗಲೇ ಜಾತ್ರೋತ್ಸವದ ಕ್ಷಣಗಳನ್ನು ಅವರು ಹೇಳಿದ್ರು. ಅದ್ರ ಜೊತೆಗೂಡಿ ಈಗ ಬೆಟ್ಟಂಪಾಡಿ ಗ್ರಾಮದ ಅನೇಕ ಮಂದಿ ಹೊರಭಾಗದಲ್ಲಿದ್ದಾರೆ, ಹೊರಊರಿನಲ್ಲಿದ್ದಾರೆ. ಹೌದು, ಬೆಂಗಳೂರು ಆಗಿರ್ಬೋದು, ವಿದೇಶಗಳಲ್ಲಿ ಆಗಿರ್ಬೋದು, ಎಷ್ಟೋ ಮಂದಿ ಇದ್ದಾರೆ. ಸೊ ಅವರು ಕೂಡ ಆ ಒಂದು ಜಾತ್ರಾ ಸಂಭ್ರಮವನ್ನು ಕಾಣಬೇಕು, ಆ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸುದ್ದಿ ಮಾಧ್ಯಮದ ವತಿಯಿಂದ ಕಳೆದ ವರ್ಷದಿಂದ ನಾವು ನೇರ ಪ್ರಸಾರವನ್ನು ಕೂಡ ಮಾಡ್ತಾ ಇದ್ದೇವೆ. 2 ಹೊತ್ತಿನ ಅಂದ್ರೆ ಒಂದು ರಾತ್ರಿಯ ಕಾರ್ಯಕ್ರಮವನ್ನು ಮತ್ತು ಮರುದಿವಸದ ದರ್ಶನ ಬಲಿ, ಬಟ್ಟಲು ಕಾಣಿಕೆ, ಆ ಒಂದು ದೃಶ್ಯಗಳನ್ನು ಕೂಡ ನೇರ ಪ್ರಸಾರದ ಮೂಲಕ ನಾವು ನೀಡ್ತಾ ಇದ್ದೇವೆ. ಆದ್ರೆ ದಯವಿಟ್ಟು ಎಲ್ಲ ಭಕ್ತರು ಕೂಡ ಆದಷ್ಟು ಕ್ಷೇತ್ರಕ್ಕೆ ಬರಬೇಕು, ಕ್ಷೇತ್ರದಲ್ಲಿ ಆ ದೃಶ್ಯವನ್ನು ಕಣ್ತುಂಬಿಕೊಳ್ಳಬೇಕು. ಯಾರಿಗೆ ಅನಾನುಕೂಲ ಆಗ್ತದೆ, ಅಸಾಧ್ಯವಾಗ್ತದೆ, ಅವರು ಮಾತ್ರ ನೇರ ಪ್ರಸಾರದಲ್ಲಿ ವೀಕ್ಷಣೆ ಕೂಡ ಮಾಡಲಿಕ್ಕೆ ನಾವು ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಬೆಟ್ಟಂಪಾಡಿಯ ಆ ಒಂದು ದೇಗುಲ, ಅಲ್ಲಿ ಬೆಟ್ಟಂಪ ಅಡಿಯಲ್ಲಿ ಅಂದ್ರೆ ಬೆಟ್ಟಂಪಾಡಿಯ ಬೆಟ್ಟದ ಅಡಿಯಲ್ಲಿ ದೇಗುಲ ಇದೆ, ಅದು ಶಿವನ ದೇಗುಲ. ಬೆಟ್ಟದ ತುದಿಯಲ್ಲಿ ವಿದ್ಯಾ ದೇಗುಲಗಳಿವೆ, ಅದು ಕೂಡ ಬೆಟ್ಟಂಪಾಡಿಗೆ ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿರುವಂಥದ್ದು. ಬಿಲ್ವಗಿರಿ ಇದೆ, ಸಂಗಮಗಿರಿ ಇದೆ, ವಿದ್ಯಾಗಿರಿ ಇದೆ. ಬಿಲ್ವಗಿರಿಯಲ್ಲಿ ನವೋದಯ ಪ್ರೌಢಶಾಲೆ ಬೆಟ್ಟಂಪಾಡಿ ಇದೆ, ಸಂಗಮಗಿರಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಬೆಟ್ಟಂಪಾಡಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಟ್ಟಂಪಾಡಿ ಇದೆ. ಅದೇ ರೀತಿ ವಿದ್ಯಾಗಿರಿಯಲ್ಲಿ ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ ಇದೆ, ಅದರ ಜೊತೆಗಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿ. ಇವತ್ತು ಬೆಟ್ಟಂಪಾಡಿ ಒಂದು ಹಳ್ಳಿಯ ಭಾಗದಲ್ಲಿ LKG ಇಂದ ಹಿಡಿದು ಸ್ನಾತಕೋತ್ತರ ಅಧ್ಯಯನ ಕೇಂದ್ರದವರೆಗೂ ಕೂಡ ಒಂದು ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ವಿದ್ಯಾಕ್ಷೇತ್ರ ಕೂಡ ಮುಂದುವರಿತಿದೆ. ಬಹುಶಃ ಅದು ಆ ಶಿವನ ಒಂದು ರೀತಿಯ ಅನುಗ್ರಹ ಅಂತಲೇ ನಾವು ಅದನ್ನು ಭಾವಿಸಿದ್ದೇವೆ. ಅಲ್ಲಿ ಕೂಡ ಆ ರೀತಿಯಲ್ಲಿ ಕೂಡ ಬೆಳವಣಿಗೆ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು. 4 ಕೂಡ ಅಂದ್ರೆ 3 ಅತಿಥಿಗಳು ಅವರು ನಮ್ಮ ಸುದ್ದಿಯ ಸಿಬ್ಬಂದಿ. ಸೊ ಬಹುಶಃ ಒತ್ತಡ ಇದೆ, ಆದರೆ ಎಲ್ಲರ ಸಹಕಾರದಿಂದ ಕೆಲಸ ಕಾರ್ಯಗಳು ನಡೀತಾ ಇದೆ. 2 ದಿನಗಳಲ್ಲಿ ಜಾತ್ರೆ ಆರಂಭ ಆಗ್ತಾ ಇದೆ. ಬಹುಶಃ ಎಲ್ಲರ ಸಹಕಾರ ಇದೆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ. ಅವರ ಸಹಕಾರ, ಪ್ರೋತ್ಸಾಹ, ಬೆಂಬಲ ಇದೇ ತರ ಸಿಗ್ತಾ ಇರಲಿ. ಆ ಒಂದು ಒಗ್ಗಟ್ಟಿನ ಮೂಲಕ ಕ್ಷೇತ್ರ ಇನ್ನಷ್ಟು ಬೆಳಗ್ಲಿ, ಜಾತ್ರೋತ್ಸವ ಯಶಸ್ವಿಯಾಗ್ಲಿ, ನಡೀಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು ಕೂಡ. ಧನ್ಯವಾದಗಳು ಮತ್ತೊಮ್ಮೆ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕಾಗಿ. ವೀಕ್ಷಕರೇ, ಇದು ಬೆಟ್ಟಂಪಾಡಿ ಜಾತ್ರೆಯ ಹಿನ್ನೆಲೆಯಲ್ಲಿ ನಡೆದಂತಹ ಒಂದು ವಿಶೇಷವಾದ ಸಂವಾದ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದ ಜೊತೆಗೆ ಮತ್ತೆ ಬರ್ತೀವಿ. ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.